ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിതലിൽ നിറയും ധീര രക്തസാക്ഷികൾ. രാജ്കട്ടിൽ ബാപ്പുജി നീർഭൂവിൽ രാജീവും ശക്തിസ്ഥലിൽ നിറയും ധീര രക്തസാക്ഷികൾ. നിണമണിഞ്ഞ വഴികളിൽ ഞങ്ങളുണ്ടു പിന്മുറ, നിങ്ങൾ തങ്കിനാക്കളല്ല ഞങ്ങൾ സഫലമാക്കിടാം. നിണമണിഞ്ഞ വഴികളിൽ ഞങ്ങളുണ്ട് പിന്മുറ, നിങ്ങൾ തങ്കിനാക്കളെല്ലാം ഞങ്ങൾ സഫലമാക്കിടാം. കോൺഗ്രസാണു ഭാരതത്തിൻ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. കോൺഗ്രസാണു ഭാരതത്തിൽ മധ്യകോടി നെഞ്ചിലേറ്റി ചോര നൽകി ജീവനേകി കാത്തുവച്ച സാന്ത്വനം. വാനിലുയരെ കൊടിയുയർത്തി സത്യത്തിൻ കരുത്തുമായി സമരഭൂവിൽ ധീരരായി നമ്മളൊത്തു നീങ്ങിടും. സഹന സമരവീഥികൾ സുധീരമായ ചുവടുകൾ ശിരസുയർത്തി രാഹുൽ ജി വിജയ വഴികൾ തേടവേ. സഹന സമരവീഥികൾ സുധീരമായ ചുവടുകൾ ശിരസുയർത്തി രാഹുൽ ജി വിജയ വഴികൾ തേടവേ. കാത്തുവെച്ച പൈതൃകം മതേതരത്വ സംസ്കൃതി കൃഷ്ണമണികൾ പോലെ ഞങ്ങൾ ഹൃത്തടത്തിലേറ്റിടാം. കാത്തുവെച്ച പൈതൃകം മതേതരത്വ സംസ്കൃതി കൃഷ്ണമണികൾ പോലെ ഞങ്ങൾ. വന്ദേ മാതരം സുജലാം സുഫലാം മലയജ ശീതലാ സസ്യശ്യാമലാം മാതരം വന്ദേ മാതരം ശോഭ്യജ്യോത്സ്നാ പുലകിതയാമിനി സുമിത ധ്രുമധള ശോഭിനി സുഹാസിനി സുമധുര ഭാഷിനി സുഖധാം വരദാം മാതരം വന്ദേ മാതരം വന്ദേ മാതരം വന്ദേ ಉಳ್ಳಾಲ ಬ್ಲಾಕ್ ಹಿಂದುಳಿದ ವರ್ಗದ ವತಿಯಿಂದ ನಡೆಯುತ್ತಿರುವ ಈ ಸಮಾವೇಶಕ್ಕೆ ನಮ್ಮೆಲ್ಲರ ಆತ್ಮೀಯರು, ಇದೊಂದು ಹೆಸರೇ ಯುವಕರಿಗೆ ಸ್ಫೂರ್ತಿಯ ಸೆಲೆ, ಸೌಹಾರ್ದತೆಯ ಬದುಕಿನ ಸಂದೇಶ, ಸರಳ ಸಬ್ಬಂಜನಿಕೆಯ ಸ್ನೇಹಮಯ ಜೀವನ. ಉಳ್ಳಾಲ ಸಮಸ್ತ ಅಭಿವೃದ್ಧಿಯ ಹರಿಕಾರ, ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ, ಸದಾ ಲವಲವಿಕೆಯ ಪಕ್ಷದ ಮುನ್ನಡೆಗೆ ಹೆಗಲು ಕೊಟ್ಟು ಉಸಿರನ್ನಾಗಿಸಿದ ಯುವ ನಾಯಕ, ಮಾಜಿ ಸಚಿವರು, ಈ ಭಾಗದ ಪ್ರಭಾವಿ ನಾಯಕರು, ನಮ್ಮ ಪ್ರೀತಿಯ ಜನಪ್ರಿಯ ಶಾಸಕರಾದ UT ಖಾದರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಮಾಜಿ ಸಚಿವರು, ಹಿಂದುಳಿದ ವರ್ಗದ
ನಾಯಕರು, ನಮ್ಮೆಲ್ಲರ ಪ್ರೀತಿಯ ವಿನಯ್ ಕುಮಾರ್ ಸೊರಕೆ ಅವರು, ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾದ ವಿಶ್ವಾಸ್ ದಾಸ್ ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ಕೋಡಿಚಾಲ್ ಇಬ್ರಾಹಿಂ, ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರು, ನಮ್ಮೆಲ್ಲರ ಪ್ರೀತಿಯ ನಾಯಕರು, ಅವರನ್ನು ಈ ಸಭೆಗೆ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಚಲನಚಿತ್ರ ನಟರು, ಹಾಸ್ಯ ಕಲಾವಿದರು, ಹಿರಿಯರು, ಜನರನ್ನು ಮನೋರಂಜನೆ ಮಾಡುವಂಥ ಹೆಸರುವಾಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ವೇದಿಕೆಯನ್ನು ಹಂಚಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತಿಸ್ತೇನೆ. ದೂರದಿಂದ ನಿನ್ನೆ ಸಾಯಂಕಾಲ ನಮ್ಮ ಸರ್ ಫೋನ್ ಮಾಡಿ ಹೇಳಿದ್ದಾರೆ, ಆ ಒಂದು ಸರ್ ಯುಟಿ ಖಾದರ್ ಮೇಲೆ ವಿಶ್ವಾಸ ಪ್ರೀತಿಯನ್ನಿಟ್ಟು ನಮ್ಮ ಈ ಸಭೆಗೆ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸುಧೀರ್ ಮರಳಿಯರು, ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ನಮ್ಮ ಜಿಲ್ಲೆಯ ಹಿಂದುಳಿದ ವರ್ಗದ ಸದಸ್ಯರು, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪೂಜಾರಿ ಅವರನ್ನು ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ನಮ್ಮ ಪ್ರೀತಿಯ ಮಹಿಳಾ ಮುಖಂಡರು, ನಮ್ಮ ಈ ಭಾಗದ ಜನಪ್ರಿಯ ಮುಖಂಡರು, ಮಹಿಳಾ ಮುಖಂಡರು ಮಮತಾ ಗಟ್ಟಿ ಅವರನ್ನು ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ನೂತನವಾಗಿ ಮಹಿಳಾ ಅಧ್ಯಕ್ಷವನ್ನು ವಹಿಸಿಕೊಂಡಂಥ ಚಂದ್ರಿಕಾ ರೈ ಅವರನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸ್ತೇನೆ. ಮಹಿಳೆಯರನ್ನು ಸಂಘಟನೆ ಮಾಡಿ ಈಗ ತಾನೇ ಆ ಹುದ್ದೆಯನ್ನು ಚಂದ್ರಿಕಾ ರೈಗೆ ಕೊಟ್ಟಂಥ ಮಾಜಿ ಉಳ್ಳಾಲ ಬ್ಲಾಕಿನ ಮಹಿಳಾ ಅಧ್ಯಕ್ಷರು ದೇವಕಿ ಉಳ್ಳಾಲ್ ಅವರನ್ನು ಸಹ ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಹಿರಿಯ ಮುಖಂಡರು, ನಮ್ಮ ಈ ರಾಜಕೀಯ ಜೀವನಕ್ಕೆ ಕರ್ಕೊಂಡು ಬಂದಂಥ ನನ್ನ ಗುರುಗಳು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ರಾಜ್ಯದ ನಾಯಕರು, ರಾಜ್ಯದ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಆದ ಸದಾಶಿವ ಉಳ್ಳಾಲ್ ಅವರನ್ನು ಸಹ ಈ ಸಭೆಗೆ ನಾನು ಸ್ವಾಗತಿಸ್ತೇನೆ. ಹಾಗೂ ಬಂದಂಥ ಎಲ್ಲ ನಮ್ಮ ಮುಖಂಡರು, ಮೊಹಮ್ಮದ್ ಮೋನು, ಕರೀಂ, ಎಲ್ಲರನ್ನು ಸಹ, ಈಶ್ವರ್ ಉಳ್ಳಾಲ್ ಎಲ್ಲರನ್ನು ಸಹ ನಾನು ಈ ಸಭೆಗೆ ಸ್ವಾಗತಿಸಿದ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಳೆಯಿಂದ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಅಧ್ಯಕ್ಷರಾದಂತಹ ದೀಪಕ್ ಪಿಲಾರ್ ಅವರನ್ನು ಎಲ್ಲರ ಅತಿಥಿ ಗಣ್ಯರನ್ನು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚಿತ್ರಕಲಾಲ್ ಅವರು ದಯವಿಟ್ಟು ತಾವು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಜೊತೆಗೆ 2 ಬಾರಿ ಅವರು ಪಂಚಾಯತ್ ಸದಸ್ಯರಾಗಿ ಪುರಸಭೆಯ ಸೋಮೇಶ್ವರದ ಕೌನ್ಸಿಲರ್ ಆಗಿ ಪ್ರಸ್ತುತ ಪುರಸಭೆಯ ಕೌನ್ಸಿಲರ್ ಆಗಿ ಈಗ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅತ್ಯಂತ ಒಂದು ಯಶಸ್ವಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದೇ ರೀತಿ ಈ ಹಿಂದುಳಿದ ವರ್ಗದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇದೀಗ ಆದೇಶ ಪತ್ರ ವಿತರಣಾ ಸಮಾರಂಭವು ಕೂಡ ನಡೀತಾ ಇದೆ. ಈ ಆದೇಶ ಪತ್ರ ವಿತರಣೆಯನ್ನು ದಯವಿಟ್ಟು ಶಾಸಕರು ಹಾಗೂ ಎಲ್ಲ ಗಣ್ಯರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಈ ಪದಾಧಿಕಾರಿಗಳು. ಉಳ್ಳಾಲ ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ದೀಪಕ್ ಪೂಜಾರಿ ಅವರ ಪದಗ್ರಹಣ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ನಮ್ಮೆಲ್ಲ ಗೌರವಿತರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಹಾಗೂ ಅಖಿಲ ಭಾರತ ಕಾಂಗ್ರೆಸ್ನ ಮಾಜಿ ಕಾರ್ಯದರ್ಶಿಯು, ಮಾಜಿ ಸಚಿವರಾಗಿರುವಂಥ ಮಾಜಿ ಸಂಸದರಾಗಿರುವಂಥ ಗೌರವರಾಗಿರುವಂಥ ವಿನಯ್ ಕುಮಾರ್ ಸೊರಕೆ ಅವರೇ, ವೇದಿಕೆ ಮೇಲೆ ಗಣ್ಯ ಉಪಸ್ಥಿತ ಹಿರಿಯ ಕಾಂಗ್ರೆಸ್ಗಳಂಥ ಟೆನ್ನಿಸ್ ಕೃಷ್ಣನ್ ಅವರೇ, ಬ್ಲಾಕಿನ ಅಧ್ಯಕ್ಷರಂಥ ಸದಾಶಿವ್ ಉಲಾಲ್ ಅವರೇ, ಗಣೇಶ್ ಪೂಜಾರ್ ಅವರೇ, ಇವತ್ತಿನ ಕಾರ್ಯಕ್ರಮ ದಿಕ್ಸೂಚಿ ಸಂಜೆ ನಿಲ್ಲಿರುವಂಥ ಸನ್ಮಿತ ಸುಧೀರ್ ಮರೋಳಿರವರೇ, ನಮ್ಮ ಹಿರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಇಬ್ರಾಹಿಂ ಕೋಡ್ಜಾಲಕ್ಕನವರೇ, ಜಿಲ್ಲಾ ಅಧ್ಯಕ್ಷರಾಗಿರುವಂಥ ವಿಶ್ವಾಸ್ ದಾಸ್ ಅವರೇ, ಮಹಿಳಾ ಕಾಂಗ್ರೆಸ್ನ ಮಾಜಿ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಮತಾ DS ಗಟೀರ್ ಅವರೇ, ಮಹಿಳಾ ಕಾಂಗ್ರೆಸ್ ಉಳ್ಳಾಲದ ನಿಕಟಪೂರ್ವ ಅಧ್ಯಕ್ಷ ಅಂತ ದೇವಿಕಾ ಪೂಜಾರಿ ಅವರೇ, ನೂತನ ಮಹಿಳಾ ಅಧ್ಯಕ್ಷ ಅಂತ ಚಂದ್ರಿಕಾ ರೈ ಅವರೇ, ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಸೋದರ ದೀರ್ಘವಾಗಿ ಮಾತಾಡಿ 2 ನಿಮಿಷ. ಒಂದು ಬಹುಶಃ ದೀಪಕ್ ಪೂಜಾರಿ ಮತ್ತು ಎಲ್ಲರ ತಂಡದವರು ನಾನು ವಿಶೇಷವಾಗಿ ಅಭಿನಂದನೆ ಮತ್ತು ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕಳೆದ 10-15 ದಿವಸದಿಂದ ಇವತ್ತು 2 ದಿವಸ ಮುಂಚೆ 7 ತಾರೀಕಿಗೆ ಬೇಡ, ಬೆಂಗಳೂರಲ್ಲಿ ಮೀಟಿಂಗ್ ಇದೆ, ಇದನ್ನು 14ಕ್ಕೆ ಮಾಡುವಲ್ಲ ಚರ್ಚೆ ಆಯಿತು. ಅವ್ರಿಗೆ ಕೂಡ ಯಾವಾಗಂತ ಫಿಕ್ಸ್ ಇಲ್ಲ, ಆದರೂ ಕೂಡ ಇಲ್ಲ ಸರ್ ಒಮ್ಮೆ ಮಾಡಿ ಬಿಡುವ, ನಾವು ಹೇಗೆ ತಯಾರಾಗಿದ್ದೇವೆ ಅಂತ ಹೇಳಿ ವಿಶೇಷ ಅವರ ಇಡೀ ತಂಡದ ಒಂದು ಹುಮ್ಮಸ್ಸು ಬಹುಶಃ ಇವತ್ತು ಎಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಪಟ್ಟಂಥ ಶ್ರಮ ಕಳೆದ ಹಲವಾರು ದಿನಗಳಿಂದ ಬಿಸಿಲಲ್ಲಿ ನಿನ್ನೆ ರಾತ್ರಿ 12:30 ಗಂಟೆಗೆ ಹೋಗಲು ಕೂಡ ಕೆಲವರು ಈ ಗೇಟ್ನಲ್ಲಿ ಡೆಕೋರೇಷನ್ ಮಾಡ್ತಿದ್ದಂಥ ಇದು ನಿಜವಾದ ಕಾಂಗ್ರೆಸ್ನ ಬದ್ಧತೆ, ಕಾಂಗ್ರೆಸ್ ಕಾರ್ಯಕರ್ತರ ಬದ್ಧತೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಬೆಂಗಳೂರಿನಲ್ಲಿ ಇರಬೇಕಿದ್ದರೂ ಕೂಡ ರಾಜ್ಯ ಮಟ್ಟದ ನಮ್ಮ ನಾಯಕರ ಸಭೆದ ಕಾರಣ ಅವರು ಇರಬೇಕು, ನಾನು ಇರಬೇಕು. ನನ್ನ ಕ್ಷೇತ್ರ ಬಹುಶಃ ಅವ್ರನ್ನ ಕೇಳಿದಾಗ ನಮ್ಮ ದೀಪಕ್ ಪೂಜಾರಿ ಅವರ ಹಿಂದುಳಿದ ವರ್ಗದ ಅವರ ಒಂದು ಉದ್ಘಾಟಕ ತಾವು ಬರಬೇಕಂತ ಹೇಳಿದಾಗ ಬಹುಶಃ ಅವರು ಅತ್ಯಂತ ಪ್ರೀತಿಯಿಂದ ಒಪ್ಪಿ ಇವತ್ತು ಉದ್ಘಾಟನೆ ಮಾಡ್ತಿದ್ದಾರೆ. ನಾನು ಜಿಲ್ಲಾ ನಾನು NSY ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಸಂಪೂರ್ಣ ಸಹಕಾರ, ಜಿಲ್ಲಾ NSY ಅಧ್ಯಕ್ಷನಾದಾಗ ಅವರು ಶಾಸಕರಾಗಿದ್ದು ಪುತ್ತೂರಿನ ಸಂಪೂರ್ಣ ಸಹಕಾರ ಕೊಟ್ಟು ಪ್ರತಿಯೊಂದು 2-3 ಗ್ರಾಮದಿಂದ ಸುಮಾರು 5 ಬಸ್ ವಿದ್ಯಾರ್ಥಿಗಳನ್ನು ಟೌನ್ ಹಾಲ್ನ ದೊಡ್ಡ ಮಟ್ಟದ ಉದ್ಘಾಟನಾ ಸಭಾ ಕಾರ್ಯಕ್ರಮಕ್ಕೆ ಅವರು ಕಲಿಸಿದ್ರು ಮಾತ್ರ ಅಲ್ಲ, ಹಣಕಾಸಿನ ಸಹಾಯ ಕೂಡ ಇವತ್ತು ಮಾಡಿದ್ರು. ನಮ್ಗೆ ಯಾರು ಕೂಡ ಮರಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಬಹುಶಃ ಹಿಂದುಳಿದ ವರ್ಗದ ಆ ಒಂದು ವಿಚಾರ ಏನಿದೆಯಾ ಎಲ್ಲ ವರ್ಗದವರಿಗೆ ಕೂಡ ನಾಯಕತ್ವವನ್ನು ಬೆಳೆಸಿಕೊಂಡು ಬರಬೇಕು, ಮುಂದೆ ಬರಬೇಕೆಂಬ ಉದ್ದೇಶ. ನಾನು ಎಲ್ಲ ನಿಮಗೆ ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಅಧಿಕಾರಕ್ಕಾಗಿ ಹುಟ್ಟಿದಂಥ ಪಕ್ಷವೇ ಅಲ್ಲ, ಅಧಿಕಾರಕ್ಕೆ ಸ್ಥಾಪನೆಯಾದಂಥ ಪಕ್ಷವೇ ಅಲ್ಲ. ಅಧಿಕಾರ ನಮ್ಮ ಉದ್ದೇಶವಾಗಿರಲಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಕಾಲದ ಎಲ್ಲ ವರ್ಗದ ಶ್ರೀಮಂತರಿಗೂ ಕೂಡ ಬೇಕಾದಷ್ಟು ಸವಲತ್ತುಗಳಿತ್ತು, ಬೇಕಾದಷ್ಟು ಅವಕಾಶಗಳಿತ್ತು. ಮಕ್ಕಳ ಶಿಕ್ಷಣ ಬೇಕಾದ ಶಾಲೆ ಕಾಲೇಜಿಗಿತ್ತು, ಕಲ್ತ್ರೆ ಕೆಲಸ ಸಿಗ್ತಿದ್ರು, ಶ್ರೀಮಂತರಿಗೆ ಪೊಲೀಸ್ನವರಿದ್ದರು, ಎಲ್ಲ ಶ್ರೀಮಂತ ವರ್ಗದ ಯಾರಿಗೆ ಬೇಕು ಎಲ್ಲ ಸವಲತ್ತಿದ್ದು. ಆದರೆ ಗ್ರಾಮೀಣ ಜನಸಾಮಾನ್ಯರು, ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಬಡವರು, ಕೃಷಿಕರು, ಕಾರ್ಮಿಕರಿಗೆ ತಲೆ ಎತ್ತಿ ಜೀವನ ಮಾಡಿದ ಅವಕಾಶ ಕೂಡ ಇರಲಿಲ್ಲ. ಕಾಲಿಗೆ ಚಪ್ಪಲಿ ಹಾಕುವಂಥ ಯೋಗ್ಯ ಅವರಿಗೆ ಒಂದು ಅವಕಾಶ ಕೂಡ ಇರಲಿಲ್ಲ. ಅವರ ಮಕ್ಕಳನ್ನು ಶಾಲೆ ಕಲಿಸುವಂಥ ವ್ಯವಸ್ಥೆ ಕೂಡ ಇರಲಿಲ್ಲ. ಆದ ಕಾರಣ ಈ ರಾಷ್ಟ್ರದಲ್ಲಿ ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು, ಶಕ್ತಿ ಇಲ್ಲದವರಿಗೆ ಶಕ್ತಿ ಆಗಬೇಕು ಅಂತ ಹುಟ್ಟಿಕೊಂಡಂಥ ಪಕ್ಷವೇ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿಂದ ಇವತ್ತಿನವರೆಗೆ ಅದು ಎಲ್ಲ ಪ್ರಧಾನಮಂತ್ರಿ ಮತ್ತು ಕಾಂಗ್ರೆಸ್ನ ತತ್ವಾದರ್ಶ ತಗೊಳ್ಳಿ, BR ಅಂಬೇಡ್ಕರ್ ಸಂವಿಧಾನ ಮತ್ತು ಮಹಾತ್ಮ ಕನಸಿನ ಭಾರತ ಸಮಾಜದ ಎಲ್ಲ ವರ್ಗದವರು ಕೂಡ ಕಟ್ಟಕಡೆ ಜನರು ಕೂಡ ಸ್ವಾಭಿಮಾನ ಬದುಕಬೇಕೆಂದು ಕೊಟ್ಟಂಥ ಕಾರ್ಯಕ್ರಮ ಆಗಿದೆ ಹೊರತು ಇದು ಅಧಿಕಾರಕ್ಕೆ ಹಾತೊರೆಯುವಂಥ ಪಕ್ಷ ಅಲ್ಲ. ಹಿಂದುಳಿದ ವರ್ಗದ ಘಟಕ ಕೂಡ ಆಗಿ ತಾವು ಬಹುಶಃ ನನಗೆ ವಿಶ್ವಾಸ ಇದೆ, ದೀಪಕ್ ಪೂಜಾರಿ ಮುಂದೆ ನಿಂತು ಎಲ್ಲರನ್ನು ಪ್ರೀತಿ ವಿಶ್ವಾಸ ತಗೊಂಡೋಗಿ ಪ್ರತಿಯೊಂದು ಸಂಘಟಿತರಾಗಿದ್ದು ನಿಮಗೆ ಈ ಒಂದು ಸಂವಿಧಾನಬದ್ಧವಾಗಿ ನಿಮಗೆ ಸಿಕ್ಕಬೇಕಂತ ಹಕ್ಕು ಯಾವುದಿದೆಯಾ ಅದನ್ನು ಬಹುಶಃ ಪಡ್ಕೊಳ್ಳುವಂಥದ್ದು, ಅದಕ್ಕೆ ಹೋರಾಟ ಮಾಡುವಂಥ ಎಲ್ಲ ವಿಚಾರಗಳು
ಬಹುಶಃ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂತುಕೊಂಡು ಅವಕಾಶವಾದಂಥ ಸಂದರ್ಭದಲ್ಲಿ ಬಹುಶಃ ನಾವು ಹಿಂದುಳಿದ ವರ್ಗ, ನಮ್ಮದು ಮಹಿಳೆ, ಇನ್ನೊಂದು ಅಲ್ಪಸಂಖ್ಯೆ ಬೇರೆ ಬೇರೆ ಸಮಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಎಲ್ಲ ಸೇರಿಸಿಕೊಂಡು ದೊಡ್ಡ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತ ಬೃಹತ್ ಸಮಾವೇಶವನ್ನು ಕ್ಷೇತ್ರ ಮಟ್ಟದ ವ್ಯಾಪ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು, ಡಿ.ಕೆ. ಶಿವಕುಮಾರ್, ರಾಷ್ಟ್ರ ನಾಯಕರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಇದ್ದಾರಂತ ಕೂಡ ನಾನು ಹೇಳಿ, ಯಾರೆಲ್ಲ ಪ್ರೀತಿಪೂರ್ವಕವಾಗಿ ಬಂದಿದ್ದೀರಾ, ಇವತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳಿದ್ದರೂ ಕೂಡ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇವತ್ತು ಬಂದಂಥ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕ ನಾನು ಸ್ವಾಗತಿಸಿಕೊಂಡು ಎಲ್ಲ ಸಂಘಟನೆಯನ್ನು ಅಭಿನಂದಿಸಿ, ಬಹುಶಃ ನಮ್ಮ ದೀಪಕ್ನ ತಾಯಿ ನಮ್ಮ ಲಕ್ಷ್ಮಿ ಅಕ್ಕ ಬೈಜರ ಬಹುಶಃ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗರು. ನಾನು ಸಣ್ಣದಿದ್ದಾಗ ಅವ್ರ ಅಂಗಡಿ ಇತ್ತು ಅಲ್ಲಿ. ಹಾಗೆ ಒಂದು ದಿವಸ ಎಲೆಕ್ಷನಲ್ಲಿ ನಾನು ಚುನಾವಣೆ ಹೋಗೋ 2-3 ಜನ ಮಾತ್ರ ಪ್ರಚಾರಕ್ಕೆ ಹೋಗೋದು. ಇವರು ಫೋನ್ ಮಾಡಿ ಜೋರು, ಈ ಓಲ್ 2-3 ಜನ ಒರಿಯ ಬೋಂದಿಲ್ಲ, ಅಕ್ಳು 100 ಜನ ಬೋಂದಿಲ್ಲ. ನಿನ್ನಂತೂ ನಾನು ಬೇಜಾರದು ಯಾನು ಮೂಲ ಇಲ್ಲ ಪೋತೆ ಬನ್ನ ಮಾತನ್ನು ಬಹುಶಃ 2008 ಚುನಾವಣೆಯಲ್ಲಿ ನನಗೆ ಫೋನ್ ಮಾಡಿ ಅವರು ಜೋರು ಮಾಡಿ. ಆಗ ನಾನು ಹೇಳಿ ಇಜ್ಜಾಕ ಯಾನು ಹೋಗ್ಬಿಟ್ಟು 2-3 ಜನ ಹೋಗ್ಬಿಟ್ಟು 100 ಜನ ಹೆಂಗಿಲ್ಲ ತಂದು ಹೋಗಿ ಒಬ್ಬರು ಆಪೂಜಿ ಜನ ಭಾಳ ಜನ ಬೋಡು ಅಂತ ಹೇಳಿ ಬಹುಶಃ ಆ ಒಂದು ವಿಶೇಷವಾದ ಹುಮ್ಮಸ್ಸು ಅವ್ರಿಗಿದ್ದು ಪ್ರತಿ ಮನೆಗೂ ಕೂಡ ನನ್ನ ಚುನಾವಣೆ ಎಷ್ಟೇ ವಯಸ್ಸಾದರೂ ಕೂಡ ನಡೀಲಿಕ್ಕೆ ಕಷ್ಟ ಇದ್ದರೂ ಕೂಡ ನನ್ನ ಚುನಾವಣೆಯಲ್ಲಿ ಅವರ ಸುತ್ತಮುತ್ತ ಪ್ರತಿಯೊಂದು ಮನೆಗೆ ಹೋಗುವಂಥ ಆ ಒಂದು ಕಾಂಗ್ರೆಸ್ ಕುಟುಂಬ, ಅದು ದೀಪಕ್ ಪೂಜಾರಿ ಅವರ ಕುಟುಂಬ ಆಗಿದೆ. ಅದಕ್ಕೆ ಎಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ಇವತ್ತು ಖಂಡಿತವಾಗಿ ಕೊಡ್ತೇವೆ. ಮತ್ತು ಇಡೀ ತಂಡವೇ ಒಂದು ಅತ್ಯುತ್ತಮ, ಒಬ್ಬರ ಹೆಸರು ಹೇಳಿದರೆ ಭಾಳಷ್ಟು ಹೆಸರುಗಳಿದೆ. ಇಡೀ ತಂಡವೇ ಒಂದು ನಮ್ಮ ಕ್ಷೇತ್ರಕ್ಕೆ ನನಗೆ ದೊಡ್ಡ ಮಟ್ಟದ ಶಕ್ತಿ ಇವತ್ತು ಆಗಿದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ನೂತನ ಮಹಿಳಾ ಹಿಂದೆ ನಮ್ಮ ದೇವಕಿ ಪೂಜಾರಿ ಅವರು ಮಹಿಳಾ ಅಧ್ಯಕ್ಷೆ ಭಾಳಷ್ಟು ಅತ್ಯುತ್ತಮ ಸಾಮಾಜಿಕ ಕೆಲಸವನ್ನು ಮಾಡಿದ್ದಾರೆ. ಇತಿಹಾಸ ಸೋಮೇಶ್ವರ ದೇವಸ್ಥಾನಕ್ಕೆ 7 ಲಕ್ಷದ ಇಡೀ 20 ಲಕ್ಷದ ಕುಟುಂಬ ಅವರು ಮುಂದೆ ನಿಂತು 20 ಒಂದು ಗೋಪುರವನ್ನು ಇಡೀ ನಿರ್ಮಾಣ ಮಾಡಿ ಕೂಡಿದೆ. ಅವರು ಮತ್ತು ಅವ್ರ ಕುಟುಂಬಸ್ಥರಿಗೆ ಇರುವಂಥ ಅವಕಾಶ ಇವತ್ತು ಆಗಿದೆ. ಈಗ ಜಿಲ್ಲಾ ಮಟ್ಟದ ಪದಾಧಿಕಾರಿ ಆಗಿದೆ. ನೂತನವಾಗಿ ಚಂದ್ರಿಕಾ ರೈ ಅವರು ಬಹುಶಃ ಕಾಂತನ್ನ ರೈ ಅವರ ಮಗಳು ಕೋಟೆಕಾರ್ ಉಲ್ಲಾಲದ ನಮ್ಮ ತಂದೆ ಕಾಲದಲ್ಲಿ ಅವರ ತಂದೆಯವರು ನಮ್ಮ ಕೋಟೆಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ನಾನು ಶಾಸಕನಾದಾಗ ಅವರ ಮಗಳ ರೇಣುಕಾ ರೈ ಅವರು, ಅವರ ಅಕ್ಕ ರೇಣುಕಾ ರೈ ಅವರು ಪಂಚಾಯತ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದೆ. ಹೀಗೆ ಅವರು ಬಹುಶಃ ನೂತನವಾಗಿ ಬಂದಿದ್ದಾರೆ. ಮುಂದಿನ ದಿನ ಅವರ ಕಾರ್ಯಕ್ರಮದ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕರಿಸುವಂಥ ಅವಕಾಶ ಆಗಲಿ ಅಂತ ಕೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಇವತ್ತಿನ ಸಭೆಯ ಅಧ್ಯಕ್ಷರು ಆದಂಥ ಆತ್ಮೀಯರಾದಂಥ ಸದಾಶಿವ ಉಳ್ಳಾಲ್ರವರೇ, ತಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ ಏಕೈಕ ಶಾಸಕರಾದಂಥ ನಮ್ಮೆಲ್ಲ ಆತ್ಮೀಯರಾದಂಥ ಶ್ರೀಯುತ UT ಖಾದರ್ ಅವರೇ, ನಮ್ಮ ಹಿಂದುಳಿದ ವರ್ಗದ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀಯುತ ವಿಶ್ವಾಸ್ರವರೇ, ಹಿರಿಯರಾದಂಥ ಕೋಡಿಜಾಲ್ ಇಬ್ರಾಹಿಂರವರೇ, ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಮಮತಾ ಗಟ್ಟೀರವರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಿನಿಯವರೇ, ನಮ್ಮ ಸ್ನೇಹಿತರಾದಂಥ ಕೃಷ್ಣನ್ರವರೇ, ಗಣೇಶ್ರವರೇ, ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀಯುತ ಸುಧೀರ್ ಮರೋಳಿರವರೇ, ಶ್ರೀಮತಿ ಉಳ್ಳಾಲ್ರವರೇ, ದೇವಕಿ ಉಳ್ಳಾಲ್ರವರೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಪದಗ್ರಹಣ ಮಾಡಿದಂಥ ಶ್ರೀಯುತ ದೀಪಕ್ ಪಿಲಾರ್ರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ನನ್ನ ಸಹೋದರ ಸಹೋದರಿಯರೇ, ನನಗೆ 13ನೇ ತಾರೀಕಿಗೆ UT ಖಾದರ್ ಅವರು ಕಾಪುಗೆ ಬರಬೇಕಾಗಿತ್ತು. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಾಗ ಒಪ್ಪದೆ ನಿವೃತ್ತಿ ಇಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬರದೇ ಇದ್ರೆ ನಾಡ್ದು ಕಾಪಿನ ಕಾರ್ಯಕ್ರಮಕ್ಕೆ UT ಖಾದರ್ ಇಲ್ಲ ಆಯಿತು. ಆ ದೃಷ್ಟಿಯಿಂದ ಒಂದು ಆತ್ಮೀಯವಾದಂಥ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಅಂಶ UT ಖಾದರ್ ಅವರು ಉಪಚುನಾವಣೆಗೆ ನಿಂತಾಗ ಈ ಭಾಗದ ಒಂದು ಉಸ್ತುವಾರಿಯನ್ನು ನಾನು ಹೊತ್ತಿದ್ದೆ. ಮನೆಗೆ ಹೋದಂಥ ಒಂದು ಹಿನ್ನೆಲೆ ಇದೆ. ಅಂಥ ಸಮಯದಲ್ಲಿ ಬೆಳಿಗ್ಗೆ ನಾನು ನನ್ನ ಕಾಪಿನಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ
ಹಾರವನ್ನು ಹಾಕಿ ನಮ್ಮ ಕಾಪುವಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಇಲ್ಲಿಗೆ ಹಿಂದುಳಿದ ವರ್ಗದ ಒಂದು ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸುಯೋಗ ನನ್ನ ಪಾಲಿಗೆ ಸಿಕ್ಕಿದೆ. ನಾನಿಲ್ಲಿ ಬಂದಾಗ ಡಾಕ್ಟರ್ ಪುನೀತ್ ರವರ ಬಗ್ಗೆ ಇವತ್ತು ನಮ್ಮ ಕೃಷ್ಣನ್ರವರು ಉಲ್ಲೇಖ ಮಾಡ್ತಾ ಇದ್ರು. ಪುನೀತ್ ರವರು ಹೆಚ್ಚಿನ ಅಂಶ ಮಹಾತ್ಮ ಗಾಂಧೀಜಿಯವರ ನಂತರ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ 25 ಲಕ್ಷ ಜನ ಸೇರಿದಂಥ ಒಂದು ವ್ಯಕ್ತಿತ್ವ ಇದ್ರೆ ಕರ್ನಾಟಕ ರಾಜ್ಯದ ಚಲನಚಿತ್ರ ನಟ ಪುನೀತ್ ರವರ ಬಗ್ಗೆ ನಮಗೆ ಬಹಳ ಆತ್ಮೀಯವಾದಂಥ ಒಂದು ಸಂಬಂಧ. ನಮ್ಮ ಜಿಲ್ಲೆಗೆ ಡಾಕ್ಟರ್ ರಾಜಕುಮಾರ್ ರವರು ಇವತ್ತು ರಾಜಕುಮಾರ್ ಅವರ ಸಂದರ್ಭದಿಂದ ಅವರ ಕುಟುಂಬಸ್ಥರು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸುವಂಥ ಒಂದು ಪರಿಪಾಠ ಇತ್ತು. ವರ್ಷಕ್ಕೊಂದ್ಸಲ ಕಡ್ಡಾಯವಾಗಿ ನಮ್ಮ ಜಿಲ್ಲೆಗೆ ಬರ್ತಾ ಇದ್ರು ರಾಜ್ಕುಮಾರ್, ಇಡೀ ಕುಟುಂಬದ ಜೊತೆ ಬರ್ತಾ ಇದ್ರು. ಡಾಕ್ಟರ್ ಪುನೀತ್ ರವರು ಕೂಡ ನಾನು ಕಳೆದ ಸಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಫೋನ್ ಮಾಡಿ ಅಂತಿಮ ಸಂದರ್ಭದಲ್ಲಿ ಕರೆದಿದ್ದೆ ನಮ್ಮ ಕಂಬಳೋತ್ಸವಕ್ಕೆ. ಆವಾಗ ಅವರು ಹೇಳಿದರು, ನನಗೆ ಈ ಸಲ ನಾನು ಇವತ್ತು ಚಿತ್ರೀಕರಣದಲ್ಲಿ ಇದ್ದೇನೆ, ಬರುವ ಸಲ 100% ಕೂಡ ನಾನು ಆ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತೇಳಿ. ಹೆಚ್ಚಿನ ಅಂಶ ಒಬ್ಬ ವ್ಯಕ್ತಿ ಅವನು ಇದ್ದಂಥ ಸಮಯದಲ್ಲಿ ಅವನ ವ್ಯಕ್ತಿತ್ವದ ಮಹತ್ವತೆ ಅರ್ಥ ಆಗೋದಿಲ್ಲ. ಆದರೆ ಇವತ್ತು ಅವರ ವ್ಯಕ್ತಿತ್ವದ ಮಹತ್ವತೆ ಇವತ್ತು ಅರ್ಥ ಆಗ್ತದೆ. ಯಾವ ರೀತಿಯ ರಾಜ್ಕುಮಾರ್ ಕುಟುಂಬ ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಗೌರವ ಅಭಿಮಾನಕ್ಕೆ ಪಾತ್ರರಾಗಿತ್ತ. ಹೆಚ್ಚಿನ ಅಂಶ ನಮಗೆ ಅನುಮಾನ ಇತ್ತು, ರಾಜ್ಕುಮಾರ್ ಅವರು ಹೋದ ನಂತರ ಅಂತ ಗೌರವ ಅಭಿಮಾನ ಮತ್ತೊಮ್ಮೆ ಆ ಕುಟುಂಬಕ್ಕೆ ಸಿಗ್ತದ ಅನ್ನುವಂಥ ರೀತಿಯ ಅನುಮಾನ ಇತ್ತು. ಆದರೆ ಇವತ್ತು ಅಷ್ಟೇ ಒಂದು ಅಭಿಮಾನದ ಆಸ್ತಿಯನ್ನು ಸಂಗ್ರಹ ಮಾಡಿದಂಥ, ತನ್ನ ಜೀವನ ಸಣ್ಣ ಪ್ರಾಯದಲ್ಲಿ ಸಂಗ್ರಹ ಮಾಡಿದಂಥ ವ್ಯಕ್ತಿತ್ವ ಡಾಕ್ಟರ್ ಪುನೀತ್ ರವರು. ಅವರ ಭಾವಚಿತ್ರವನ್ನು ಕೂಡ ಇವತ್ತು ರಚನೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಅಂಶ ಅವರು ಕೂಡ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ, ಡಾಕ್ಟರ್ ಪುನೀತ್ ರವರು ಒಂದು ಹಿಂದುಳಿದ ವರ್ಗ ಸಮಾಜಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ. ಬರೇ ಹಿಂದುಳಿದ ವರ್ಗದ ಸಮಾಜಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ, ಸಮಸ್ತ ಕರ್ನಾಟಕದ ಇವತ್ತು ದೇಶದ ಅಥವಾ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ BBC ಅಂತ ಒಂದು ಇದರಲ್ಲಿ ಕೂಡ ಅವರ ನಿಧನದ ಬಗ್ಗೆ ಉಲ್ಲೇಖ ಮಾಡುವಂಥ ವಿಚಾರ ಆಯಿತು ಅಂತ ಹೇಳಿದ್ರೆ, ಹೆಚ್ಚಿನ ಅಂಶ ಸಣ್ಣ ಏಜಿನಲ್ಲಿ ಕೂಡ ಎಲ್ಲಿಗೆ ಗರಿಷ್ಠವಾಗಿ ಒಬ್ಬ ವ್ಯಕ್ತಿ ಮುಟ್ಟಬಹುದು ಅನ್ನೋದಕ್ಕೆ ಉದಾಹರಣೆ ಡಾಕ್ಟರ್ ಪುನೀತ್ ರವರು ಅಂತ ಹೇಳಿದ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಶ್ರೀಯುತ ದೀಪಕ್ ಪಿಲಾರ್ ರವರು ಪದಗ್ರಹಣ ಮಾಡಿದ್ದಾರೆ. UT ಖಾದರ್ ರವರು, ವಿಶ್ವಾಸರವರು, ಅದೇ ರೀತಿಯಾಗಿ ನಾವೆಲ್ಲ ಅವರಿಗೆ ಬಾವುಟವನ್ನು ಕೊಟ್ಟಿದ್ದೇವೆ, ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ಇವತ್ತು ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಒಂದು ದೊಡ್ಡ ರೀತಿಯಲ್ಲಿ ಅದರ ಶ್ರೇಯೋಭಿವೃದ್ಧಿಗೋಸ್ಕರ ಕೆಲಸ ಕಾರ್ಯ ಮಾಡಿದಂಥ ಹಿನ್ನೆಲೆ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಕರ್ನಾಟಕ ರಾಜ್ಯವನ್ನೇ ತೆಗೆದು ನೋಡಿದರೆ ದೇವರಾಜ ಅರಸರನ್ನು ನಾವು ನೆನಪು ಮಾಡಬೇಕು. ದೇವರಾಜ ಅರಸರವರು ಇಡೀ ದೇಶದಲ್ಲಿ ಮಂಡಲ ಸಮಿತಿ ಅಥವಾ ಬೇರೆ ಬೇರೆ ರೀತಿಯ ಪರಿವರ್ತನೆಗಳು ದೇಶದಲ್ಲಿ ಇವತ್ತು ಬರೋದಕ್ಕಿಂತ ಮೊದಲೇ ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂತ ಒಂದು ಹರಿಕಾರ ಇದ್ರೆ ದೇವರಾಜ ಅರಸರವರು. ಉಳುವನೆ ಭೂಮಿಯ ಒಡೆಯ ಆಗಬೇಕು ಅನ್ನುವಂಥ ರೀತಿಯ ಕನಸು ಇವತ್ತು ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರ ಕನಸಿದ್ದಂಥ ಸಮಯದಲ್ಲಿ ದೇಶದಲ್ಲಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ ಅನುಷ್ಠಾನ ಆದಂಥ ಸಮಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಯಾವ ರಾಜ್ಯದಲ್ಲಿ ಇಲ್ಲದಂಥ ರೀತಿಯ ಒಂದು ಕ್ರಾಂತಿಕಾರಿಕವಾದಂಥ ಒಂದು ನಡೆಯನ್ನ ತಂದಂಥವರು ದೇವರಾಜ ಅರಸರವರು. ಭೂಮಸೂದೆ ಕಾನೂನನ್ನು ತಂದರು. ಹೆಚ್ಚಿನ ಅಂಶ ನಾನು ನೋಡಿದ್ದೇನೆ, ನಾನು ಕೂಡ ಒಂದು ಭೂಮಾಲ ಕುಟುಂಬಕ್ಕೆ ಸೇರಿದಂಥವ. ನನ್ನ ಮನೆಯಲ್ಲಿ ವಿಶ್ವ ಸಂಕ್ರಮಣ ದಿವಸ ಎಲ್ಲ ಗೇಣಿದಾರರು ಬರ್ತಾ ಇದ್ರು. ಆ ಶೋಷಣೆಯನ್ನು ಕಣ್ಣಾರೆ ನಾನು ನೋಡಿದ್ದೇನೆ. ಆದರೆ ಒಂದು ಸಂದರ್ಭ ಬಂದಂಥ ಸಮಯದಲ್ಲಿ ನಾವು ವಿದ್ಯಾರ್ಥಿ ನಾಯಕರಾಗಿ ಕೆಲಸ ಕಾರ್ಯ ಮಾಡುವಂಥ ಕೆಲಸ ಕಾರ್ಯ ಮಾಡಿತ್ತು. ಇನ್ನಷ್ಟು ಸಮಾಜ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅನ್ನೋಂಥ ಸಮಯದಲ್ಲಿ ನನಗೆ ಕಾಂಗ್ರೆಸ್ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಆಡಳಿತ ಬಹಳಷ್ಟು ಆಕರ್ಷಣೆಯನ್ನು ಕೊಡ್ತು. ಆ ಸಮಯದಲ್ಲಿ
ನಾವು ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿ NSYಗೆ ಸೇರ್ಪಡೆ ಆಗುವಂತ ಕೆಲಸ ಕಾರ್ಯವನ್ನು ಮಾಡಿದೆವು. ಅಂತ ಸಮಯದಲ್ಲಿ ನಮ್ಮನ್ನ ಭೂನ್ಯಾಯ ಮಂಡಳಿಯ ಸದಸ್ಯರನ್ನಾಗಿ ಮಾಡಿದರು. ನಮಗೊಂದು ಯೋಗ, HMC ಈ ಭಾಗದಲ್ಲಿ ಕೂಡ ಪಾವೂರು ಈ ಭಾಗದಲ್ಲಿ ಎಲ್ಲ ನಾವು ಭೂನ್ಯಾಯ ಮಂಡಳಿ ಸದಸ್ಯರಾಗಿ ಕೆಲಸ ಮಾಡಿದ್ದೇವೆ. ನಮಗೆ ಭೂಮಿ ಕೊಡುವಂತ ಒಂದು ಪುಣ್ಯದ ಅವಕಾಶ. ಹೆಚ್ಚಿನ ಅಂಶ ಇಂಥ ಒಂದು ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ಮೂಡಬೇಕಾಗಿದ್ರೆ ದೇವರಾಜ ಅರಸರವರು ಒಂದು ದಿವಸ ಪುತ್ತೂರಿಗೆ ಬಂದಿದ್ರು. ಪುತ್ತೂರಲ್ಲಿ ಬಂದಂಥವರು ಪುತ್ತೂರಿನ ಪೊಲೀಸ್ ಸ್ಟೇಷನ್ ಎದುರುಗಡೆ ಇಳಿದು ಕಚ್ಚೆಯನ್ನ ಕೈಯಲ್ಲಿ ಹಾಕೊಂಡು 100 ಜನ ಕೂಡ ಇರಲಿಲ್ಲ. ಇವತ್ತು ಇಷ್ಟು ದಪ್ಪದ ಚಪ್ಪಲು ನ್ಯರಿ ನುರಿ ಅಂತೇಳಿ ಶಬ್ದ ಮಾಡಿಕೊಂಡು 1 ಕಿಲೋಮೀಟರ್ ದೂರ ಅರುಣಾ ಥಿಯೇಟರ್ ವರೆಗೆ ನಡೆದರು. ಇಲ್ಲಿ 100 ಜನ ಇದ್ದವರು ಅಲ್ಲಿ ಸೇರುವಾಗ 2,000 ಜನ ಸೇರಿದ್ರು ಅವ್ರ ಜೊತೆಯಲ್ಲಿ. ಅದು ಯಾಕೆ ಆ ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಿದ್ರೆ, ಭೂಮಸೂದೆ ಕಾನೂನು ಬಂದಂತ ಸಮಯದಲ್ಲಿ ತಮ್ಮ ಜೀವವನ್ನ ಕೈಯಲ್ಲಿ ಇಟ್ಟುಕೊಂಡು ಇವತ್ತು ಇದರಲ್ಲಿ ಬದುಕಿದ್ರೆ ಬದುಕಿತು, ಸತ್ರ ಸತ್ತು ಅಂತೇಳಿ ಗೇಣಿದಾರರು ಏನು ಡಿಕ್ಲರೇಷನ್ ಕೊಡುವಂತ ಸಂದರ್ಭ ಇತ್ತು. ಅಂತ ಸಮಯದಲ್ಲಿ ಆ ಗೇಣಿದಾರರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಪುತ್ತೂರಿನಲ್ಲಿ ಮತ್ತು ಮೂಡುಬಿದ್ರೆಯಲ್ಲಿ ಸ್ವತಃ ದೇವರಾಜ ಅರಸರು ಬಂದು ಪಾದಯಾತ್ರೆ ಮಾಡಿದಂಥ ಹಿನ್ನೆಲೆಗಳಿತ್ತು. ಇದೇ ರೀತಿಯಲ್ಲಿ ಅನೇಕ ಕ್ರಾಂತಿಕಾರಿವಾದಂಥ ಕಾರ್ಯಕ್ರಮ, ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನು ಕೊಡುವುದರ ಮುಖಾಂತರ, ಅನೇಕ ರೀತಿಯ ಕಾರ್ಯಕ್ರಮದ ಮುಖಾಂತರ ಹಿಂದುಳಿದ ವರ್ಗದವರು ಕೂಡ ಸ್ವಾಭಿಮಾನದಲ್ಲಿ ಬದುಕುವಂತ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ. ಅದೇ ರೀತಿಯಾಗಿ ಅಂದಿನ ಸಮಯದಲ್ಲಿ ದೇವರಾಜ ಅರಸರ ಮುಖಾಂತರ ಪ್ರಾರಂಭ ಆಯಿತು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ದೇವರಾಜ ಅರಸರ ನಂತರ ಬಂಗಾರಪ್ಪನವರು ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ನಮ್ಮದೇ ಜಿಲ್ಲೆಯವರಂತ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಯಿತು. ಧರ್ಮಸಿಂಗ್ರವರು ಮುಖ್ಯಮಂತ್ರಿ ಆಗುವಂತ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕಳೆದ 5 ವರ್ಷಗಳ ಕಾಲ ಸತತವಾಗಿ ಇಡೀ ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲೇ ಇಂಥ ಒಂದು ರೀತಿಯ ಅಭಿವೃದ್ಧಿಯ ಪರ್ವ ನೋಡಿಲ್ಲ. ಕೊಟ್ಟಂತ ಎಲ್ಲ ಆಶ್ವಾಸನೆಗಳನ್ನು ಕೂಡ ಈಡೇರಿಸಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಬಡವ ಕೂಡ ಹಸಿವಿನಿಂದ ಬಳಲಿ ಕೂಡುದು ಅನ್ನುವಂಥ ರೀತಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ, ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಮಕ್ಕಳು ಕೂಡ ಅಪೌಷ್ಟಿಕತೆಯಿಂದ ಬಳಲಿ ಕೂಡುದು ಅನ್ನುವಂಥ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಹಾಲು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮುಖಾಂತರ, ರೈತರಿಗೆ 0 ಬಡ್ಡಿಯಲ್ಲಿ ಸಾಲವನ್ನು ಕೊಡುವುದರ ಮುಖಾಂತರ ಅನೇಕ ಕ್ರಾಂತಿಕಾರಿಕವಾದಂಥ ಒಂದು ಕಾರ್ಯಕ್ರಮ ಕೊಟ್ಟಂತ ಹಿನ್ನೆಲೆ ಇರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ. ಇಡೀ ಹೆಚ್ಚಿನ ಅಂಶ ನೀವು ಕರ್ನಾಟಕ ರಾಜ್ಯದ ಚರಿತ್ರೆಯನ್ನು ತೆಗೆದು ನೋಡಿದ್ರೆ, ನಮ್ಮ ವಿರೋಧ ಪಕ್ಷ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಯಾವೊಬ್ಬ ಹಿಂದುಳಿದ ವರ್ಗದವರಿಗೂ ಕೂಡ ಅವಕಾಶ ಸಿಗಲಿಲ್ಲ. ಯಾವೊಬ್ಬ ಹಿಂದುಳಿದ ವರ್ಗದವರಿಗೂ ಕೂಡ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಗಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆಯಿತು. ಕಾಂಗ್ರೆಸ್ ಪಕ್ಷ ಮಾತ್ರ ಈ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮ ಆಯಿತು. ನಾನಿಲ್ಲಿ UT ಖಾದರ್ ಅವರನ್ನು ನೋಡ್ತಾ ಇದ್ದೀನಿ. ಅವರ ವಿದ್ಯಾರ್ಥಿ ಜೀವನದಿಂದ, ಅವರ ತಂದೆಯವರು ಇವತ್ತು ಫರೀದ್ ರವರ ಕಾಲದಿಂದ ನಾನು ನೋಡ್ತಾ ಇದ್ದೀನಿ. ಹೆಚ್ಚಿನ ಅಂಶ ಒಬ್ಬ ಶಾಸಕನಾಗಿ ಇಡೀ ಹೆಚ್ಚಿನ ಅಂಶ ಈ ಕ್ಷೇತ್ರಕ್ಕೆ ಮಾತ್ರ UT ಖಾದರ್ ಅವರು ಸೀಮಿತ ಅಲ್ಲ. ನಾವು ಪ್ರತಿಯೊಂದು ಕಡೆಯಲ್ಲಿ ಕೂಡ 2 ಅವಿಭಾಜ್ಯ ಜಿಲ್ಲೆಯಲ್ಲಿ ಕೂಡ UT ಖಾದರ್ ಅವರು ನಮಗೆ ಶಾಸಕರು ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಳ್ಳೋದಿದ್ರೆ ಅದು ಉಳ್ಳಾಳದ ಜನತೆ ಕೊಟ್ಟಂತ ಒಂದು ಪ್ರತೀಕ. ಉಳ್ಳಾಳದ ಜನತೆ ಇವತ್ತು ಅವರನ್ನ ವಿಧಾನಸಭೆಗೆ ಕಷ್ಟ ಕಾಲದಲ್ಲಿ ಕೂಡ ಕಳಿಸಿ ಇವತ್ತು ಒಬ್ಬ ಶಾಸಕ ನಮ್ಮೆಲ್ಲ 13 ಕ್ಷೇತ್ರದ ಕೆಲಸ ಕಾರ್ಯವನ್ನು ಕೂಡ ಇವತ್ತು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸ ಕಾರ್ಯ ಮಾಡುವಂತ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ತಾ ಇದ್ದಾರೆ. UT ಖಾದರ್ ಅಂತ ಹೇಳಿದ್ರೆ ಒಂದು ರೀತಿಯ ಪಾದರಸದ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡುವಂತ ಅವಕಾಶಗಳಾಗ್ತದೆ. ಹೆಚ್ಚಿನ ಅಂಶ ಸಣ್ಣ ಸಣ್ಣ ನೋವು ಇರಬಹುದು ನಮಗೆ, ಬಹಳಷ್ಟು UT ಖಾದರ್ ನಮಗೆ ಸಿಗುವುದಿಲ್ಲ. ಮತ್ತು ಅವರು ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತೆ ಸುತ್ತಾಡಬೇಕು. ಸಣ್ಣ ವಯಸ್ಸಿನಲ್ಲೇ ಇಡೀ ರಾಜ್ಯದಲ್ಲಿ ಕೂಡ ಒಂದು ಉತ್ತಮ ನಾಯಕತ್ವವನ್ನು ಕೊಡುವಂತ ರೀತಿಯಲ್ಲಿ ಅವರು ಕೊಟ್ಟಂತ ಖಾತೆಗಳನ್ನ ಸಮರ್ಥನವಾಗಿ ನಿರ್ವಹಿಸುವಂತ ಕೆಲಸ ಕಾರ್ಯವನ್ನು ಮಾಡಿ ಉಳ್ಳಾಳದ ಮಹಾಜನತೆಗೆ ಗೌರವ ಬರುವಂತ ರೀತಿಯ, ಉಳ್ಳಾಳದ ಮಹಾಜನತೆಗೆ ಅಭಿಮಾನದಿಂದ ಇವತ್ತು ಹೇಳುವಂತ ರೀತಿಯ ನಡತೆಯ ಮುಖಾಂತರ ಇವತ್ತು ಅವರು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಇಂತಹ ಸಮಯದಲ್ಲಿ ಹೆಚ್ಚಿನ ಅಂಶ ನಾವು ಕೂಡ ಆಲೋಚನೆ ಮಾಡಬೇಕಾಗಿದೆ. ಹಿಂದುಳಿದ ವರ್ಗದವರು ಆಲೋಚನೆ ಮಾಡಬೇಕಾಗಿದೆ. ಮೊನ್ನೆ ಕಳೆದ ಚುನಾವಣೆಯಲ್ಲಿ ದೊಡ್ಡ ಪ್ರಚಾರ ಮಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಕೊಲೆ ಆಗ್ತದೆ, 22 ಕೊಲೆ ಆಯಿತು. ನಮ್ಮ ಶೋಭಾ ಕಂದ್ಲಾಜೆ ಅಂತೂ ಈ ಪಟ್ಟಿ ಎಲ್ಲ ಕೊಟ್ಟರು.
ಆದ್ರೆ ಆ ಪಟ್ಟಿಯಲ್ಲಿ ಇದ್ದ ಒಬ್ಬ ಕಾರ್ಕಳದಿಂದ ಹೇಳಿದ, ನಾನು ಇನ್ನೂ ಜೀವಂತ ಇದ್ದೇನೆ, ನನ್ನನ್ನು ಕೊಲ್ಬೇಡಿ ಅಂತೇಳಿ. ಮೊನ್ನೆ ನಮ್ಮ ಜಿಲ್ಲೆಯಲ್ಲಿ 3 ಮರ್ಡರ್ ಆಯ್ತು. ಪ್ರವೀಣ್ ಪೂಜಾರಿ ಅಂತೇಳಿ ಒಬ್ಬನ ಮರ್ಡರ್ ಆಯ್ತು. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಕೊಕ್ಕರ್ನೆಯವ, ಅವನ ಮರ್ಡರ್ ಆದಂತ ಸಮಯದಲ್ಲಿ ಅವನು ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅವನ ಪಕ್ಷದವರೇ ಕೊಲೆ ಮಾಡಿರುವಂಥದ್ದು. ಅವಳಿ ಮರ್ಡರ್ ಆಯ್ತು ಶ್ರೀನಿವಾಸ್ ಪೂಜಾರಿ ಮನೆ ಹತ್ತಿರ ಕೋಟದಲ್ಲಿ. ಅದರಲ್ಲಿ ಆರೋಪಿ ಯಾರು ಅಂತ ಕೇಳಿದ್ರೆ ಜಿಲ್ಲಾ ಪಂಚಾಯತಿನ ಸದಸ್ಯ, ಬಿಜೆಪಿಯ ಜಿಲ್ಲಾ ಪಂಚಾಯತಿನ ಸದಸ್ಯ ಪ್ರಥಮ ಆರೋಪಿ. ಮೊನ್ನೆ ಎಡಮೊಗೆಯಲ್ಲಿ ಉದಯ ಗಾಣಿಗ ಅಂತ ಕೊಲೆ ಆಯ್ತು. ಅವರು ಕೂಡ ಬಿಜೆಪಿ ಪಕ್ಷದ ಕಾರ್ಯಕರ್ತರು. ಅವರ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಅಲ್ಲಿಯ ಪಂಚಾಯತಿನ ಬಿಜೆಪಿಯ ಅಧ್ಯಕ್ಷ ಪ್ರಥಮ ಆರೋಪಿ, ಜಿಲ್ಲೆಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ 2ನೇ ಆರೋಪಿ. ಈ ರೀತಿಯಲ್ಲಿ ಬರೇ ಚುನಾವಣೆ ಬಂದಾಗ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳನ್ನು ಮಾಡ್ತಾರೆ, ಭಾವನಾತ್ಮಕವಾದಂಥ ವಿಚಾರಗಳನ್ನು ತರ್ತಾರೆ. ಮೊನ್ನೆ ನಂಜನಗೂಡಲ್ಲಿ ದೇವಸ್ಥಾನವನ್ನು ಒಡೆಯುವಂತ ಕೆಲಸ ಕಾರ್ಯ ಆಯಿತು. ಯಾರ ಸರ್ಕಾರ? ಕೆಲವರೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ, ತಹಸೀಲ್ದಾರ ಮೇಲೆ ಇವತ್ತು ತಗೊಳ್ಬೇಕು, ಅದೇ ರೀತಿಯಾಗಿ ಮುಖ್ಯ ಕಾರ್ಯದರ್ಶಿಗಳನ್ನು ಹೊಣೆ ಮಾಡಬೇಕು ಅಂತೇಳಿ. ಯಾಕೆ? ಯಾರ ಸರ್ಕಾರ? ಬಿಜೆಪಿಯ ಸರ್ಕಾರ. ಬಿಜೆಪಿಯ ಸರ್ಕಾರ ಇದ್ದಂಥ ಸಮಯದಲ್ಲಿ ಇವತ್ತು ದೇವಸ್ಥಾನವನ್ನು ಒಡೆಯುವಂತ ಕೆಲಸ ಕಾರ್ಯ, ದೇವರ ಹೆಸರಲ್ಲಿ ಓಟು ತಗೊಂಡು ಬಂದ ಅಧಿಕಾರದಲ್ಲಿ ಕೂತಂತವರು ದೇವಸ್ಥಾನವನ್ನೇ ಒಡೆಯುವಂತ ಕೆಲಸ ಕಾರ್ಯ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಹೆಚ್ಚಿನ ಅಂಶ ಇದನ್ನ ಬಂಡವಾಳ ಮಾಡಿಕೊಂಡು ಅಧಿಕಾರಕ್ಕೆ ಬರುವಂತ ಪ್ರಯತ್ನ ಮಾಡ್ತಾರೆ. ನಾವೊಂದು ಮೂಢನಂಬಿಕೆ ಬಿಲ್ಲು ತರಬೇಕು ಅಂತೇಳಿ ತಯಾರಿಯನ್ನು ನಡೆಸಿತ್ತು ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ. ಆ ಸಮಯದ ದೊಡ್ಡ ಗಲಾಟೆ ಆಯಿತು. ತುಳಸಿ ಕಟ್ಟೆ ಹೋಗ್ತದೆ, ಗಂಟೆ ಹೊಡಿಲಿಕ್ಕಿಲ್ಲ, ಭೂತ ನೇಮ ಕೋಲ ನಿಲ್ತದೆ, ಎಲ್ಲ ಪ್ರಾರಂಭ ಆಯಿತು. ನಮ್ಮ ಸರ್ಕಾರದಲ್ಲಿ ತರಲಿಲ್ಲ. ಆದರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ 3 ತಿಂಗಳಲ್ಲಿ ಒಂದು ಅಕ್ಷರ ಕೂಡ ನಾವು ತಂದಂತ ಬಿಲ್ಲಿನ ಒಂದು ಅಕ್ಷರ ಕೂಡ ಬದಲಾವಣೆ ಮಾಡಿದೆ, ಅದನ್ನೇ ಅನುಷ್ಠಾನಕ್ಕೆ ತಂದ್ರಲ್ಲ. ಯಾಕೆ? ಅದರ ಬಗ್ಗೆ ಗೊಂದಲ ಇಲ್ಲ. ಈಗ ತುಳಸಿ ಕಟ್ಟೆ ಹೋಗುದಿಲ್ಲ, ಈಗ ಭೂತ ನೇಮ ಕೋಲ ನಿಲ್ಲುವುದಿಲ್ಲ. ಈ ರೀತಿ ಭಾವನಾತ್ಮಕವಾದಂಥ ವಿಚಾರಗಳೆಡೆಯಲ್ಲಿ ಗೋಹತ್ಯೆ ಮಸೂದೆ ಮೊದಲೇ ಇತ್ತು, ಅದನ್ನು ಪುನಃ ತಂದರು. ಮೊನ್ನೆ ಗೋವಾದಲ್ಲಿ ಅಲ್ಲಿಯ ಮಂತ್ರಿಗಳು ಇವತ್ತು ಫ್ಲೋರ್ನಲ್ಲಿ ಆನ್ಸರ್ ಹೇಳಿದ್ರು, ಕರ್ನಾಟಕ ರಾಜ್ಯದಿಂದ 500 ಟನ್ ಗೋಮಾಂಸವನ್ನು ನಾವು ತಂದಿದ್ದೇವೆ ಅಂತೇಳಿ. ಕರ್ನಾಟಕ ರಾಜ್ಯದಿಂದ 500 ಟನ್ ಡೈಲಿ ನಾವು ಮಾಂಸವನ್ನು 6 ತಿಂಗಳಿಂದ ತರ್ತಾ ಇದ್ದೀವಿ ಅಂತೇಳಿ. ಹೆಚ್ಚಿನ ಅಂಶ ಬಡೇ ರೈತನಿಗೆ ಮಾತ್ರ ಇವತ್ತು ನಿಷೇಧ ಕಾನೂನು. ಈ ರೀತಿಯಲ್ಲಿ ಭಾವನಾತ್ಮಕವಾದಂತಹ ರೀತಿಯ ವಿಚಾರಗಳನ್ನು ನಮ್ಮ ತಲೆಗೆ ತುಂಬಿ ಅತ್ಯಾಚಾರದ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಮಣಿಪಾಲದಲ್ಲಿ ಒಂದು ಅತ್ಯಾಚಾರ ಆಯಿತು, ಒಂದು ಹೆಣ್ಣು ಮಗಳ ಮೇಲೆ. ಯಾವ ಗದ್ದಲನೂ ಇಲ್ಲ, ಅಲ್ಲಲ್ಲಿಗೆ ಮುಚ್ಚಿ ಹಾಕುವಂತ ಕೆಲಸ ಕಾರ್ಯಗಳಾಯ್ತು. ಮೈಸೂರಿನಲ್ಲಿ ಆಯ್ತು, ಬೇರೆ ಬೇರೆ ರೀತಿಯಲ್ಲಿ ಆಯ್ತು. ಬೆಲೆ ಏರಿಕೆ ಅಂದ್ರೆ ಏನು? ಬೆಲೆ ಏರಿಕೆಯನ್ನ ಕಡಿವಾಣಕ್ಕೆ ತರ್ತೇವೆ ಅಂತೇಳಿ ಹೇಳಿ ಬಂದಂತ ಸರ್ಕಾರ ಇವತ್ತು 30 ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಕೊಡ್ತೇವೆ ಅಂತ ಹೇಳಿದಂತ ಸರ್ಕಾರ 116 ರೂಪಾಯಿ. ಇವತ್ತು ಮೊನ್ನೆ ಹೆಚ್ಚಿನ ಅಂಶ ಅದನ್ನು ಕಡಿತ ಮಾಡುವಂತ ಕೆಲಸ ಕಾರ್ಯ ಮಾಡಿದ್ದಾರೆ. ಆದರೆ ಕಳೆದ 7 ವರ್ಷದಲ್ಲಿ 23 ಲಕ್ಷ ಕೋಟಿ ರೂಪಾಯಿಯನ್ನ ತೆರಿಗೆಯಾಗಿ ಸಂಗ್ರಹ ಮಾಡಿದ್ದಾರೆ. ನಾವಿರುವಾಗ 3%, ಅವರು ಇರುವಾಗ 36% ಟ್ಯಾಕ್ಸು. ಇವತ್ತು ಇಲ್ಲಿಂದ MRPಲಿಂದ ಡೀಸೆಲ್ ಪೆಟ್ರೋಲ್ ಹೋಗ್ತದೆ ಸಿಲೋನಿಗೆ, ಅಲ್ಲಿ 35 ರೂಪಾಯಿಗೆ ಸಿಗ್ತದೆ, ಇಲ್ಲಿ ಮಾತ್ರ 116 ರೂಪಾಯಿ. ಅದೇ ರೀತಿಯಾಗಿ ಗ್ಯಾಸ್ ಸಿಲಿಂಡರ್ 360 ರೂಪಾಯಿ ಇದ್ದು 365 ರೂಪಾಯಿ ಆಗುವಾಗ ಶೋಭಾ ಕಂದಲಾಜೆಯವರು ಗ್ಯಾಸಿನ ಸಿಲಿಂಡರ್ ತಿಂತ ಮಾರ್ಗದಲ್ಲಿ ಹೊರಲಾಡ್ತಾ ಇದ್ರು. ಈಗ 2000 ಆಗಿದೆ ಕಮರ್ಷಿಯಲ್ಗೆ, 2000 ಹತ್ತಿರ ಇವತ್ತು ಗೃಹ ಬಳಕೆಗೆ 1000 ಆಗಿದೆ. ಯಾರು ನಾವು ಮಾತಾಡೋಲ್ಲ, ಯಾರು ಕೂಡ ಹೆಚ್ಚಿನ ಬೆಲೆ ಏರಿಕೆ. ಇವತ್ತು ಇವಾಗಲೇ ಬೆಲೆ ಏರಿಕೆಯನ್ನ ಪೆಟ್ರೋಲ್ ಇರಲಿ ಡೀಸೆಲ್ ಇರಲಿ ಅದಕ್ಕೆ ಹೊಂದಿಕೊಂಡಂತ ವಸ್ತುಗಳಿಗೆ ಇವಾಗಲೇ ಬೆಲೆ ಏರಿಕೆ ಆದದನ್ನು ಅದನ್ನು ಇಳಿಸ್ತಾರ ಅವರು. ಮೊನ್ನೆ ಇಡೀ ದೇಶದಲ್ಲಿ 30 ಕಡೆಯಲ್ಲಿ ಚುನಾವಣೆ ಆಯಿತು, ಉಪಚುನಾವಣೆ ಆಯಿತು, ಬರೀ 8 ಸ್ಥಾನ ಮಾತ್ರ ಬಿಜೆಪಿಗೆ ಬಂತು. ಆವಾಗ ನೆನಪಾಯಿತು, ಇನ್ನು ನಾವು ಇದು ಸುಟ್ಟು ಬಿಡ್ತದೆ, ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸುಟ್ಟು ಬಿಡ್ತದೆ ಅಂತೇಳಿ. ಯಾಕೆ? ಹೆಚ್ಚಿನ ಅಂಶ ಮತದಾರರು ಚುನಾವಣೆ ಮಾತ್ರ ಬೆಲೆ ಏರಿಕೆ ಕಡಿಮೆ ಆಗಬೇಕಾಗಿದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರೆ 100ಕ್ಕೆ 100 ಪಾಲು ಕೂಡ ಬೆಲೆ ಏರಿಕೆ ಕಡಿಮೆ ಆಗ್ತದೆ. ಇದು ಉದಾಹರಣೆ. ಇವತ್ತು ಆ ದೃಷ್ಟಿಯಲ್ಲಿ ಒಬ್ಬ ಸಮರ್ಥ ದೀಪಕ್ ರವರನ್ನ ಇಲ್ಲಿಯ
ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ತಾವು ಮಾಡಿದ್ದೀರಿ. ಇಡೀ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗವನ್ನು ಸಂಘಟಿಸುವಂತ ಕೆಲಸ ಕಾರ್ಯ ಆಗಬೇಕು. ಪ್ರತಿ ಬೂತಿನಲ್ಲಿ ಕೂಡ ಹಿಂದುಳಿದ ವರ್ಗದ ಸಮಿತಿ ಇರಬೇಕು. ಪ್ರತಿ ಪಂಚಾಯತ್ನಲ್ಲಿ ಕೂಡ ಹಿಂದುಳಿದ ವರ್ಗದ ಸಮಿತಿ ಇರಬೇಕು. ನಾಳೆ ನಾವು ಸಮಿತಿ ಮಾಡದಿದ್ರೆ, ಅಧಿಕಾರ ಕೊಡದಿದ್ರೆ ನಮ್ಮ ಮೀಟಿಂಗ್ಗೆ ಬರ್ತಾರೆ, ನೆಕ್ಸ್ಟ್ ಮೀಟಿಂಗ್ಗೆ ಅವರು ಇರುವುದಿಲ್ಲ, ಬೇರೆಡೆ ಜನ ಇರ್ತಾರೆ. ಹಾಗಾಗಿ ಸಂಘಟಿತರಾಗಬೇಕು. ಹಿಂದುಳಿದ ವರ್ಗದವರ ಬಗ್ಗೆ ಹೆಚ್ಚಿನ ಅಂಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ನಮಗೆ ಇದ್ದಂತ ವ್ಯವಸ್ಥೆ ಮೀಸಲಾತಿ. ಇವತ್ತು ಬಲಿಷ್ಠ ಸಮಾಜದವರು ಮೀಸಲಾತಿಯನ್ನು ಕಿತ್ತುಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ, ಜಾಥಾ ಮಾಡ್ತಾ ಇದ್ದಾರೆ, ಮೆರವಣಿಗೆ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ನಾವು ನಿಮಗೆ ಮೀಸಲಾತಿ ಕೊಡ್ತೇವೆ ಅನ್ನುವಂಥ ರೀತಿ ಮಾತನ್ನು ಹೇಳ್ತದೆ. ನಮಗಿರುವಂತ ಹಕ್ಕು ಮೀಸಲಾತಿ, ನಮ್ಮ ಹಕ್ಕು, ಅದನ್ನು ಕಿತ್ತುಕೊಳ್ಳುವಂತ ರೀತಿಯ ಪ್ರಮೇಯ ಇವತ್ತು ಬರ್ತಾ ಇದೆ. ಇಡೀ ಸಂವಿಧಾನವನ್ನೇ ತಿದ್ದುಪಡಿ ಮಾಡಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ. ಇದರ ಇನ್ನೂ ಕೂಡ ನಾವು ಕಣ್ಣು ಮುಚ್ಚಿ ಕೂತ್ರೆ ಹೇಗೆ? ಹಿಂದುಳಿದ ವರ್ಗದವರು ನಾವು ಒಗ್ಗಟ್ಟಾಗಬೇಕು. ಹಿಂದುಳಿದ ವರ್ಗದವರ ಶ್ರೇಯಸ್ಸಿಗೋಸ್ಕರ ಕೆಲಸ ಕಾರ್ಯ ಮಾಡಬೇಕು. ದಲಿತ ಸಮಾಜ ಇರಬಹುದು, ಅಲ್ಪಸಂಖ್ಯಾತರು ಇರಬಹುದು, ಹಿಂದುಳಿದ ಸಮಾಜ ಇರಬಹುದು, ಇವತ್ತು ಬಡವರು ಇರಬಹುದು, ಇವರೆಲ್ಲರ ಶ್ರೇಯಸ್ಸಿಗೆ, ಸರ್ವ ಧರ್ಮೀಯರ, ಸರ್ವ ಜಾತಿಯವರ ಶ್ರೇಯಸ್ಸಿಗಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ಮುಖಾಂತರ ನಾವು ಒಗ್ಗಟ್ಟಾಗಿ ನಾವು ಕೂಡ ಬಾಯಿ ಬಿಡಬೇಕು, ನಾವು ಕೂಡ ಹೋರಾಟ ಮಾಡಬೇಕು, ನಾವು ಕೂಡ ಪ್ರತಿಪಾದಿಸುವಂಥ ಕೆಲಸ ಕಾರ್ಯವನ್ನು ಮಾಡಬೇಕು. ಈ ಸರ್ಕಾರಕ್ಕೆ ಚುರುಕು ಹುಟ್ಟಿಸುವಂಥ ಕೆಲಸ ಕಾರ್ಯ ಮಾಡಬೇಕು. ಈ ಸರ್ಕಾರ ಇವತ್ತು ಹೆಚ್ಚಿನ ಅಂಶ ಬೊಮ್ಮಾಯಿಯವರ ಸರ್ಕಾರ ಇದೆ. ಯಾವಾಗ ಬಿದ್ದು ಹೋಗ್ತದೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಅಂತ ಒಂದು ಆಪತ್ತಿನಲ್ಲಿ ಈ ಸರ್ಕಾರ ಇದೆ. ಈವಾಗಲೇ ಅವರಿಗೆ ಅಧಿಕಾರ ಕೊಟ್ಟಿರುವಂಥದ್ದ, ಅವರ ಪಕ್ಷಕ್ಕೆ ಬಹುಮತ ಬಂದು ಕೊಟ್ಟಿರುವಂಥದ್ದ. 17 ಜನ ಹೋಗಿದ್ದಾರಲ್ಲ, ಅಲ್ಲಿ ಅವರನ್ನು ಉದ್ಧಾರ ಮಾಡಲಿಕ್ಕೆ ಹೋದಂಥವರ, ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕು, ಅವರಿಗೆ ದುಡ್ಡು ಮಾಡಬೇಕು, ಒಳ್ಳೆ ಒಳ್ಳೆ ಖಾತೆ ಸಿಗಬೇಕು ಅಂತೇಳಿ ಹೋದಂಥವರು ಹೆಚ್ಚಿನ ಅಂಶ ನಾಳೆ ಚುನಾವಣೆ ಬಂದ ಸಮಯದಲ್ಲಿ ಅವರು ಯಾವ ಸ್ಥಾನದಲ್ಲಿ ಇರ್ತಾರೆ ಅಂತೇಳಿ ನೋಡಬೇಕಾಗಿದೆ. ಇಂಥ ಸಮಯದಲ್ಲಿ ನಾವು ಸನ್ನದ್ಧರಾಗಬೇಕು. ಇವತ್ತು ಬೇರೆ ಬೇರೆ ಯಾವ ರೀತಿ ಉಳ್ಳಾಳಕ್ಕೆ ಕಾಂಗ್ರೆಸ್ ಗೆದ್ದ ಕಾರಣ ಉಳ್ಳಾಳಕ್ಕೆ ಯಾವ ರೀತಿಯ ಪಟ್ಟಿ ಕಟ್ತಾರೆ ಅಂತೇಳಿ ಗೊತ್ತು. ಮೊನ್ನೆ ಒಬ್ಬರು ನಾಯಕರು ಇಲ್ಲಿ ಉಲ್ಲೇಖ ಮಾಡಿದ್ರು, ಉಳ್ಳಾಳವನ್ನ ಪಾಕಿಸ್ತಾನ ಅನ್ನುವಂಥ ಹೆಸರಿನಲ್ಲಿ. ಹೆಚ್ಚಿನ ಅಂಶ ನಮ್ಮ ದೇಶದ ಸಂವಿಧಾನ ಇದೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ಇದೆ, ನಾವೆಲ್ಲರೂ ಕೂಡ ಜಾತ್ಯತೀತರಾಗಿದ್ದೇವೆ. ನಮಗೆ ಇವತ್ತು ಪಾಕಿಸ್ತಾನದ ಪಟ್ಟಿ ಕಟ್ಟುವಂತ ಲೀಡರ್ಸ್ಗೆ ಸರಿಯಾದ ರೀತಿಯ ಉತ್ತರ ಕೊಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸರಿಯಾದ ರೀತಿಯ ಉತ್ತರವನ್ನು ಕೊಡಬೇಕು. ಆ ದೃಷ್ಟಿಯಲ್ಲಿ ತಾವು ಸಂಘಟಿತರಾಗಬೇಕು. ಸಂಘಟನೆಯ ಮುಖಾಂತರ ನಾವು ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ಈ ಸಮಯದಲ್ಲಿ ಹೇಳಿಕೊಂಡು, ಈ ಒಂದು ಅವಕಾಶವನ್ನ ಶ್ರೀಯುತ ಯು ಟಿ ಖಾದರ್ ಅವರು, ಸದಾಶಿವ ಉಳ್ಳಾಳ್ರವರು, ಅದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರು ಇವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ಸುಧೀರ್ ಮರೋಳಿ ಅವರು ಮಾತಾಡ್ತಾರೆ. ಹೆಚ್ಚಿನ ಅಂಶ ನಿಮ್ಮ ನರನಾಡಿಗಳಲ್ಲೆಲ್ಲ ರಕ್ತ ಇವತ್ತು ಚೈತನ್ಯ ಹುಟ್ಟುವಂಥ ಕೆಲಸಕಾರದ ಭಾಷಣವನ್ನು ಅವರು ಮಾಡಲಿಕ್ಕಿದ್ದಾರೆ. ಕೃಷ್ಣನ್ ಅವರು ಇದ್ದಾರೆ, ಅದೇ ರೀತಿ ಎಲ್ಲ ಮುಖಂಡರು, ಮಮತಾ ಗಟ್ಟಿ ಅವರು, ನಮ್ಮ ಎಲ್ಲ ನಾಯಕರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದಿಷ್ಟು ತಮಗೆ ಶುಭ ಕೋರಿ ಇನ್ನೊಂದು ಸಲ ದೊಡ್ಡ ಸಮಾವೇಶ, ಹಿಂದುಳಿದ ಸಮಾವೇಶ ಆಗಬೇಕು. ಆ ಸಮಾವೇಶದಲ್ಲಿ ಕೂಡ ನಾವು ಬಂದು ಭಾಗವಹಿಸುವಂಥ ರೀತಿಯಲ್ಲಿ ಆಗಲಿ ಅಂತೇಳಿ ಆಶಿಸಿಕೊಂಡು ತಮಗೆಲ್ಲ ಶುಭ ಕೋರಿ, ದೀಪಾವಳಿ ಹಬ್ಬದ, ಅದೇ ರೀತಿಯಾಗಿ ಮೊನ್ನೆ ಬಕ್ರೀದ್ ಹಬ್ಬ, ಅದೇ ರೀತಿಯಾಗಿ ಕ್ರೈಸ್ತ ಸಮಾಜದವರಿಗೆ ಕೊರಳು ಪರ್ಬದ ಹಬ್ಬ, ಇವೆಲ್ಲ ಹಬ್ಬಗಳ ಶುಭಾಶಯವನ್ನು ಸಲ್ಲಿಕೆ ಮಾಡುತ್ತಾ ನಾನು ನನ್ನ ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಅವರಿಗೆ ಗೌರವದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾಂಗ್ರೆಸ್ನ ವಕ್ತಾರರು, ನಾಯಕರು, ಉತ್ತಮ ಮಾತುಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸುಧೀರ್ ಮರೋಳಿ ಅವರು. ಉಳ್ಳಾಲ ಬ್ಲಾಕ್ನ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಭವಿಷ್ಯದ ದಿನಗಳಲ್ಲಿ ಕಾಂಗ್ರೆಸ್ಗೆ ಗಟ್ಟಿಯಾದ ಪಿಲ್ಲರನ್ನು ಹಾಕಲಿಕ್ಕೆ ಯು ಟಿ ಖಾದರ್ ಅವರು ದೀಪಕ್ ಪಿಲಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಗಟ್ಟಿಯಾದ ಪಿಲ್ಲರನ್ನು ಹಾಕಬೇಕು ಅಂತ. ದೀಪಕ್ ಪಿಲಾರ್ ಅವರೇ, ಈ ರಾಜ್ಯದ ಒಬ್ಬ ದಕ್ಷ ಆಡಳಿತಗಾರರಾಗಿ ಕೇವಲ ಉಳ್ಳಾಲ ವಿಧಾನಸಭೆ ಕ್ಷೇತ್ರದ ಶಾಸಕ ಮಾತ್ರ ಅಲ್ಲ, ನಾನು ಇಡೀ ಕರ್ನಾಟಕದ ವಿಧಾನಸಭೆಯ ಶಾಸಕ ಅನ್ನುವ ರೀತಿಯಲ್ಲಿ ರಾಜ್ಯದ ಎಲ್ಲ ಜನರ ಸಮಸ್ಯೆಗಳಿಗೆ ಪ್ರತಿಸ್ಪಂದಿಸಿ ಪ್ರತಿನಿಧಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಚೈತನ್ಯಪೂರಿತ ನಾಯಕರಾದಂಥ ಶ್ರೀ ಯು ಟಿ ಖಾದರ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ
ಮಾತನಾಡಿ ಒಂದು ವಿದ್ಯುತ್ ಸಂಚಾರವನ್ನು ನಮ್ಮ ನಡುವೆ ಮಾಡಿದಂತಹ, ಸುಳ್ಯದಿಂದ ಹಿಡಿದು ಬೈಂದೂರಿನ ಶಿರೂರಿನವರೆಗೆ ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರಿಗೆ ಒಬ್ಬ ಅಣ್ಣನ ಥರದಲ್ಲಿದ್ದಂತಹ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರೇ, ಹಿರಿಯರಾದಂಥ ಇಬ್ರಾಹಿಂ ಕೋಡಿಚಾರ್ ಅವರೇ, ಹಿಂದುಳಿದ ವರ್ಗದ ಮಂಗಳೂರು ಜಿಲ್ಲೆಯ ಅಧ್ಯಕ್ಷರಾದಂಥ ವಿಶ್ವಾಸ್ ಅವರೇ, ಈ ಭಾಗದ ಹಿರಿಯರಾದಂಥ ಶ್ರೀ ಸದಾಶಿವ ಉಳ್ಳಾಲ್ ಅವರೇ, ಹಿಂದುಳಿದ ವರ್ಗದ ಗಟ್ಟಿ ನಾಯಕಿ, ಕಾಂಗ್ರೆಸ್ಸಿನ ಗಟ್ಟಿಯಾದ ನಾಯಕಿ, ಇಲ್ಲಿಯ ಜಿಲ್ಲಾ ಪಂಚಾಯಿತಿಯ ಯಶಸ್ವಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ಮಮತಾ ಗಟ್ಟಿಯವರೇ, ಮಹಿಳಾ ಕಾಂಗ್ರೆಸ್ಸಿನ ಹೊಸ ಜವಾಬ್ದಾರಿಯನ್ನು ಸ್ವೀಕಾರ ಮಾಡತಕ್ಕಂಥ ಕಾಂಗ್ರೆಸ್ ಕುಟುಂಬದ ಹೆಣ್ಣು ಮಗಳು ಚಂದ್ರಿಕಾ ರೈ ಅವರೇ, ಗಣೇಶ್ ಪೂಜಾರಿ ಅವರೇ, ಹಿರಿಯರಾದಂತಹ ದೇವಿಕಾರವರೇ, ಎಲ್ಲರಿಗಿಂತ ಮುಖ್ಯವಾಗಿ ಈ ರಾಜ್ಯದಲ್ಲಿ ಒಂದು ತಲೆಮಾರನ್ನು ಪ್ರಭಾವಿಸಿದಂತಹ ಜನಸಾಮಾನ್ಯರ ಹಾಸ್ಯನಟ ಅಂತ ಕರೆಸಿಕೊಂಡಂತಹ ಈ ರಾಜ್ಯದ ಹೆಮ್ಮೆಯ ಪ್ರತಿಭೆ ಟೆನ್ನಿಸ್ ಕೃಷ್ಣ ಅವರೇ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಎಲ್ಲ ಹಿತೈಷಿ ಬಂಧುಗಳೇ, ಈ ದೀಪಕ್ ಪಿಲಾರ್ ಅವರಿಗೆ ಒಂದು ಸಾಂಸ್ಕೃತಿಕ ರಾಜಕಾರಣ ಬಾರಿ ಚೆನ್ನಾಗಿ ಅರ್ಥ ಆಗಿದೆ ಅಂತ ಕಾಣುತ್ತೆ. ಹಾಗಾಗಿ ನಿಮ್ಮ ಕಾರ್ಯಕ್ರಮದಲ್ಲಿ ಚಂಡೆಯ ನಾದವನ್ನು ಕೇಳಿದ್ದೇವೆ, ನಿವೃತ್ತ ಯೋಧರನ್ನ ಅಭಿನಂದನೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ದೀಪಕ್ ಅವರು ಹಾಕ್ಕೊಂಡಿದ್ದಾರೆ. ಇದು ಒಂದು ರಾಜಕೀಯ ಪಕ್ಷದ ಸಾಮಾಜಿಕ ಕಾಳಜಿ, ಇದು ಜವಾಬ್ದಾರಿ. ನಾನೇ ಅಲ್ಲಿ ಒಬ್ಬರು ಶಿಸ್ತುಬದ್ಧವಾಗಿ ಕೂತಿದ್ರು, ಅವರ ಮೀಸೆಯನ್ನು ನೋಡಿ ನನಗೆ ಖುಷಿ ಆಯಿತು. ನಮ್ಮ ಪಕ್ಕದಲ್ಲಿ ಗಣೇಶ್ ಪೂಜಾರಿ ಅವರ ಹತ್ರ ಕೇಳಿದೆ, ಅವರು ಯಾರು ಅದು ಆರ್ಮಿ ಮೀಸೆಯವರು ಅಂತೇಳಿ ಅಂತ. ಆಗ ಹೇಳಿದರು, ಅವರನ್ನು ನಾವು ಅಭಿನಂದನೆ ಮಾಡೋರಿದ್ದೇವೆ, ಮಿಸ್ಟರ್ ಗಟ್ಟಿಯವರು, ಅವರಿಗೆ ನಾವು ಅಭಿನಂದನೆ ಮಾಡುವ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅವರ ಜೊತೆಗೆ ನಮ್ಮ ಭಾಗದ ವೀರ ಯೋಧರುಗಳನ್ನು ಸಹಿತ ಅಭಿನಂದಿಸುವ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಇಟ್ಟಿದ್ದೇವೆ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಅನ್ನುವಂಥ ಸಂಗತಿಯನ್ನು ಹೇಳಿದರು. ನಾನಾದರೂ ಹೇಳ್ತೇನೆ, ಮಿಸ್ಟರ್ ಗಟ್ಟಿಯವರು ಆ ಮೀಸೆಯನ್ನು ತಿರುವಲಿಕ್ಕೆ ಅದು ಆರ್ಮಿ ಕಾರಣ ಆದದ್ದಲ್ಲ, ಆ ಮೀಸೆಯನ್ನು ತಿರುವಲಿಕ್ಕೆ ಕಾರಣ ಆಗಿದ್ದು ಭಾರತದ ಸಂವಿಧಾನ, ಅದು ಮಹಾತ್ಮ ಗಾಂಧಿ, ಕಾಂಗ್ರೆಸ್ ಪಕ್ಷ ಅನ್ನುವಂಥ ಹೆಮ್ಮೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ಕುದುರೆ ಸಾರೋಟಿನಲ್ಲಿ ಹಿಂದುಳಿದ ವರ್ಗದವರು, ಶೋಷಿತರು, ದಲಿತರು ಮದುಮಗನನ್ನು ಕರ್ಕೊಂಡು ಹೋದರೆ ಬಹಿಷ್ಕಾರ ಹಾಕಿರ್ತಕ್ಕಂಥ ಪರಂಪರೆ ನಮ್ಮದು. ಬಡವನೊಬ್ಬ ತನ್ನ ಕುಟುಂಬದ ಹೆಣ್ಣು ಮಗಳನ್ನು ಒಂದು ದೇವಾಲಯದ ಸಮಕ್ಷಮ ನೆರವೇರಿಸಿದ ಅನ್ನೋ ಕಾರಣಕ್ಕಾಗಿ ಅವರು ಮದುವೆಯ ಊಟವನ್ನು ಮಾಡದಂತೆ ಊರಿನವರು ನಿಷೇಧವನ್ನು ಹಾಕಿರ್ತಕ್ಕಂಥ ಇದ್ದ ಪರಂಪರೆ ನಮ್ಮದು. ಈ ವಿಷಾದವನ್ನು ನಾವು ಒಪ್ಕೊಳ್ಬೇಕು. ಆದರೆ ನೆನಪಿಟ್ಕೊಳ್ಳಿ, ನನಗೆ ಖಾದರ್ ಅವರು 5 ನಿಮಿಷ ಮಾತಾಡಿದ್ರು, ಆದರೆ ಎಷ್ಟು ಚೆನ್ನಾಗಿ ಸಬ್ಜೆಕ್ಟನ್ನು ಹೇಳಿದ್ರು ಅಂದರೆ, ಕಾಂಗ್ರೆಸ್ಗೆ ಚುನಾವಣೆ ಗೆಲ್ಲುವುದೇ ಕಾಂಗ್ರೆಸ್ಸಿನ ಉದ್ದೇಶ ಆಗಲಿಲ್ಲ, ಆಗೋದಿಲ್ಲ, ಭವಿಷ್ಯದಲ್ಲೂ ಅಲ್ಲ. ಕಾಂಗ್ರೆಸ್ಸಿನ ಉದ್ದೇಶ ಜನಸಮುದಾಯದ ವಿವೇಕವನ್ನು, ಪ್ರಜ್ಞೆಯನ್ನು, ಜನಸಮುದಾಯದ ಜಾಗೃತಿಯನ್ನು ನಿತ್ಯ ಚೈತನ್ಯಮಯವಾಗಿ ಇಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಉದ್ದೇಶ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ವಿವೇಕ ಪ್ರಜ್ಞೆ, ಧೀಮಂತಿಕೆಯನ್ನು ಕೊಟ್ಟಂತಹ, ಒಂದು ವೈಚಾರಿಕತೆಯನ್ನು ಕೊಟ್ಟಂತಹ, ಸರ್ವೋದಯದ ಚಿಂತನೆಯನ್ನು ಕೊಟ್ಟಂಥ ಗಾಂಧಿಯ ಬದುಕಿನ ಒಂದು ಘಟನೆಯನ್ನು ನೆನಪು ಮಾಡ್ಕೋಬೇಕು. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಉದ್ಘಾಟನೆಗೆ ಮದನ್ ಮೋಹನ್ ಮಾಳ್ವೀಯ ಗಾಂಧಿಯನ್ನು ಕರೆದಿರ್ತಾರೆ. ಅನಿ ಬೆಸೆಂಟ್ ಕಾರ್ಯಕ್ರಮದಲ್ಲಿ ಇರ್ತಾರೆ. ಗಾಂಧಿ ಆಗಾಗಲೇ ಇಡೀ ಭಾರತದ ಸ್ವತಂತ್ರ ಹೋರಾಟ ಗಾಂಧಿಯ ನಾಯಕತ್ವದಲ್ಲಿ ಮುನ್ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಗಾಂಧಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಈ ದೇಶದ ಎಲ್ಲ ರಾಜ ಮಹಾರಾಜರು ಎದುರುಗಡೆ ಕೂತಿರ್ತಾರೆ. ರಾಜ ಮಹಾರಾಜರ ಹಿಂಭಾಗದಲ್ಲಿ ಜಮೀನ್ದಾರರುಗಳು ಕೂತಿರ್ತಾರೆ. ಸ್ಟೇಜ್ ಮೇಲೆ ವೈಸ್ರಾಯ್ ಕೂತಿರ್ತಾನೆ. ಗಾಂಧಿ ಆ ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ, ಈ ದೇಶಕ್ಕೆ ಇಲ್ಲಿ ವೈಸ್ರಾಯ್ ಕೂತಿದ್ದಾರೆ, ನಿಮ್ಮ ಆಳ್ವಿಕೆ ಇಂದಲ್ಲ ನಾಳೆ ಕೊನೆ ಆಗೇ ಆಗುತ್ತೆ, ನೀವು ಅಧಿಕಾರವನ್ನು ಬಿಟ್ಟುಕೊಡಬೇಕು, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ವೈಸ್ರಾಯಿಗೆ ಬಾರಿ ಕಸಿಬಿಸಿ ಆಗುತ್ತೆ ವೇದಿಕೆ ಮೇಲೆ.
ಗಾಂಧಿಯ ಈ ಮಾತನ್ನ ಕೇಳಿ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಂಥ ರಾಜ ಮಹಾರಾಜರುಗಳೆಲ್ಲ ಖುಷಿಯಿಂದ ಇನ್ನೇನು ನಮ್ಮದೇ ಅಧಿಕಾರ ಅಂತ ಚಪ್ಪಾಳೆ ಹೊಡಿತಾರೆ. ಗಾಂಧಿ ಹೇಳ್ತಾರೆ, ನೀವು ಭಾರಿ ಸಂತೋಷ ಪಡಬೇಡಿ, ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನೀವು ಇಲ್ಲಿ ರಾಜ ಮಹಾರಾಜರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಗೆ ಒಳಪಡಬೇಕು, ನೀವು ಶ್ರೀಸಾಮಾನ್ಯರ ಥರದಲ್ಲಿ ಬದುಕಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹೇಳಿದ ಕೂಡಲೇ ರಾಜರಿಗೆಲ್ಲ ಗಾಂಧಿ ಮೇಲೆ ಸಿಟ್ಟು ಬರುತ್ತೆ. ರಾಜರ ಹಿಂಭಾಗದಲ್ಲಿ ಜಮೀನ್ದಾರಗಳು ಕೂತಿರ್ತಾರೆ, ಅವ್ರಿಗೆ ಖುಷಿಯಾಗ್ಬಿಡುತ್ತೆ, ಇನ್ನು ನಮ್ಮದೇ ವಹಿವಾಟು ಅಂತ ಅವರು ಚಪ್ಪಾಳೆಯನ್ನು ಹೊಡಿತಾರೆ. ಆಗ ಗಾಂಧಿ ಹೇಳ್ತಾರೆ, ನೀವು ಬಾರಿ ಚಪ್ಪಾಳೆ ಹೊಡೆದು ಸಂಭ್ರಮವನ್ನು ಪಡಬೇಡಿ, ಈ ದೇಶಕ್ಕೆ ಸ್ವತಂತ್ರ ಬಂದಾಗ ಈ ಜಮೀನ್ದಾರಿ ವ್ಯವಸ್ಥೆಯನ್ನು ನಾವು ಕೊನೆಗಾಣಿಸ್ತೇವೆ, ಈ ಭೂಮಿಯನ್ನು ನೀವು ಬಡವರಿಗೆ, ಹಿಂದುಳಿದವರಿಗೆ, ಉಳುವವನಿಗೆ ಹಂಚುವ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾವು ರೂಪಿಸ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿ ಏಕಕಾಲದಲ್ಲಿ ನಮ್ಮನ್ನು ಆಳುತ್ತಿದ್ದಂಥ ಬ್ರಿಟಿಷರಿಗೆ, ಮುಂದೆ ಆಳಬೇಕು ಅಂತ ಯೋಚನೆ ಮಾಡ್ತಿದ್ದಂಥ ರಾಜರುಗಳಿಗೆ, ರಾಜರು ಇಲ್ಲದಿದ್ದರೆ ನಾವೇ ಊರಿನ ಸಾಮಂತರು ಎಂದುಕೊಂಡಂಥ ಜಮೀನ್ದಾರರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಗಾಂಧಿಯವರು ಕೊಡ್ತಾರೆ. ಅದನ್ನು ನಿರಂತರವಾಗಿ ಕಾಂಗ್ರೆಸ್ ಈಗಲೂ ಸಹ ಮಾತುಕೊಂಡು ಬರ್ತಾ ಇದೆ ಅನ್ನುವ ಕಾರಣಕ್ಕಾಗಿ ನಾವು ಕಾಂಗ್ರೆಸ್ಸನ್ನು ಒಪ್ಪಿಕೊಳ್ಬೇಕಾಗ್ತದೆ. ಅದನ್ನು ಸೂಕ್ಷ್ಮವಾಗಿ ಯು ಟಿ ಖಾದರ್ ಅವರು ಹೇಳಿದರು, ನಮಗೆ ಚುನಾವಣಾ ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ. ಸ್ನೇಹಿತರೆ, ನಾವು ನೆನಪು ಮಾಡ್ಕೋಬೇಕು ಏನು ಅಂತಂದರೆ, ನಾವು ಕೋಟಿ ಚೆನ್ನಯ್ಯರನ್ನ ಭೂಮಿಯ ಗೇಣಿ ಹಕ್ಕಿಗಾಗಿ ಹೋರಾಟವನ್ನು ಮಾಡಿದ ಪುರಾಣ ಪುರುಷರು ಅಂತ ಹೇಳಿ ನಾವು ಅವರನ್ನು ದೈವಿಕ ಸ್ಥಾನಕ್ಕೆ ಏರಿಸಿದರೆ, ಆ ಕೋಟಿ ಚೆನ್ನಯ್ಯರು ಕಂಡ ಕನಸನ್ನು ಈಡೇರಿಸಿದ ಕೀರ್ತಿ ಏನಾದರೂ ಇದೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಬೇಕಾಗ್ತದೆ, ಗಾಂಧಿ, ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸು ಅವರಿಗೆ ಸೇರಬೇಕಾಗ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಒಪ್ಕೊಳ್ಬೇಕಾಗ್ತದೆ. ಸ್ನೇಹಿತರೆ, ಇವತ್ತು ವಿನಯ್ ಕುಮಾರ್ ಸೊರಕೆ ಅವರು ಮಾತಾಡುವಾಗ ಕರ್ನಾಟಕದ ರಾಜಕಾರಣದ ದೇವರಾಜ ಅರಸು ಅವರಿಂದ ಹಿಡಿದು ನಿಮ್ಮ ಜಿಲ್ಲೆಯ ವೀರಪ್ಪ ಮೊಯ್ಲಿಯವರವರೆಗೆ ನೆನಪನ್ನು ಮಾಡಿಕೊಂಡ್ರು. ಮೊನ್ನೆ ಅನ್ನಭಾಗ್ಯದ ಹರಿಕಾರ ನಾಡು ಕಟ್ಟಿದ ಧೀರ ನಾಯಕ ಸಿದ್ದರಾಮಯ್ಯನವ್ರನ್ನ ನೆನಪು ಮಾಡಿಕೊಂಡ್ರು. ನಾನು ಅಭಿಮಾನದಿಂದ ಹೇಳ್ತೇನೆ, ಕಾಂಗ್ರೆಸ್ಸಿಗೆ ವೋಟ್ ಗೈನಿಂಗ್ ಪೊಲಿಟಿಕ್ಸ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದಂತಂದರೆ, ಕೆಲವು ಸಂಖ್ಯೆಯಲ್ಲಿ ವಿಧಾನಸಭೆ ಕ್ಷೇತ್ರಗಳಲ್ಲಿ ಇರಬಹುದಾದಂತಹ ದೇವಾಡಿಗ ಸಮುದಾಯದ ಒಬ್ಬ ಪ್ರತಿಭಾವಂತ ಕಾನೂನು ಪದವೀಧರರಾಗಿದ್ದಂಥ ವೀರಪ್ಪ ಮೊಯ್ಲಿಯವರನ್ನು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿದ ಕೀರ್ತಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತದೆ. ಮಾತ್ರ ಅಲ್ಲ, ಒಬ್ಬ ಕಾನೂನು ಪದವೀಧರರಾಗಿ ಗೇಣಿದಾರರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹಿಂದುಳಿದ ವರ್ಗದ ಧ್ವನಿಯಾಗಿದ್ದಂತಹ ಜನಾರ್ದನ ಪೂಜಾರಿ ಅವರನ್ನು ಕರೆದುಕೊಂಡು ಹೋಗಿ ಕೇಂದ್ರದಲ್ಲಿ ಹಣಕಾಸು ಸಚಿವರನ್ನಾಗಿ ಮಾಡಿ ಹಿಂದುಳಿದವರಿಗೆ ಒಂದು ಆತ್ಮಪ್ರಜ್ಞೆಯನ್ನು ಜಾಗೃತಿ ಮಾಡಿದ ಕೀರ್ತಿ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತದೆ. ಸ್ನೇಹಿತರೆ, ವೀರಪ್ಪ ಮೊಯ್ಲಿ ಅವರನ್ನ ನಾವು ನೆನಪು ಮಾಡ್ಕೋಬೇಕು. ಯಾಕೆ ಅಂತಂದರೆ, ಇವತ್ತೇನಾದರೂ ಬೆಂಗಳೂರಿನ ಸಾಫ್ಟ್ವೇರ್ನಲ್ಲಿ ನಮ್ಮ ಹಳ್ಳಿಯ ಹಿಂದುಳಿದ ವರ್ಗದ ಒಬ್ಬ ಮಗ, ರೈತನ ಮಗ, ಕಾರ್ಮಿಕನ ಮಗ CETಯಲ್ಲಿ ಸೀಟನ್ನು ಸಂಪಾದಿಸಿ ಇವತ್ತು ಲಕ್ಷಗಟ್ಟಲೆ ಸಂಪಾದನೆಯನ್ನು ಮಾಡ್ತಕ್ಕಂಥ ಅವಕಾಶ ಏನಾದರೂ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬಂದಿದ್ರೆ ಅದಕ್ಕೆ ವೀರಪ್ಪ ಮೊಯ್ಲಿ ಅವರನ್ನು ನಾವು ನೆನಪು ಮಾಡ್ಕೊಳ್ಬೇಕು, ಕಾಂಗ್ರೆಸ್ಸನ್ನು ನೆನಪು ಮಾಡ್ಕೊಳ್ಬೇಕು. ಸ್ನೇಹಿತರೆ, ಇಡೀ ಇತಿಹಾಸವನ್ನು ನಾವು ಹೇಳ್ತಾ ಹೋದರೆ, ನಾನು ಈಗಲೂ ಹೇಳ್ತೇನೆ, ಕಾಂಗ್ರೆಸ್ನಲ್ಲಿದ್ದಂಥ ಎಸ್ ಬಂಗಾರಪ್ಪನವರು ಅಂದು ಕರ್ನಾಟಕದ ವಿಧಾನಸಭೆಯಲ್ಲಿ ಹಿಂದುಳಿದ ವರ್ಗದವರ ಶೋಷಿತರ ಪರವಾಗಿ ವಿರೋಧ ಪಕ್ಷದ ನಾಯಕರಾಗಿ ಒಂದು ಹಕ್ಕನ್ನು ಮಂಡನೆ ಮಾಡ್ತಾರೆ. ಅದು ನಾಡನ್ನು ಕಟ್ಟಿದ ರೀತಿ. ಅವರು ಮಾಡಿದ ಭಾಷಣದ ಮೇಲೆ 5 ಪ್ರೌಢ ಪ್ರಬಂಧಗಳು ಮಂಡನೆ ಆಗಿದ್ದಾವೆ. ಗ್ರಾಮ ದೇವತೆಗಳ ಬಗ್ಗೆ, ಹಳ್ಳಿ ದೇವರುಗಳ ಬಗ್ಗೆ. ಅವತ್ತು ಸಭೆಯಲ್ಲಿ ಮಾತಾಡ್ತಾ ಬಂಗಾರಪ್ಪನವ್ರು ಹೇಳ್ತಾರೆ, ನೀವು ಮುಜರಾಯಿ ಇಲಾಖೆಯಿಂದ ನಮ್ಮ ಮಾರಮ್ಮಂಗೆ, ನಮ್ಮ ಚೌಡಮ್ಮಂಗೆ, ನಮ್ಮ ಪಂಜುರುಳಿಗೆ ನೀವು ಹಣಕಾಸಿನ ನೆರವನ್ನು ಕೊಡೋದಿಲ್ಲ. ಒಂದಲ್ಲ ಒಂದು ದಿನ ಕಾಂಗ್ರೆಸ್ಸಿನ ಸರ್ಕಾರ ಬರ್ತದೆ. ಬಂದಾಗ ನನ್ನ ಹಿಂದುಳಿದ ಜನರ ದೇವರಾದಂಥ ಚೌಡಮ್ಮನಿಗೆ, ಮಾರಮ್ಮನಿಗೆ, ಭೂತಮ್ಮನಿಗೆ, ಭೂತೇಶ್ವರನಿಗೆ, ಇವರುಗಳಿಗೆ ಸೂರನ್ನು ಕಟ್ಟಿಕೊಳ್ತಕ್ಕಂಥ ಯೋಜನೆಯನ್ನು ಜಾರಿಗೆ ತರ್ತೇನೆ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದ ಕೂಡಲೇ ಆರಾಧನಾ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಇದ್ರೆ ಅದು ಕಾಂಗ್ರೆಸ್ಸಿನ ಎಸ್ ಬಂಗಾರಪ್ಪನವರಿಗೆ ಸೇರಬೇಕಾಗ್ತದೆ. ಸ್ನೇಹಿತರೆ, ಇಷ್ಟೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ರಾಜಕಾರಣದಲ್ಲಿ ನಾವು ನೆನಪು ಮಾಡ್ಕೋಬೇಕು. ನಾನು ಯು ಟಿ ಖಾದರ್ ಅವರು ಹೇಳಿದೆ, ನಿಮ್ಮ ಕ್ಷೇತ್ರದವರು ಅಲ್ಲಿದ್ದಾರೆ 3-4 ಜನ ಯುವಕರು, ನಾವಲ್ಲಿ
ತರಬೇತಿಯನ್ನು ಮಾಡ್ತಾ ಇದ್ದಾರೆ. ತರಬೇತಿಯನ್ನು ಮಾಡ್ತಿರೋ ಸಂದರ್ಭದಲ್ಲಿ ಅಲ್ಲಿರೋ ಯುವಕರನ್ನ ಕೇಳಿದ್ರೆ, ಗೋಕರ್ಣನಾಥೇಶ್ವರ ದೇವಸ್ಥಾನ ಯಾಕೆ ಕಟ್ಟಲ್ಪಟ್ಟಿತ್ತು ಹೇಳ್ತೀರಾ ಅಂತ. ಕೃಷ್ಣ ಅವರೇ, ಆ ಯುವಕರು ಎಲ್ಲ ಏನು ಹೇಳಿದ್ರು ಅಂದರೆ, ನಾರಾಯಣ ಗುರುಗಳು ಬಂದರು, ಶಿವಲಿಂಗವನ್ನು ಸ್ಥಾಪನೆ ಮಾಡಿದರು. ನಾನು ಅವರಿಗೆ ಸತ್ಯ ಸಂಗತಿಯನ್ನು ಹೇಳಿದೆ. ಯಾವ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಮಂಗಳೂರಿನ ಉದ್ಯಮಿ, ಒಬ್ಬ ದೈವಭಕ್ತನಾಗಿ ಗೋಕರ್ಣದ ದೇವಸ್ಥಾನಕ್ಕೆ ಹೋಗಿ ಆತ್ಮಲಿಂಗವನ್ನು ಮುಟ್ಟಿ ಪೂಜೆ ಮಾಡಿ ಬಂದ ನಂತರ ಅಲ್ಲಿದ್ದಂತಹ ವ್ಯವಸ್ಥೆ, ಸ್ಥಾಪಿತವಾದ ವ್ಯವಸ್ಥೆ, ನಿನಗೆ ಲಿಂಗವನ್ನು ಮುಟ್ಟಿ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವಮಾನವನ್ನು ಮಾಡಿದಾಗ, ತನ್ನ ಗೆಳೆಯರ ಜೊತೆ ಕೂತ್ಕೊಂಡು ಈ ಅವಮಾನಕ್ಕೆ ನಾನು ಏನನ್ನು ಮಾಡಬೇಕು ಅಂತ ಹೇಳಿದಾಗ, ಇದು ನಮ್ಮದೇ ಸಮುದಾಯದವರು ಕೇರಳದಲ್ಲಿ ನಾರಾಯಣ ಗುರುಗಳಿದ್ದಾರೆ, ಅವರು ಆತ್ಮಜಾಗೃತಿಯನ್ನು ಮಾಡ್ತಿದ್ದಾರೆ, ಅವರಲ್ಲಿ ಸಲಹೆಯನ್ನು ಕೇಳೋಣ ಅಂತ ಹೇಳಿದಾಗ, ಆಗ ನಾರಾಯಣ ಗುರುಗಳು ಹೇಳ್ತಾರೆ, ಮೋಸ್ಟ್ಲಿ ನಿಮ್ಮನ್ನು ಮುಟ್ಟಿಸಿಕೊಳ್ಳದ ಶಿವ ಅಲ್ಲಿದ್ದಾನೆ, ನಿಮ್ಮನ್ನು ಮುಟ್ಟಿಸಿಕೊಳ್ಳುವ ಶಿವನನ್ನು ನಾನು ಮಂಗಳೂರಿನ ಗೋಕರ್ಣನಾಥೇಶ್ವರದಲ್ಲಿ ಸ್ಥಾಪನೆ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಆತ್ಮಜಾಗೃತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ನಾರಾಯಣ ಗುರುಗಳ ಫೋಟೋವನ್ನು ಮಾತ್ರ ನಮ್ಮ ಜನಕ್ಕೆ, ನಮ್ಮ ಯುವಕರಿಗೆ ತೋರಿಸ್ತಿದ್ದಾರೆ ಹೊರತು ನಾರಾಯಣ ಗುರುಗಳ ವಿಚಾರಗಳನ್ನು ಹೇಳ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಗಟ್ಟಿಯಾಗಿ ಹೇಳಬೇಕು, ಅದು ಒಂದೇ ಜಾತಿ ಒಂದೇ ಕುಲ, ಮನುಷ್ಯರೆಲ್ಲವೂ ಸಹಿತ ದೈವತ್ವ ಸಂಭೂತರು ಅಂದು ಕರೆದುಕೊಂಡಿರ್ತಕ್ಕಂಥ ನಾರಾಯಣ ಗುರುಗಳ ವಿಚಾರಧಾರೆಯನ್ನು ಇವತ್ತು ಪಾಲಿಸಿಯಾಗಿ, ಕಾಯ್ದೆಯಾಗಿ, ಆಡಳಿತದ ಮುಖೇನ ಏನಾದರೂ ಜಾರಿಗೆ ತಂದಿದ್ರೆ ಅದು ಕಾಂಗ್ರೆಸ್ಸಿಗೆ ಆ ಕೀರ್ತಿ ಸಲ್ಲಬೇಕಾಗ್ತದೆ ಅನ್ನುವಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ್ದರಿಂದ ದೀಪಕ್ ಅವರೇ, ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಮಗಿರ್ತಕ್ಕಂಥ ಇದೇ ಅಭಿರುಚಿಗಳ ಆಧಾರದ ಮೇಲೆ ಯುವಕರನ್ನು ಸಂಘಟಿಸಿ. ಯುವಕರನ್ನು ಸಂಘಟಿಸದೇ ಇದ್ದರೆ, ಬೈಂದೂರಿನಲ್ಲಿ ವಿನಯ್ ಕುಮಾರ್ ಸರ್ಕೆ ಅವರು ಹೇಳಿದರು, ಉದಯ್ ಗಾಣಿಗನ ಕೊಲೆ ಆಯಿತು, ಕೊಂದವರು ಯಾರು ಏನು ಅಂತ ನಾನು ಮತ್ತೆ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಿಲ್ಲ? ಯಾಕೆ ಸದಾನಂದ ಗೌಡರು ಮಾತಾಡ್ತಿಲ್ಲ? ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚುತ್ತೇನಂತಂದ ನಳಿನ್ ಕುಮಾರ್ ಕಟೀಲ್ ಯಾಕೆ ಸುದ್ದಿಯಲ್ಲಿ ಇಲ್ಲ? ಉದಯ್ ಗಾಣಿಗ ಮನುಷ್ಯ ಅಲ್ವಾ? ಹಿಂದುಳಿದ ವರ್ಗದವರ ಸಾವು ಜೀವ ನಿಮ್ಮ ಪಕ್ಷಕ್ಕೆ ಮುಖ್ಯವಾಗಿದ್ದಲ್ವಾ? ಪ್ರವೀಣ್ ಪೂಜಾರಿಯನ್ನು ಬರ್ಬರವಾಗಿ ಬ್ರಹ್ಮಾವರದ ಸಮೀಪ ಕೊಲೆ ಮಾಡಿದ್ರಲ್ಲ, ಅವರಿಗೆ ನ್ಯಾಯ ಕೊಡೋದಿಲ್ವಾ ನೀವು? ಶರವತ್ ಮಡಿವಾಳನ ಸಾವಿನ ಸಂಗತಿಯನ್ನು ಇಟ್ಟುಕೊಂಡು ಬೀದಿ ರಂಪವನ್ನು ಮಾಡಿ UT ಖಾದರ್ ಅವರಿಂದ ಹಿಡಿದು ಅಲ್ಲಿರುವ ಗೋಪಾಲ್ ಪೂಜಾರಿ ಅವರಿಗೆ, ಬಂಟ್ವಾಳದ ರಮಾನಾಥ್ ರೈ ಅವರಿಂದ ಹಿಡಿದು ಇಲ್ಲಿರ್ತಕ್ಕಂಥ ನಮ್ಮ ಲೋಬೋ ಅವರವರೆಗೆ ಆಪಾದನೆಗಳನ್ನು ಮಾಡಿ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಕಟ್ಟಿದ್ರಲ್ಲ, ಶರತ್ ಮಡಿವಾಳನ ಕುಟುಂಬಕ್ಕೆ ನೀವು ನ್ಯಾಯ ಕೊಡೋದಿಲ್ವಾ? ಶರತ್ ಮಡಿವಾಳನ ಕುಟುಂಬ ನೆಮ್ಮದಿಯಿಂದ ಬದುಕೋದು ಬೇಡವಾ? ನೀವು ತುಂಬಿದ ಅಪೀಮಿನ ಕಾರಣಕ್ಕಾಗಿ ಪೊಳಲಿ ಸಂತು ಅಂತಹ ಕಾರ್ಯಕರ್ತರು ನೀವು ತಂಬಿದ ಅಪೀಮಿನ ಕಾರಣಕ್ಕಾಗಿ ಕೊಲೆಯಾಗಿ ಹೋದ್ರಲ್ಲ, ಅವರ ಬದುಕನ್ನು ನೀವು ಕಟ್ಟಿಕೊಡೋದಿಲ್ವಾ? BJP ಅವರಿಗೆ ನಾನು ಹೇಳ್ತೇನೆ, ಪೊಳಲಿ ಸಂತು ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ನೋಡಬೇಕು, ಸ್ಥಳ ಮಹಜರನ್ನು ನೋಡಬೇಕು. ಅವತ್ತು ಪೊಳಲಿ ಸಂತು ನ್ಯಾಯಾಲಯದ ಪ್ರಕರಣವನ್ನು ಮುಗಿಸಿಕೊಂಡು ಸಿಟಿ ಬಸ್ನಲ್ಲಿ ಟಿಕೆಟನ್ನು ಮಾಡಿ ಅವನು ಆ ಬಸ್ ನಿಲ್ದಾಣದಲ್ಲಿ ಸ್ವಾಗತ ಗೋಪುರದಲ್ಲಿ ಇಳಿದು ಹೋಗುವಾಗ ಅವನ ಜೇಬ್ನಲ್ಲಿದ್ದದ್ದು ಕೇವಲ 5 ರೂಪಾಯಿ ದುಡ್ಡು. ನೀವು ಶರತ್ ಮಡಿವಾಳನ ತಲೆಗೆ ವಿಷವನ್ನು ತುಂಬಿದ್ರಿ, ಪೊಳಲಿ ಸಂತುವಿನ ತಲೆಗೆ ವಿಷವನ್ನು ತುಂಬಿದ್ರಿ, ಅವರ ಹೊಟ್ಟೆಯನ್ನು ಖಾಲಿ ಇಟ್ರಿ, ಅವರ ಜೇಬನ್ನು ಖಾಲಿ ಇಟ್ರಿ. ಇದನ್ನು ದೀಪಕ್ ಅವರೇ ಚಿಕ್ಕ ಸಭೆಗಳಲ್ಲಿ ನೀವು ಹೇಳ್ತಕ್ಕಂಥ ಜವಾಬ್ದಾರಿಯನ್ನು ಇಡೀ ಉಳ್ಳಾಲ ವಿಧಾನಸಭೆ ಕ್ಷೇತ್ರದಲ್ಲಿ ನೀವು ಆಯೋಜನೆಯನ್ನು ಮಾಡಿದ್ರೆ ಮಾತ್ರ ಕಾಂಗ್ರೆಸ್ಸಿನ ಗಟ್ಟಿ ಪಿಲ್ಲರ್ ಆಗಿ ದೀಪಕ್ ಪಿಲ್ಲರ್ ಅವರು ಉಳ್ಕೊಳ್ತಾರೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳ್ತೇನೆ. ಇದನ್ನು ಗಟ್ಟಿಯಾಗಿ ನಾವು ಹೇಳಬೇಕು. ನಾನು ಜಾಸ್ತಿ ಇನ್ನು ನಾನು ಮಾತಾಡೋದಿಲ್ಲ, ಯಾಕೆಂದರೆ ಟೆನ್ನಿಸ್ ಕೃಷ್ಣ ಅವ್ರ ಮಾತುಗಳನ್ನು ನೀವು ಕೇಳಲಿಕ್ಕೆ ತಯಾರಿದ್ದೀರಿ. ಇವತ್ತು ಹೇಳ್ತೇನೆ, ಹಿಂದುಳಿದ ವರ್ಗದ ನಾಯಕತ್ವ ದೀಪಕ್ ಪಿಲ್ಲರ್ ಅವರಿಗೆ ಕೈಗೆ ಕೊಟ್ಟಿದ್ದಾರೆ. ನೀವು ಹಿಂದುಳಿದ ವರ್ಗದಲ್ಲಿ ಸಂಖ್ಯೆಯ ದೃಷ್ಟಿಯಿಂದ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯಕ್ಕೆ ಸೇರಿದವರಾಗಿದೆ.
ನೀವು ಈಗ ಗಮನವನ್ನು ಕೊಡಬೇಕಾಗಿರೋದು ಇಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಮೈಕ್ರೋ ಮೈನಾರಿಟಿ ಸಮುದಾಯವಾಗಿರ್ತಕ್ಕಂಥ ಗಟ್ಟಿ ಸಮುದಾಯದ ಬಗ್ಗೆ, ಅವರನ್ನು ಸಂಘಟನೆ ಮಾಡೋದ್ರ ಬಗ್ಗೆ ನೀವು ಗಮನಿಸಬೇಕು. ದೇವಾಡಿಗ ಸಮುದಾಯವನ್ನು ಗಮನಿಸಬೇಕು, ಗಾಣಿಗ ಸಮುದಾಯವನ್ನು ನೀವು ಗಮನಿಸಬೇಕು. ಇಂಥ ಎಲ್ಲ ಚಿಕ್ಕ ಪುಟ್ಟ ಸಮುದಾಯಗಳನ್ನು ಸಹಿತ ನಿಮ್ಮ ಈ ನಾಯಕತ್ವದ ಅಡಿಗಡೆ ಅವರುಗಳನ್ನು ಕಾಂಗ್ರೆಸ್ಸಿನ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಇವತ್ತು ಯು ಟಿ ಖಾದರ್ ಮತ್ತು ಸದಾಶಿವ ಉಳ್ಳಾಲ್ ಅವರೆಲ್ಲರೂ ನಿರೀಕ್ಷೆ ಮಾಡಿ, ವಿಶ್ವಾಸ ಅವರು ನಿಮ್ಮ ಮೇಲೆ ಭರವಸೆ ಇಟ್ಟು ನೀವು ತೆಗೆದುಕೊಂಡಿರ್ತಕ್ಕಂಥ ಜವಾಬ್ದಾರಿಗೆ ಒಂದು ಸಾರ್ಥಕತೆ ಬರ್ತದೆ ಅನ್ನುವ ಸಂಗತಿಯನ್ನು ಸಹಿತ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತೇನೆ. ಆದ್ದರಿಂದ ಆ ರೀತಿಯಾದಂಥ ಶಿಬಿರಗಳನ್ನು, ಅಧ್ಯಯನಗಳನ್ನು ಮಾಡೋಣ. ನನಗೆ ನಿಮಗೆ ಕಲಾತ್ಮಕತೆ ಇದೆ ಅನ್ನೋದು ಗೊತ್ತಾಗೋಯ್ತು. ಇಲ್ಲ ಅಂತಂದರೆ ನೀವು ಪುನೀತ್ ರಾಜ್ಕುಮಾರ್ ಅನ್ನುವ ಪುಣ್ಯಾತ್ಮನನ್ನ ಫೋಟೋವನ್ನು ಬರೀ ಆತ ಹಿಂದುಳಿದ ವರ್ಗದ ವ್ಯಕ್ತಿ ಅಂತ ನೀವು ಮಾಡಿಲ್ಲ. ಯಾಕೆ ಅಂದರೆ ಕನಕದಾಸ ಹಿಂದುಳಿದ ವರ್ಗಕ್ಕೆ ಸೇರಿದವರಲ್ಲ, ಕನಕದಾಸ ಮನುಷ್ಯ ಕುಲಕ್ಕೆಲ್ಲ ಸೇರಿದ ಕನಕದಾಸ. ನಾರಾಯಣ ಗುರುಗಳು ಬರೀ ಬಿಲ್ಲವ ಸಮಾಜದ ನಾರಾಯಣ ಗುರು ಅಲ್ಲ, ಆ ನಾರಾಯಣ ಗುರುಗಳ ಪ್ರೇರಣೆ ಯು ಟಿ ಖಾದರ್ ಅವರಿಂದ ಹಿಡಿದು ಇಲ್ಲಿ ಮಾತಾಡ್ತಕ್ಕಂಥ ಸುಧೀರ್ ಕುಮಾರ್ ಮುರಳಿಯವರೆಗೆ ಆ ನಾರಾಯಣ ಗುರುಗಳ ಪ್ರೇರಣೆ ಇದೆ ಅನ್ನುವಂಥ ಸತ್ಯವನ್ನು ನಾವು ಒಪ್ಕೊಳ್ಬೇಕು. ಅದೇ ರೀತಿಯಾಗಿ ಒಂದು ಹಿಂದುಳಿದ ವರ್ಗದ ಸಮುದಾಯದ ವ್ಯಕ್ತಿಯಾಗಿ ಹುಟ್ಟಿದ್ರು ಸಹಿತ ದೈವಿಕ ಸ್ಥಾನಕ್ಕೆ ಏರಿದವನು ನಮ್ಮ ಪುನೀತ್ ರಾಜ್ಕುಮಾರ್. ದಯವಿಟ್ಟು ಒಂದು ಸಂಗತಿಯನ್ನು ದೇವಿಕಕ್ಕ ನಾನು ಇದನ್ನು ಹೇಳಬೇಕು. ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಚಲನಚಿತ್ರವನ್ನು ತೆಗಿಬೇಕು ಅಂತ ಆದಾಗ, ಅವತ್ತು ಟೆನ್ನಿಸ್ ಕೃಷ್ಣ ಅವರಿಗೆ ಇದು ಚೆನ್ನಾಗಿ ಗೊತ್ತಿದೆ, ತೆಗಿಬೇಕು ಅಂತ ಆದಾಗ ಅವತ್ತು ಅದಕ್ಕೆ ನಟನಾಗಿ ಹಾಕ್ಕೊಳ್ಬೇಕು ಅಂತ ನಿರ್ಮಾಪಕರಿಗೆ ಆಸೆ ಇದ್ದಿದ್ದು ರಾಜ್ಕುಮಾರ್ ಅವರು. ಆದರೆ ರಾಜ್ಕುಮಾರ್ ಒಬ್ಬ ಹಿಂದುಳಿದ ವರ್ಗದವನು, ಅವನು ರಾಘವೇಂದ್ರ ಸ್ವಾಮಿಗಳ ನಟನೆ ಮಾಡಿದ್ರೆ ಎಷ್ಟು ಚೆಂದಾಗಿರುತ್ತೆ, ಮಾಡಬಾರ್ದು ಅನ್ನೋದು ಆಗಿನ ನಿರ್ದೇಶಕರ ಹುನ್ನಾರ. ಸರಿ, ನಿರ್ಮಾಪಕ ಮತ್ತು ನಿರ್ದೇಶಕರ ನಡುವೆ ಚರ್ಚೆ ಏರ್ಪಟ್ಟು ಕೊನೆಗೆ ಹೋಗಿ ಸ್ವತಃ ರಾಘವೇಂದ್ರ ಸ್ವಾಮಿ ಅವರ ಗದ್ದುಗೆ ಎದುರುಗಡೆ ಚೀಟಿಯನ್ನು ಹಾಕಿ ತೆಗೆದ್ರೆ 3 ಬಾರಿ ಚೀಟಿಯನ್ನು ಎತ್ತಿದ್ರು ಮಮತಾ ಗಟ್ಟಿಯವರೇ, ಅಲ್ಲಿ ಬರ್ತಕ್ಕಂಥ ಹೆಸರು ಡಾಕ್ಟರ್ ರಾಜ್ಕುಮಾರ್. ಆ ಕಾರಣಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಎದುರುಗಡೆ ಒಬ್ಬ ರಾಘವೇಂದ್ರ ಸ್ವಾಮಿಯಾಗಿ ಕಾಣ್ತಾರೆ. ನೆನ್ಪಿಟ್ಕೊಳ್ಬೇಕು, ಹಿಂದುಳಿದ ವರ್ಗದವರು ಎನ್ನುವ ಕಾರಣಕ್ಕಾಗಿ ನಮ್ಮ ಜೊತೆ ಸಂವಿಧಾನ ಇದೆ, ನಮ್ಮ ಜೊತೆ ದೇವರ ಆಶೀರ್ವಾದ ಇದೆ, ನಮ್ಮ ಜೊತೆಗೆ ಗಾಂಧೀಜಿಯವರ ಚಿಂತನೆಗಳು ಇದೆ ಅನ್ನುವಂಥ ವಿವೇಕಗಳನ್ನು ನಾವು ಸಂಪಾದಿಸ್ಕೊಳ್ಬೇಕು. ಹಾಗಾಗಿ ಸರ್ವಧರ್ಮ ಸಮನ್ವಯ ತತ್ವವನ್ನು ಪರಿಪಾಲಿಸಬೇಕು. ನಾನು ಹೋದಲ್ಲೆಲ್ಲ ಇದನ್ನು ಹೇಳ್ತೇನೆ. ಯು ಟಿ ಖಾದರ್ ಅವರು, ನೀವು ಉಳ್ಳಾಲದ ಕ್ಷೇತ್ರದಲ್ಲಿ ನಾನು ನೆನಪು ಮಾಡಲೇಬೇಕು. ಯು ಟಿ ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಾಗ ಒಬ್ಬ ಹರೀಶ್ ಅಂತಕ್ಕಂಥ ವ್ಯಕ್ತಿ ಅಪಘಾತಕ್ಕೆ ಒಳಗಾಗಿ ಆಸ್ಪತ್ರೆಗೆ ಸೇರೋ ಸಂದರ್ಭದಲ್ಲಿ ಆತ ಒಂದು ವಿಡಿಯೋವನ್ನು ಮಾಡಿಬಿಡ್ತಾನೆ. ನನಗೆ ಈ ರೀತಿ ಅಪಘಾತ ಆಗಿದೆ, ನಾನು ಬದುಕ್ತೇನೆ ಹೇಳ್ತೇನೋ ಗೊತ್ತಿಲ್ಲ, ತೀವ್ರವಾದ ರಕ್ತಸ್ರಾವ ಆಗಿದೆ, ಆದರೆ ಅಪಘಾತಕ್ಕೆ ಒಳಗಾದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ಪಾಲಿಸಿಯನ್ನು ನೀವು ಅಧಿಕಾರದಲ್ಲಿರೋರು ತರಬೇಕು ಅಂತ ಹೇಳ್ತಾರೆ. ಅವತ್ತು ಯು ಟಿ ಖಾದರ್ ಅವರು ಆರೋಗ್ಯ ಸಚಿವರಾಗಿರ್ತಾರೆ. ಆ ಮೃತನಾಗಿರ್ತಕ್ಕಂಥ ಹರೀಶ್ ಅವರ ಹೆಸರಿನಲ್ಲಿ ಒಂದು ಹರೀಶ್ ಸಾಂತ್ವನ ಅಂತ ಯೋಜನೆಯನ್ನು ಈ ರಾಜ್ಯಕ್ಕೆ ಜಾರಿಯನ್ನು ತಂದು ಕೊಡ್ತಾರೆ. ಇಂತಹ ಕಾರಣಕ್ಕಾಗಿ ಯು ಟಿ ಖಾದರ್ ಅವರು ನಮ್ಗೆ ಇಷ್ಟ ಆಗಿದೆ. ನಾವು ಉಳ್ಳಾಲದ ಜನರಿಗೆ ಕೇಳ್ತೇನೆ, ಇಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ, ಜನರ ಸಮಸ್ಯೆಯನ್ನು ಅಟೆಂಡ್ ಮಾಡಲಿಕ್ಕೆ ದೀಪಕ್ ಪಿಲ್ಲರ್ ಇರ್ತಾರೆ, ಸದಾಶಿವಣ್ಣ ಇರ್ತಾರೆ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಿರ್ತಾರೆ, ಮಮತಾ ಗಟ್ಟಿ ಥರದ ಮಾಜಿ ಹಾಲಿಗಳು, ಈ ಚಂದ್ರಿಕರ ಈ ಥರದವರು ಕೆಲಸ ಮಾಡಿಕೊಳ್ಳಲಿಕ್ಕೆ ಇರ್ತಾರೆ. ಉಳ್ಳಾಲಕ್ಕೆ ಮಾತ್ರ ಸೀಮಿತ ಮಾಡಿ ಯು ಟಿ ಖಾದರ್ ಅವ್ರನ್ನ ಇಟ್ಕೊಂಡ್ರೆ ಯು ಟಿ ಖಾದರ್ ಅವರಿಗೆ ನೀವು ಮಾಡ್ತಕ್ಕಂಥ ನಷ್ಟ ಅಲ್ಲ, ಇಡೀ ಕರ್ನಾಟಕದ ಜನ ಸಮುದಾಯಕ್ಕೆ, ಇಡೀ ಕರ್ನಾಟಕದ ಜನರ ಪ್ರೀತಿಗೆ ಮಾಡ್ತಕ್ಕಂಥ ನಷ್ಟ ಆಗಿಬಿಡ್ತದೆ. ಆದ್ದರಿಂದ ದಯವಿಟ್ಟು ಯು ಟಿ ಖಾದರ್ ಅವರನ್ನ ಸ್ವಲ್ಪ ನೀವು ಇಲ್ಲಿ ರಿಲೀಫ್ ಕೊಡಬೇಕು. ಅವ್ರನ್ನ ಕೆಲಸ ಮಾತ್ರ ನೀವು ಮಾಡಬೇಕು. ನಿಮ್ಮ ಕೆಲಸ ಏನು ಅಂದರೆ ಅವ್ರನ್ನ ಕೆಲಸ ಮಾತ್ರ. ನಿಮ್ಮೆಲ್ಲರಿಗೆ ಗೌರವ ತರ್ತಕ್ಕಂಥ ರೀತಿಯ ಒಬ್ಬ ಯಶಸ್ವಿ ಆಡಳಿತಗಾರನಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಯೋಗ್ಯತೆ, ಬದ್ಧತೆ, ಚಿಂತನೆ ಮತ್ತು ಅಧ್ಯಯನ ಇರತಕ್ಕಂಥ ಒಬ್ಬ ನಾಯಕನ ಕ್ಷೇತ್ರಕ್ಕೆ ನಾನು ಅಲ್ಲಿ ರಾಜೀವ್ ಗಾಂಧಿ ಅಕಾಡೆಮಿಲಿ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಇದ್ದಾಗ ಸದಾಶಿವಣ್ಣ ಮತ್ತು ಯು ಟಿ ಖಾದರ್ ಅವರು ಹೇಳಿದ್ರೆ ಬರಬೇಕು, ಇಂಥ ನಾಯಕರುಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಬದ್ಧತೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಉಳ್ಳಾಲದಲ್ಲಿ ಅಡಿಕೆ ಬೆಳಿತೀರಾ ನೀವು? ಅಡಿಕೆ ಉಂಟ ಉಳ್ಳಾಲ ವಿಧಾನಸಭೆ ಕ್ಷೇತ್ರದಲ್ಲಿ? ಹಳದಿ ರೋಗ ಬಂದಿದೆಯಾ ಇಲ್ಲೋ ಗೊತ್ತಿಲ್ಲ. 2003ನೇ ಇಸ್ವಿಲಿ ಯು ಟಿ ಖಾದರ್ ಅವರಿಗೂ ನಮ್ಮ ಮಲೆನಾಡಿನ ಹಳದಿ ರೋಗಕ್ಕೂ ಸಂಬಂಧ ಇಲ್ಲ ಬೇರೆಯವ್ರ ಲೆಕ್ಕದಲ್ಲಾದರೆ.
ಅದು ಎಂಕ್ಲೆನ ಕ್ಷೇತ್ರ ಹತ್ತವು ಕ್ಷೇತ್ರ ಚಿಕ್ಕಮಗಳೂರು. ಆದರೆ ಅವತ್ತು ಕರ್ನಾಟಕದ ವಿಧಾನಸಭೆಯಲ್ಲಿ ಯು ಟಿ ಖಾದರ್ ಅವರು ಧ್ವನಿಯಾಗ್ತಾರೆ. 2006 ಅಥವಾ 2016 ಅಂತ ಅನ್ಸುತ್ತೆ, 2016ರಲ್ಲಿ ಅವತ್ತು ಆ ಚಿಕ್ಕಮಗಳೂರು ಜಿಲ್ಲೆಯ, ಶಿವಮೊಗ್ಗ ಜಿಲ್ಲೆಯ ಅಡಿಕೆ ಬೆಳೆಗಾರರ ಸಮಸ್ಯೆಯ ಬಗ್ಗೆ ಯು ಟಿ ಖಾದರ್ ಸದನದಲ್ಲಿ ಮಾತಾಡ್ತಾರೆ ಅಂತಂದರೆ, ಯು ಟಿ ಖಾದರ್ ಅವರು ಅಚ್ಚ ರೀತಿಯಲ್ಲಿ ಕರ್ನಾಟಕದ ವಿಧಾನಸಭೆಯ ಶಾಸಕರು, ಅವರು ಬರೀ ಉಳ್ಳಾಲ ವಿಧಾನಸಭೆಯ ಶಾಸಕರು ಅಲ್ಲ ಅನ್ನುವಂಥ ಸಂಗತಿಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವೆಲ್ಲರೂ ಜವಾಬ್ದಾರಿಯಿಂದ ಇಂತಹ ಮನಸ್ಥಿತಿಯ ನಾಯಕರುಗಳನ್ನು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನುವಂಥ ನಾಯಕರುಗಳನ್ನು ನಾವು ಅವರನ್ನು ಒಂದಷ್ಟು ರಾಜ್ಯಾದ್ಯಂತ ಕೆಲಸ ಮಾಡಲಿಕ್ಕೆ ಸಹಿತ ಬಿಡ್ತಕ್ಕಂಥ ಜವಾಬ್ದಾರಿ ಕ್ಷೇತ್ರದ ನಮ್ಮಂಥವ್ರ ಕಾರ್ಯಕರ್ತರ ಮೇಲೆ ಇರುತ್ತೆ. ಆ ರೀತಿಯ ಕೆಲಸವನ್ನು ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ನೆರವೇರಿಸೋಣ. ನೆನ್ಪಿಟ್ಕೊಳ್ಳಿ, ಪುನೀತ್ ರಾಜ್ಕುಮಾರ್ ಹೇಗೆ ತನ್ನ ನಡವಳಿಕೆ, ವ್ಯಕ್ತಿತ್ವದಿಂದ ಶ್ರೇಷ್ಠ ಮಟ್ಟಕ್ಕೆ ಏರ್ತಕ್ಕಂಥ ಪರಿಸ್ಥಿತಿಯನ್ನು ನಾವೆಲ್ಲ ಕಣ್ಣಾರೆ ನೋಡಿದ್ದೇವೆ. ಅಂತಹದ್ದೇ ನಡವಳಿಕೆಯನ್ನು ನಾವೆಲ್ಲರೂ ಸಹಿತ ಮನುಷ್ಯರಾಗಿ ಬಳಸ್ಕೊಳ್ಳೋಣ. ಇನ್ನೊಬ್ಬನನ್ನು ಕೊಂದು ಉಳಿಸಿಕೊಳ್ಳಬೇಕಾದ ಯಾವುದೇ ಧರ್ಮ ಈ ವಿಶ್ವದ ನೆಲದ ಮೇಲೆ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟನ್ನು ಹೇಳ್ತಾ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ಅದನ್ನು ಇಲ್ಲೂ ಸಹಿತ ಧೈರ್ಯದಿಂದ ಹೇಳ್ತೇನೆ. ಅದೇನು ಅಂತಂದರೆ ತಾಲಿಬಾನ್ ಎಂದರೆ ಇಸ್ಲಾಮೂ ಅಲ್ಲ, ಕುರಾನೂ ಅಲ್ಲ. ಹಾಗೆಯೇ RSS ಮತ್ತು BJP ಅಂತ ಅಂದರೆ ಹಿಂದೂ ಧರ್ಮನೂ ಅಲ್ಲ, ಭಗವದ್ಗೀತೆಯೂ ಅಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಮತ್ತೊಮ್ಮೆ ಸ್ಪಷ್ಟಪಡಿಸ್ಕೊಳ್ಳೋಣ ಅಂಥೇಳಿ ನಾನು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರು, ಸದಾಶಿವಣ್ಣನಿಂದ ಹಿಡಿದು ಯು ಟಿ ಖಾದರ್ ಮತ್ತು ಟೆನ್ನಿಸ್ ಕೃಷ್ಣ ಅಂತಹ ಒಬ್ಬ ಅಭಿಜಾತ ಕಲಾವಿದ, ಅವ್ರಗಳ ಮಾತನ್ನು ಎಲ್ಲ ಕೇಳಬೇಕು. ಅವರೆಲ್ಲರೂ ಸಹಿತ ನನಗೆ ಅಲ್ಲಿಗೆ ಹೋಗಲಿಕ್ಕೆ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೇನೆ. ಧನ್ಯವಾದ. ಅತ್ಯಂತ ಅದ್ಭುತವಾದ ಯೊಂದಿಗೆ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗಣೇಶ್ ಪೂಜಾರಿ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಐವನ್ ಡಿಸೋಜರ್ ಅವರು ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗದ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಒಂದು ಅಧಿಕಾರವನ್ನು ಪಡೆದು ಸುದೀಪ್ ರವರು ಇಲ್ಲಿ ಎಲ್ಲ ವಿಷಯವನ್ನು ಯು ಟಿ ಖಾದರ್ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ. ಇವತ್ತು 13 ಶಾಸಕರ ಕ್ಷೇತ್ರದಲ್ಲಿ 2 ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ 13 ಕ್ಷೇತ್ರಗಳನ್ನು ಗೆಲ್ಲುವುದಕ್ಕೆ ಯು ಟಿ ಖಾದರ್ ಅವರೇ ಕಾರಣ ಎನ್ನತಕ್ಕಂಥ ಒಂದು ಸಂದೇಶವನ್ನು ಈ ಉಳ್ಳಾಲದಿಂದ ನಾವು ಕೊಡುವುದಕ್ಕೆ ಹಿಂದುಳಿದ ವರ್ಗದ ನಾಯಕರೆಲ್ಲರೂ ಸೇರಿ ಈ ಪಕ್ಷವನ್ನು ಭದ್ರವಾಗಿ ಮತ್ತು ಬಲಿಷ್ಠವಾಗಿ ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟಿಗೆ ಮಾಡೋಣ ಎನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂತ ಹೇಳಿದರೆ, ಈಗ ಸುಧೀರ್ ಅವರು ಹೇಳಿದರು, ಯು ಟಿ ಖಾದರ್ ಅವರು ಬರೇ ಉಳ್ಳಾಲಕ್ಕೆ ಸೀಮಿತವಾಗಿಲ್ಲ, 100ಕ್ಕೆ 100 ಶೇಕಡ ಸತ್ಯ. ಅವರ PA ಅವರಿಗೆ ಫೋನ್ ಮಾಡಿದರೆ, ಆ ಒಂದು ಕೆಲಸವನ್ನು ಹೇಳಿದರೆ ಅದನ್ನು ಮಾಡಿ ಕೂಡಲೇ ರಿಟರ್ನ್ ಫೋನ್ ಮಾಡ್ತಾರೆ, ನಿಮ್ಮ ಕೆಲಸ ಆಗಿದೆ, ನೀವು ಅಲ್ಲಿ ಹೋಗ್ಬೋದು ಅಂತ. ಎಷ್ಟು ಯು ಟಿ ಖಾದರ್ ಅವರ ಜವಾಬ್ದಾರಿಯನ್ನು ಯು ಟಿ ಖಾದರ್ ಅವರು ಇಡೀ ರಾಜ್ಯ ಮಟ್ಟದಲ್ಲಿ ವಹಿಸಿದ್ದಾರಾ, ಅದೇ ರೀತಿ ಅವರ PA ಅವರಾದಂಥ ನಮ್ಮ ರಿಡ್ಜ್ ಅವರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಅಷ್ಟೊಂದು ಒಳ್ಳೆಯ ರೀತಿಯ ಕೆಲಸವನ್ನು ಜನಸಾಮಾನ್ಯರ ನಡುವೆ ಇದ್ದುಕೊಂಡು ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ದೀಪಕ್ ಪಿಲ್ಲರ್ ಅವರನ್ನು ಸಂತೋಷ್ ಶೆಟ್ಟಿ ಅವರಾಗಿರ್ಬೋದು, ನಮ್ಮ ಈಶ್ವರ್ ಉಳ್ಳಾಲ್ರಾಗಿರ್ಬೋದು, ಅಥವಾ ಸದಾಶಿವ ಉಳ್ಳಾಲ್ರವರಾಗಿರ್ಬೋದು, ಅದೇ ರೀತಿ ಯು ಟಿ ಖಾದರ್ ಅವರ ನಾಯಕತ್ವದಲ್ಲಿ ಒಟ್ಟಿಗೆ ಪಳಗಿಕೊಂಡು ಅವರ ಕುಟುಂಬ ಕಾಂಗ್ರೆಸ್ ಕುಟುಂಬವಾಗಿರುವುದರಿಂದ ಒಂದು ಅತ್ಯುತ್ತಮವಾದ ಆಯ್ಕೆಯನ್ನು ಇವತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಆಗ್ತದೆ. ಅದನ್ನು ನಾನು ಹಿಂದುಳಿದ ವರ್ಗದ ಪರವಾಗಿಯೂ ನನ್ನ ಸಮಾಜ ಬಿಲ್ಲವ ಸಮೇತ ಪರವಾಗಿ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು ನಾವೆಲ್ಲರೂ ಏನು ಮಾಡಬೇಕಾಗಿದೆ ಅಂತ ಹೇಳಿದರೆ, ನಾನು ನನ್ನ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರಾದಂಥ ವಿಶ್ವಾಸ್ ದಾಸ್ ಅವರ ಹತ್ರ ಏನು ಸುದೀಪ್ ರವರು ಹೇಳಿದ್ದಾರ, ನಾವು ಖಂಡಿತವಾಗಿಯೂ ಇವತ್ತು ಹಿಂದುಳಿದ ವರ್ಗದ ಸಮಾಜಕ್ಕೆ ಅಲ್ಲ, ಇಡೀ ದೇಶದಲ್ಲಿ
ಇವತ್ತು ಬಿಜೆಪಿ ಅವರಿಗೆ ಈ ದೇಶದ ಮಣ್ಣಿನ ಶಾಪ ಇದೆ. ರೈತರ ಮೇಲೆ ಇವರು ಮಾಡತಕ್ಕಂಥ ಒಂದು ದೊಡ್ಡದಾದಂತಹ ದುರಂತ, ಇಡೀ ದೇಶದ 130 ಕೋಟಿ ಜನರಿಗೆ ಅನ್ನವನ್ನ ತಿನ್ನದಂತಹ ರೀತಿಯಲ್ಲಿ ಒಂದು ಶಾಸನವನ್ನು ಮಾಡುವುದಕ್ಕೆ ಮುಂದುವರಿದಂತ ಈ ಬಿಜೆಪಿ ಸರ್ಕಾರ ಕಿತ್ತೊಗೆಯುವ ತನಕ ಮುಂದಿನ ದಿನದಲ್ಲಿ ಹಿಂದುಳಿದ ವರ್ಗದ ಜಿಲ್ಲೆಯಲ್ಲಿ 2 ಜಿಲ್ಲೆಯನ್ನ ಒಟ್ಟಿಗೆ ಸೇರಿಸಿ ಒಂದು ಪಾದಯಾತ್ರೆಯನ್ನ ಮಾಡುವುದರ ಮುಖಾಂತರ ಈ ದೇಶಕ್ಕೆ ಸಂದೇಶವನ್ನು ಈ ಜಿಲ್ಲೆಯಿಂದ ಪ್ರಾರಂಭವಾಗಬೇಕು. ಬಿಜೆಪಿಗೆ ಏನು ಮೊನ್ನೆ ನಡೆದಂತಹ 30 ಕ್ಷೇತ್ರಗಳ ಚುನಾವಣೆಯ ಉಪಚುನಾವಣೆಯ ನೋವು ಯಾವಾಗ ತಟ್ಟಿ ಅವರು 17 ರೂಪಾಯಿ ಡೀಸೆಲ್ ಮತ್ತು 10 ರೂಪಾಯಿ ಪೆಟ್ರೋಲ್ಗೆ ಕಡಿಮೆ ಮಾಡಿದ್ದಾರಾ, ಮೊನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾರೆ ನಮಗೆ ಒಂದು ದಿವಸಕ್ಕೆ 2100 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇವರು 40 ರೂಪಾಯಿ ಜಾಸ್ತಿ ಮಾಡಿ ದಿನಕ್ಕೆ 40,000 ಕೋಟಿ ರೂಪಾಯಿ ಲಾಭ ಮಾಡುವಾಗ ಯಾರಿಗೂ ಹೇಳಲಿಲ್ಲ. ಇಡೀ ದೇಶದಲ್ಲಿ 1,60,000 ಕೋಟಿ ರೂಪಾಯಿ ಹಣವನ್ನ ದಿನದಿಂದ ದಿನಕ್ಕೆ ಲೂಟಿ ಮಾಡ್ತಾ ಇದ್ರು. 3 ವರ್ಷದಿಂದ ಲೂಟಿ ಮಾಡ್ತಾ ಇದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಏನಾದ್ರೂ ಏಮಾರಿದ್ರೆ ಬಿಜೆಪಿ ಅವರು ಮತ್ತೇನಾದ್ರೂ ಒಂದು ಸಂದೇಶವನ್ನ ತರ್ತಾರೆ. ಅಲ್ಲಿ ಗಲಾಟೆ ಆಯ್ತು, ಇವತ್ತು ನಮ್ಮ ಸೈನಿಕರಲ್ಲಿದ್ದಾರೆ, ಇವರ ಹತ್ರ ಕೇಳಿದ್ರೆ ಗೊತ್ತಾಗ್ತದೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಸೈನಿಕರನ್ನ ಯಾವ ರೀತಿ ಪ್ರಧಾನಿಗಳು ಹೋಗಿ ಗೌರವದಿಂದ ನೋಡ್ತಾ ಇದ್ದಾರಾ, ಇವತ್ತು ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ ಇವರು ನೋಡ್ಬೇಕು. ನಾನು ಇವತ್ತು ಹೇಳುವುದೇನಂತ ಹೇಳಿದ್ರೆ, ನಮ್ಮ UT ಖಾದರ್ ಸಾಹೇಬ್ರವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ರಾಜಕೀಯವನ್ನು ಮಾಡ್ತಾ ಇದ್ದಾರಾ, ಅದಕ್ಕೆ ನಮ್ಮೆಲ್ಲರ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಅದೇ ರೀತಿ ಇವತ್ತು ಐವನ್ ಡಿಸೋಜರ್ ಅವರು AICC ಒಬ್ಬ ನಾಯಕರಾಗಿದ್ದಾರೆ, ಆದ್ರೆ ಅವರು ಇವತ್ತು ಬೂತ್ ಮಟ್ಟದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೆ ಅಂತ ಹೇಳಿದ್ರೆ ಒಬ್ಬ AICC ನಾಯಕನಿಗೂ ಕೂಡ ಗೊತ್ತಾಗಿದೆ ಈ ಜಿಲ್ಲೆಯಲ್ಲಿ ಅಥವಾ ಒಂದು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಬೇಕಿದ್ರೆ ಪ್ರತಿ ಹಳ್ಳಿಗೂ ಹೋಗ್ಬೇಕು. ಏನು UT ಖಾದರ್ ಅವರು ಅಥವಾ ಇವತ್ತು ಪುತ್ತೂರಿನಲ್ಲಿ ಕೆಲವು ಬಂಟ್ವಾಳದಲ್ಲಿ ಏನ್ ಮಾಡ್ತಾ ಇದ್ದೇವೆ, ನಮ್ಮ ಹಿರಿಯ ಕಾಂಗ್ರೆಸ್ಸಿಗರ ಮನೆಗೆ ಹೋಗಿ ಅವರ ಕುಟುಂಬವನ್ನು ಸಂಪರ್ಕಿಸತಕ್ಕಂತಹ ಕೆಲಸವನ್ನ ನಾವು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಆ ಕುಟುಂಬಕ್ಕೆ ಗೊತ್ತಾಗಬೇಕು, ಆ ಕುಟುಂಬದ ಪರಿಸರಕ್ಕೆ ಗೊತ್ತಾಗಬೇಕು, ಆ ಕುಟುಂಬದ ಯುವಕರಿಗೆ ಗೊತ್ತಾಗಬೇಕು. ನಮ್ಮ ತಂದೆಯವರು ಒಂದು ಪಂಚಾಯತ್ ಅಧ್ಯಕ್ಷರಾಗಿ ಇಡೀ ಗ್ರಾಮಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರು ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇಡೀ ಜಿಲ್ಲೆಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ. ನಮ್ಮ ತಾಯಿಯವರು ಒಂದು ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಇಡೀ ತಾಲೂಕಿಗೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಎನ್ನತಕ್ಕಂತ ಸಂದೇಶವನ್ನ ಇಡೀ ಜಿಲ್ಲೆಯಲ್ಲಿ ನಾವು ಮಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯನ್ನ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯನ್ನ ಮಾಡಿದರೆ ಈ ದೇಶದಲ್ಲಿ ಮತ್ತೆ 350 MP ಕ್ಷೇತ್ರವನ್ನ ಗೆದ್ದು ಈ ದೇಶದಲ್ಲಿ ನಾವು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧಿಕಾರವನ್ನ ಮಾಡ್ತೇವೆ ಅನ್ನತಕ್ಕಂಥ ಒಂದು ವಿಶೇಷವಾದ ಸಂದೇಶವನ್ನು ಕೊಟ್ಟು ಇವತ್ತು ಮಾತಾಡ್ಲಿಕ್ಕೆ ನಮ್ಮ ಪಿಕ್ಚರ್ನಲ್ಲೆಲ್ಲ ಅವರು ಒಂದು ಕಾಂಗ್ರೆಸ್ ಅವರು ಮೊದಲೇ ಹೇಳಿದ್ರು, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಯಾವವರೆಗೆ ಕಾಂಗ್ರೆಸ್ ಇದೆಯಾ ಆವರೆಗೆ ಕನಿಷ್ಠ ಕೃಷ್ಣ ಕಾಂಗ್ರೆಸ್ ಪಕ್ಷದ ಮತದಾರನಾಗಿರ್ತೇನೆ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅವರು ಬರೇ ಮತದಾರರಲ್ಲ, ಕರ್ನಾಟಕ ರಾಜ್ಯದ ಎಲ್ಲ ಜನರನ್ನ ಪ್ರೀತಿಸ್ತಕ್ಕಂಥ ಒಬ್ಬ ಮಹಾನ್ ಕಲಾವಿದ ಎನ್ನತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ನಮ್ಮ ಒಬ್ಬ ಯುವ ಪ್ರತಿಭೆ ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಮೊನ್ನೆ 25 ಲಕ್ಷ ಜನ ಸೇರಿದ್ರು ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ 5 ಜನ ಇರ್ತಾರೆ. 25 ಜನ ಸೇರಿದ್ರು ಅಂತ ಹೇಳಿದ್ರೆ 1.5 ಕೋಟಿ ಜನ ಅಭಿಮಾನವನ್ನ ಸಂಪಾದನೆ ಮಾಡಿದಂತ ಒಂದು ಕುಟುಂಬ ಇದ್ರೆ ಈ ರಾಜ್ಯದಲ್ಲಿ ಅದು ರಾಜ್ಕುಮಾರ್ ಕುಟುಂಬ, ಅದು ಪುನೀತ್ ರಾಜ್ ಕುಟುಂಬ ಎನ್ನತಕ್ಕಂತ ಸಂದೇಶವನ್ನ ಹೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇಂಥದೇ ಕೆಲಸವನ್ನ ಮಾಡಿ ಬರೇ ಮನೆಯವರಿಗೆ ಮಾತ್ರ ಅಲ್ಲ, ಮನೆಯ ಕುಟುಂಬದವರಿಗೆ ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕಿಂಚಿತ್ತಾದ ಸಹಾಯವನ್ನ ಮಾಡಬೇಕು ಅಂತ ಹೇಳುತ್ತಾ ಮತ್ತೆ ಏನು ಅಂತ ಹೇಳಿದ್ರೆ ನಮಗೆ ಈ ಬಿಲ್ಲವ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಜನಾರ್ದನ ಪೂಜಾರಿ ಅವರು ಏನು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಅನ್ನ ಮಾಡಿದ್ದರಿಂದ 35,000 ಕೋಟಿ ರೂಪಾಯಿಯ ಒಂದು ಟ್ರಾನ್ಸಾಕ್ಷನ್ ಅನ್ನ ಮಾಡುವುದರ ಮುಖಾಂತರ ಇಡೀ ದೇಶದಲ್ಲಿ ತಲೆ ಎತ್ತಿ ನಿಲ್ಲತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ಸಹಾಯದಿಂದ ಮಾಡಿದೆ. ಅದಲ್ಲದೆ ಬಂಗಾರಪ್ಪನವರ ಮುಖ್ಯಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ಮೂರ್ತೆದಾರರು ನೆಲೆ ಕಚ್ಚಿ ಹೋಗುವಂತಹ ಸಂದರ್ಭವನ್ನ ಬಂದಾಗ ಮತ್ತೆ ಒಂದು ಬಿಲ್ಲವ ಸಮಾಜ ದೊಡ್ಡ ಹೋರಾಟವನ್ನ ಮಾಡುವುದರ ಮುಖಾಂತರ
ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಿಂದ ಒಂದು ದೊಡ್ಡ ಹೋರಾಟವನ್ನು ಮಾಡುವುದರ ಮುಖಾಂತರ, ಒಬ್ಬ ಬಿಲ್ಲವ ಸಮಾಜದ, ಈಡಿಗ ಸಮಾಜದ ಮುಖ್ಯಮಂತ್ರಿಯನ್ನ ಮಾಡುವುದರ ಮುಖಾಂತರ, ಇವತ್ತು 60ರಿಂದ 70 ಬ್ಯಾಂಕ್ಗಳನ್ನು ಮಾಡುವುದರ ಮುಖಾಂತರ ಇಡೀ ಬಿಲ್ಲವ ಸಮಾಜ ಇವತ್ತು ಪ್ರತಿಷ್ಠೆ ಮತ್ತು ಪ್ರಬುದ್ಧತೆಯಿಂದ ಬದುಕತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ ಅದು ಕೂಡ ಕಾಂಗ್ರೆಸ್ ಪಕ್ಷ ಅಂತ ನಾನು ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳುವುದಕ್ಕೆ, ಧೈರ್ಯವಾಗಿ ಹೇಳುವುದಕ್ಕೆ, ಹಿಂದುಳಿದ ವರ್ಗಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಪಕ್ಷ ಇದ್ರೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಅದು ಕಾಂಗ್ರೆಸ್ ಪಕ್ಷ. ಎಲ್ಲರೂ ಈ ದೇಶದಲ್ಲಿ ಹುಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕುಟುಂಬವಾಗಿಯೇ ಹುಟ್ಟಿದ್ದಾರೆ ಹೊರತು ಬಿಜೆಪಿ ಅವರ ಅಪಪ್ರಚಾರಕ್ಕೆ ಬಲಿಯಾಗಿ ಇವತ್ತು ಏನೋ ಒಂದು ಕಾಲದಲ್ಲಿ ಬಿಜೆಪಿಗೆ ಮತವಾಗಿರ್ಬೋದು, ಮುಂದಿನ ದಿನದಲ್ಲಿ ಎಲ್ಲ ಕುಟುಂಬಗಳು ಪುನರಪಿ ಕಾಂಗ್ರೆಸ್ ಪಕ್ಷದತ್ತ ತಲೆ ಎತ್ತಿ ನಿಲ್ಲುತ್ತದೆ ಅನ್ನತಕ್ಕಂಥ ಮಾತನ್ನ ಹೇಳಿ ಈ ಒಂದು ಅವಕಾಶವನ್ನು ಹೊಂದಿಸುತ್ತಾ ದೀಪಕ್ ಪಿಲ್ಲರ್ ಅವರ ಇಡೀ ತಂಡವನ್ನ ಗಟ್ಟಿಯಾಗಿ ಕಟ್ಟಿ ಯುಟಿ ಖಾದರ್, ಸದಾಶಿವ ಉಳ್ಳಾಲ್ ಏನು ಎಲ್ಲ ಈ ಎಲ್ಲ ನಾಯಕರುಗಳಿದ್ದಾರ ಅವರಿಗೆ ದೊಡ್ಡ ಶಕ್ತಿಯನ್ನು ಕೊಡುವುದರ ಮುಖಾಂತರ ಈ ಉಳ್ಳಾಲದಿಂದ ಮತ್ತೊಮ್ಮೆ ಯುಟಿ ಖಾದರ್ ಅವರು ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಆದರೂ ಆಗ್ಬೇಕಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಸುವರ್ಣರವರು, ಬಾಬು ಸುವರ್ಣರವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿವೃತ್ತ ಸೇನಾನಿಯಾಗಿರ್ತಕ್ಕಂತಹ ಶ್ರೀ ಕೃಷ್ಣ ಗಟ್ಟಿಯವರು, ಮಾಜಿ ಫುಟ್ಬಾಲ್ ಆಟಗಾರರಾಗಿರ್ತಕ್ಕಂತಹ ಶ್ರೀಯುತ ಹರೀಶ್ ಉಚ್ಚಿಲ್ರವರು, ವೃತ್ತಿಯಲ್ಲಿ ವೈದ್ಯರಾಗಿ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ಡಾಕ್ಟರ್ ರಾಜಾರಾಮ್ ಕೊಂಗುಜೇರವರು, ಯುವ ಪ್ರತಿಭೆ ಕುಮಾರಿ ಧನ್ಯಶ್ರೀಯವರು, ರಾಷ್ಟ್ರೀಯ ಕಬಡ್ಡಿ ಆಟಗಾರ್ತಿ ಕುಮಾರಿ ಧನ್ಯಶ್ರೀಯವರು, ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಪಡೆದಿರತಕ್ಕಂತಹ ಕುಮಾರಿ ಪೂರ್ಣಿಮಾರವರು, ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾಗಿ, ಎಸ್ಸಿಡಿಸಿ ಬ್ಯಾಂಕಿನ ನಿರ್ದೇಶಕರಾಗಿ, ದೀಪಕ್ ಪಿಲಾಲ್ ರವರ ರಾಜಕೀಯ ಗುರುಗಳಾಗಿ, ಇತ್ತೀಚೆಗೆ ನೂತನ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಎಲ್ಲರ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂತಹ ಗೌರವಾನ್ವಿತ ಸನ್ಮಾನ ಶ್ರೀಯುತ ಸದಾಶಿವ ಉಳ್ಳಾಲ್ ರವರಿಗೆ ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿರಂತರವಾಗಿ ವಕೀಲಿ ವೃತ್ತಿಯ ಜೊತೆಗೆ ಎಸ್ಸಿಡಿಸಿ ಬ್ಯಾಂಕಿನ ನಿರ್ದೇಶಕರಾಗಿ ಹಿಂದುಳಿದ ಸಮಾಜದಲ್ಲಿ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಗೌರವಾನ್ವಿತ ಮಾರ್ಗದರ್ಶಕರಾದ ಸದಾಶಿವ ಉಳ್ಳಾಲ್ ರವರನ್ನ, ವಿಶೇಷವಾಗಿ ದೀಪಕ್ ಪಿಲಾಲ್ ರವರ
ರಾಜಕೀಯ ಗುರುಗಳು. ಇವರನ್ನ ACC ಕಾರ್ಯದರ್ಶಿಗಳು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಐವನ್ ಡಿಸೋಜರ್ ಅವರು ಹಾಗೂ ಶಾಸಕರಾಗಿರ್ತಕ್ಕಂಥ UT ಖಾದರ್ ಅವರು ಸೇರಿಕೊಂಡು ಎಲ್ಲರೂ ಅವರನ್ನ ಸನ್ಮಾನಿಸಬೇಕು ವಿನಂತಿ. ಇವತ್ತು ಹಿಂದುಳಿದ ವರ್ಗಗಳ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಸಮಾವೇಶವನ್ನು ಮಾಡುತ್ತಿರುವಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಜ್ಯದ ಸಚಿವರಾಗಿ ರಾಜ್ಯದ ಉದ್ದಗಲಕ್ಕೂ ಸುತ್ತಾಡಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದಂಥ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ UT ಖಾದರ್ ಅವರೇ, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಿರಿಯರೂ ಆಗಿರ್ತಕ್ಕಂಥ ಸನ್ಮಾನ್ಯ ಸದಾಶಿವ ಉಳ್ಳಾಳ್ ಅವರೇ, ರಾಜ್ಯ ಜಿಲ್ಲಾ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂಥ ನಮ್ಮ ಮಿತ್ರರಾದಂಥ ವಿಶ್ವಾಸ್ ದಾಸ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಣೆ ಆಗಿದ್ದು ಸರ್ವರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಮಮತಾ ಗಟ್ಟಿ ಅವರೇ, ನಮ್ಮ ಫಿಲ್ಮ್ ಆ್ಯಕ್ಟರ್ ಅವರು ಸನ್ಮಾನ್ಯ ಇವತ್ತು ಬಂದು ತುಂಬ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ, ಅವರಿಗೆ ಕೂಡ ಸ್ವಾಗತಿಸಿ, ನಮ್ಮ ಗಣೇಶ್ ಪೂಜಾರಿ ಅವರು ಮತ್ತು ನಮ್ಮ ಅಕ್ಕ ಕೂತಿರ್ತಾರೆ, ಅದೇ ರೀತಿ ಅಲ್ಲಿ ಇನ್ನೊಬ್ಬರು ಅಕ್ಕ ಕೂತಿದ್ದಾರೆ, ಆಲ್ವಿನ್ ಕೂತಿದ್ದಾರೆ. ಅದಕ್ಕಿಂತಲೂ ಜಾಸ್ತಿಯಾಗಿ ನಮ್ಮ ಇವತ್ತು ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರ ಸ್ವೀಕರಿಸಿದಂಥ ದೀಪಕ್ ಪಿಲಾರ್ ಅವರೇ ಮತ್ತು ಅವರ ತಂಡದ ಎಲ್ಲ ಸದಸ್ಯರೇ ಮತ್ತು ಸೇರಿದಂಥ ಹಿಂದುಳಿದ ವರ್ಗಗಳ ಪದಾಧಿಕಾರಿಗಳೇ, ಸಮಾರಂಭದಲ್ಲಿ ಭಾಗವಹಿಸುವಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರೇ, ಈ ಕಾರ್ಯಕ್ರಮ ಬಹುಶಃ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಬ್ಲಾಕ್ ಮಟ್ಟದಲ್ಲಿ ಇಷ್ಟೊಂದು ದೊಡ್ಡ ಸಭೆ ನಡೆಸುವಂಥದ್ದು ಪ್ರಥಮ ಬಾರಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ನಾನು ಇಬ್ಬರಿಗೂ ವಿಶ್ವಾಸ್ ಕುಮಾರ್ ದಾಸ್ ಅವರಿಗೆ ಮತ್ತು ದೀಪಕ್ ಪಿಲಾರ್ ಅವರಿಗೆ ಅಭಿನಂದಿಸ್ತೇನೆ. ಸಮರ್ಥವಾದ ನಾಯಕತ್ವ ನಮ್ಮಲ್ಲಿ ಇದೆ, ಒಳ್ಳೆಯ ಗುಣಗಳೂ ಇದ್ದಾವೆ, ಸಂಘಟನಾತ್ಮಕ ಶಕ್ತಿಯೂ ಇದೆ. ಆದರೆ ಎಲ್ಲಿಯೋ ಒಂದು ಕಡೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಪ್ರೋತ್ಸಾಹ ಕೊಟ್ಟರೆ ಎಲ್ಲ ಕಡೆಯೂ ಇಂಥ ಸಮ್ಮೇಳನಗಳು ನಡೀತವೆ ಅಂತ ಹೇಳೋದಕ್ಕೆ ಈ ಒಂದು ಬ್ಲಾಕಿನಲ್ಲಿ ನಡೆದಂತಹ ಸಭೆ ಇದಕ್ಕೆ ಉದಾಹರಣೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. UT ಖಾದರ್ ಅವರು ತಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಓಡಾಟ ಮಾಡಿದಂಥ ಒಬ್ಬ ವ್ಯಕ್ತಿತ್ವ ಮಾತ್ರ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಹೋಗಿ ಇವತ್ತು ನಾವು ಎಲ್ಲಿಯಾದರೂ ರಾಜ್ಯದಲ್ಲಿ ಉಪಚುನಾವಣೆ ನಡೆಯಲಿ, ರಾಜ್ಯದಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯಲಿ, ಎಲ್ಲ ಕಡೆಗಳಲ್ಲಿ ಕೂಡ UT ಖಾದರನ್ನು ನಾವು ಕರೀತಾ ಇರ್ತೇವೆ. ಅದು ಯಾಕೆ ಕರೀತೇವೆ ಅಂದರೆ ಅವರಿಗೆ ಅವರ ಕ್ಷೇತ್ರದಲ್ಲಿ ಸುತ್ತಾಡಬೇಕಾದಂಥ ಅನಿವಾರ್ಯತೆ ಭಾಳ ಕಡಿಮೆ. ಯಾಕೆಂದರೆ ಅವರು ಸಂಘಟನೆ ಮಾಡಿದಂಥ ಕಾರ್ಯಕರ್ತರು, ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಈ ವಿಧಾನಸಭಾ ಕ್ಷೇತ್ರದ ಒಳಗಡೆ ಉದ್ದಗಲಕ್ಕೂ ಅವರು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಕೆಲವು ಕಡೆ ನಾಯಕತ್ವ ಕೇಂದ್ರೀಕೃತವಾಗಿರ್ತದೆ. ಆದರೆ ಇವತ್ತು UT ಖಾದರ್ ಅವರು ತಮ್ಮ ವಿಧಾನಸಭಾ ಕ್ಷೇತ್ರದ 4ನೇ ಬಾರಿ ಶಾಸಕರಾಗಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೂಡ ಕಾರ್ಯಕರ್ತರಿಗೆ ಉದ್ದಗಲಕ್ಕೂ ನಾಯಕತ್ವವನ್ನು ಕೊಟ್ಟು, ಪ್ರತಿಯೊಂದು ಸಮುದಾಯಕ್ಕೂ ನಾಯಕತ್ವವನ್ನು ಕೊಟ್ಟು ಅವರನ್ನು ಪಕ್ಷದಲ್ಲಿ ದುಡಿಸ್ತಕ್ಕಂಥ ಕೆಲಸವನ್ನು UT ಖಾದರ್ ಅವರು ಮಾಡ್ತಾ ಇರುವುದು ನಿಜವಾಗಿಯೂ ಶ್ಲಾಘನೀಯ ಅಂತೇಳೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದುಳಿದ ವರ್ಗಗಳ ಬಗ್ಗೆ ನಮ್ಮ ಗಣೇಶ್ ಪೂಜಾರಿ ಅವರು ಭಾಳ ಚೆನ್ನಾಗಿ ವಿವರಣೆ ಕೊಟ್ಟರು. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯಗಳು, ಹಿಂದುಳಿದ ವರ್ಗ ಅಂದರೆ ಅದು ಒಂದೆರಡು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಸುಮಾರು 65 ವಿವಿಧ ಸಮುದಾಯದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಲ್ಲಿ ಕರೆಯಲ್ಪಡುವವರು ಹಿಂದುಳಿದ ವರ್ಗ ಅಂತ ಕರೀತಾರೆ. 60% ಜನಸಂಖ್ಯೆ ಹಿಂದುಳಿದ ವರ್ಗಗಳದ್ದೇ ಈ ರಾಜ್ಯದಲ್ಲಿ ಇದೆ ಅಂತ ಹೇಳೋದು ಕೂಡ ಸತ್ಯ. ಇವತ್ತು ಹಿಂದುಳಿದ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ, ಹಿಂದುಳಿದ ವರ್ಗಗಳ
ನಾಯಕತ್ವ ಬೆಳವಣಿಗೆಗಾಗಿ ಬಹುಶಃ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆ ಅತ್ಯಮೂಲ್ಯವಾಗಿದ್ದು ಅಂತ ಹೇಳುವುದನ್ನು ಗಣೇಶ್ ಪೂಜಾರಿ ಅವರು ಉಲ್ಲೇಖ ಮಾಡಿದ್ದಾರೆ. ನಾವು ಅನೇಕ ಬಾರಿ ನೋಡ್ತೇವೆ, ಅನೇಕ ಕಡೆಗಳಲ್ಲಿ ಹೋದಾಗ ಹಿಂದುಳಿದ ವರ್ಗಗಳ ನಾಯಕರು ಇವತ್ತು ಸಮಾಜದಲ್ಲಿ ಅತ್ಯಂತ ಹೆಚ್ಚು ರಾಜಕೀಯ ಪ್ರಭಾವಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ. ಮತ್ತು ಯಾರು ಹಿಂದುಳಿದ ವರ್ಗಗಳ ನಾಯಕತ್ವವನ್ನು ವಹಿಸಿದ್ದಾರೆ, ಅದು ದೇವರಾಜ ಅರಸರಿಂದ ಹಿಡಿದು ಇವತ್ತು ಬಂಗಾರಪ್ಪರಿಂದ ಹಿಡಿದು ಅನೇಕ ಜನ ಈ ದೇಶದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ದೇಶ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಕೇಂದ್ರದಲ್ಲಿ ಮಂತ್ರಿಗಳು, ವಿವಿಧ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳು, ಎಲ್ಲ ಪಕ್ಷದಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಅತ್ಯಂತ ಹೆಚ್ಚು ಅಧಿಕಾರವನ್ನು ಹಿಂದುಳಿದ ವರ್ಗದ ನಾಯಕರುಗಳಿಗೆ ಕೊಟ್ಟು ಅವರ ಮೂಲಕ ಅವರ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿಯೋ ಒಂದು ಕಡೆ ನಾವು ಹೇಳ್ತಾ ಇದ್ದೇವೆ, ನಾವು ಕಷ್ಟದ ಕಾಲದಲ್ಲಿ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕಿಲ್ಲ, ದೇಶದಲ್ಲಿ ಅಧಿಕಾರಕ್ಕಿಲ್ಲ. ಆದರೆ ದೇಶದಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕಿಲ್ಲದಿದ್ರೂ ಕೂಡ ಪಕ್ಷ ಸಂಘಟನೆಯಲ್ಲಿ, ನೀತಿ ಮತ್ತು ನಿಯಮಗಳಲ್ಲಿ ಮತ್ತು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ನಾವು ಎಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ಅಂತ ಹೇಳೋದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಒಂದು ಕಡೆ ಭಾಷಣ ಮಾಡ್ತಾ ಹೇಳಿದರು, ಯಾರು ಪಕ್ಷದ ನೀತಿ ಸಿದ್ಧಾಂತದ ಒಳಗಡೆ ನಂಬಿಕೆ ಇಲ್ಲ, ಯಾರು RSS BJP ಅವರಿಗೆ ಹೆದರಿ ರಾಜಕಾರಣ ಮಾಡ್ತಾರೆ, ಅವರು ಯಾವಾಗ ಬೇಕಾದರೂ ತಮ್ಮ ಜಾಗವನ್ನು ಖಾಲಿ ಮಾಡಬಹುದು ಅಂತ ಹೇಳೋ ಮಾತನ್ನು ಹೇಳಿದರು. ಅದರ ಉದ್ದೇಶ ನಮ್ಮ ಕಾರ್ಯಕರ್ತರು ತಮ್ಮ ನಿಲುವು, ತಮ್ಮ ನೀತಿ, ತಮ್ಮ ಸಿದ್ಧಾಂತ ಇದರಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಂಡ್ರೆ ಮಾತ್ರ ಆ ಪಕ್ಷವನ್ನು ಸಮರ್ಥವಾಗಿ ಕಟ್ಟಲಿಕ್ಕೆ ಸಾಧ್ಯ ಇದೆ. ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಹಳ ನಾನು BJP ಅವರ ಬಗ್ಗೆ ಮಾತಾಡಲಿಕ್ಕೆ ಸಮಯವನ್ನು ವಿನಿಯೋಗ ಮಾಡೋದಿಲ್ಲ. ಸುಮಾರು 2.5 ಗಂಟೆಗಳ ಕಾಲ ಈ ಸಭೆ ಇಲ್ಲಿ ನಡೆದಿದೆ. ಅನೇಕ ವಿಷಯಗಳು ಇಲ್ಲಿ ಚರ್ಚೆ ಆಗಿದ್ದಾವೆ. ಹಾಗಾಗಿ ರಾಜ್ಯ ಮತ್ತು ದೇಶ ಮಟ್ಟದಲ್ಲಿ ಇವತ್ತು BJPಗೂ ಕಾಂಗ್ರೆಸ್ಸಿಗೂ ತುಲನೆ ಮಾಡತಕ್ಕಂಥ ಸಂದರ್ಭ ಇವತ್ತಿನ ದಿನಕ್ಕೆ ಪ್ರಾರಂಭ ಆಗಿದೆ. ಯಾವಾಗ ಉಪಚುನಾವಣೆ ದೇಶದಲ್ಲಿ ಉದ್ದಗಲಕ್ಕೂ ನಡೆಯಿತು, 30 ವಿಧಾನಸಭಾ ಕ್ಷೇತ್ರಗಳು ಮತ್ತು ಸುಮಾರು 6 ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಉಪಚುನಾವಣೆಗಳು ನಡೆದಾಗ ಜನ ಒಂದು ಸೂಕ್ಷ್ಮವಾದ ತೀರ್ಮಾನವನ್ನು ಆಡಳಿತ ಪಕ್ಷದ ಕೇಂದ್ರ ಸರ್ಕಾರಕ್ಕೆ ಮತ್ತು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಜನತೆ ಹೇಳಿದ್ದಾರೆ, ಯಾವಾಗ ನೀವು ರಾಜ್ಯದ ಜನರಿಗೆ ಕೊಟ್ಟಂತ ಮಾತನ್ನ ಮೀರಿ ನಡೆದಿದ್ದೀರಿ, ಯಾವಾಗ ನೀವು ಜನರಿಗೆ ಕೊಟ್ಟಂತ ಆಶ್ವಾಸನೆ ಈಡೇರಿಸಲಿಲ್ಲ, ನಿಮ್ಮನ್ನ ಹೊರಗೆ ಕಳಿಸುವಂತ ಕಾಲ ಸನ್ನದ್ಧವಾಗಿದೆ, ಜಾಗೃತಿಯಿಂದ ಇರಿ ಅಂತೇಳೋ ಮಾತನ್ನ ಕಳೆದ ನಡೆದಂಥ ಉಪಚುನಾವಣೆಗಳಲ್ಲಿ ರಾಜ್ಯಾದ್ಯಂತ ಒಂದು ಸಂದೇಶವನ್ನ ಕೊಟ್ಟಿರ್ತಕ್ಕಂಥದ್ದು ನೀವೆಲ್ಲ ಗಮನಿಸಿದ್ದೀರಿ. ಇವತ್ತು ಅದರ ಪರಿಣಾಮವಾಗಿ ಯಾವಾಗ ಆ ಸಂದೇಶ ಬಂತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಏರಿಸಿದಂಥ ದರಗಳಲ್ಲಿ ಬಹಳ 10 ರೂಪಾಯಿ ಮತ್ತು 6 ರೂಪಾಯಿ 16, 17 ರೂಪಾಯಿ ದರವನ್ನು ಲೀಟರ್ ಒಂದಕ್ಕೆ ಕಡಿಮೆ ಮಾಡಿದರು. ನೀವು ಅರ್ಥ ಮಾಡಿಕೊಳ್ಬೇಕು, BJP ಅವರು ಹೋದಲ್ಲೇ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷದ 70 ವರ್ಷಗಳಲ್ಲಿ ಮಾಡಿದಂಥ ಸಾಧನೆ ನಾವು ಬರೇ 7 ವರ್ಷದಲ್ಲಿ ಮಾಡಿ ಮುಗಿಸಿದ್ದೇವೆ ಅಂತ ಹೇಳಿದರು. ನನಗೆ ಎಲ್ಲೋ ಒಂದು ಕಡೆ ಏನಪ್ಪ ಇದು ಕನ್ಫ್ಯೂಷನು, 70 ವರ್ಷದಲ್ಲಿ ನಾವು ಮಾಡಿದಂಥ ಸಾಧನೆ BJP ಅವರು 7 ವರ್ಷದಲ್ಲಿ ಮಾಡಿದರು, ಎಲ್ಲಿ ಹೇಗೆ ಅಂತ ನಾನು ಕೂಡ ಸ್ವಲ್ಪ ತಲೆ ಖರ್ಚು ಮಾಡಿದೆ. ನನಗೆ ಅನಿಸಿತ್ತು ಕರೆಕ್ಟ್ ಅವರು ಹೇಳಿದ್ದು. ನಾವು 70 ವರ್ಷದಲ್ಲಿ ಗ್ಯಾಸ್ ಸಿಲಿಂಡರ್ಗೆ ಎಷ್ಟು ದರ ಮಾಡಿದ್ದು? 315 ರೂಪಾಯಿ, 350 ರೂಪಾಯಿ, 300. ನಾವು 70 ವರ್ಷದಲ್ಲಿ 300. ಅವರ ತದನಂತರದ 7 ವರ್ಷದಲ್ಲಿ ಎಷ್ಟು? 1000 ಮಾಡಿ. ಸರಿ ಇದೆ, ಅವರ ಸಾಧನೆ ದೊಡ್ಡದೆ. ಪೆಟ್ರೋಲ್ ಡೀಸೆಲ್ಗೆ ನಾವು 60 ವರ್ಷದಲ್ಲಿ 70 ವರ್ಷದಲ್ಲಿ ನಮ್ಮ ಕಾಲದಲ್ಲಿ ಬರೀ 65 ರೂಪಾಯಿ ಮ್ಯಾಕ್ಸಿಮಮ್. BJP ಸರ್ಕಾರ 2014ಕ್ಕೆ ಕೇಂದ್ರದಲ್ಲಿ ಅಧಿಕಾರ ಸ್ವೀಕಾರ ಮಾಡಬೇಕಾದ್ರೆ, ಮನಮೋಹನ್ ಸಿಂಗ್ ಅವರು ಅಧಿಕಾರದಿಂದ ನಿರ್ಗಮಿಸಬೇಕಾದ್ರೆ ಪೆಟ್ರೋಲ್ಗೆ ಇದ್ದದ್ದು ಎಷ್ಟು? 65 ರೂಪಾಯಿ, 60 ರೂಪಾಯಿ ಡೀಸೆಲ್ಗೆ ಇದ್ದದ್ದು. ಈಗ ಪೆಟ್ರೋಲ್ಗೆ ಎಷ್ಟು ಮಾಡಿದ್ರು? 114 ಮಾಡಿದ್ರು. ಡೀಸೆಲ್ಗೆ ಎಷ್ಟು ಮಾಡಿದ್ರು? 105 ರೂಪಾಯಿ ಮಾಡಿದ್ರು. ಹೌದು, ಅವರ ಸಾಧನೆ ಬಹಳ ದೊಡ್ಡದೆ. 7 ವರ್ಷದಲ್ಲಿ ಡಬಲ್ ಅಲ್ಲ, ತ್ರಿಬಲ್ ಮಾಡಿಬಿಟ್ಟು. ಆದರೆ ಬಡವರನ್ನ ಸಮಾಜದಲ್ಲಿ ಯಾರು ಬಡತನದಿಂದ ಇದ್ರೋ ಅವರನ್ನ ಇವತ್ತು ಬಡತನದಿಂದ ತಮ್ಮ ಪ್ರಾಣ ಬಿಡುವ ಕೆಲಸವನ್ನ
BJPಯವರು ಮಾಡಿದ್ರು ಅಂತ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ದೇಶದಲ್ಲಿ ಇವತ್ತು 70% ಜನ 2 ಹೊತ್ತಿನ ಊಟಕ್ಕೆ ಇಲ್ಲದಂತಹ ಪರಿಸ್ಥಿತಿ ಇದೆ. ಇವತ್ತು ಪೋವರ್ಟಿ ಲೆವೆಲ್, ಬಡತನ ರೇಖೆಗಿಂತ ಕಡಿಮೆ ಇದ್ದಂತಹ ಜನ ಕಾಂಗ್ರೆಸ್ ಸರ್ಕಾರ ಇರಬೇಕಿದ್ರೆ ಅದು 68 ರ್ಯಾಂಕಲ್ಲಿ ಇದ್ರೆ, 60 ರ್ಯಾಂಕಲ್ಲಿ ಇದ್ರೆ, BJP ಬಂದ ಮೇಲೆ ಅದು 105ಕ್ಕೆ ಹೋಗಿದೆ ನಮ್ಮ ದೇಶದಲ್ಲಿ ಅಂತ ಹೇಳೋದು ಕೂಡ ಗಮನಾರ್ಹ. ಹಾಗಾಗಿ BJP ಅವರಿಗೆ ಸಾಮಾಜಿಕ ಚಿಂತನೆ, ಸಮಾಜದ ಬಡವರ ಪರ ಚಿಂತನೆ, ಹಿಂದುಳಿದ ವರ್ಗಗಳ ಪರವಾದಂತಹ ಚಿಂತನೆ ಇಲ್ಲ. ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೂಲೆಗಳಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ತೆರೆದು ಉಚಿತವಾಗಿ ಹಾಸ್ಟೆಲ್ಗಳಲ್ಲಿ ಪ್ರವೇಶವನ್ನು ಕೊಟ್ಟು, ಊಟ ತಿಂಡಿ ಉಚಿತವಾಗಿ ಕೊಟ್ಟು, ಸ್ಕಾಲರ್ಶಿಪ್ಗಳನ್ನು ಕೊಟ್ಟು ಹಿಂದುಳಿದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮುಂದೆ ಬಂದರೆ ಅವರು ಸಮಾಜ ಕಟ್ಟಿಗೆ ಸಾಧ್ಯ ಅಂತ ಹೇಳೋ ಮಾತನ್ನ ಗಮನದಲ್ಲಿ ಇಟ್ಟುಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮೀಸಲಿಟ್ಟು ಅಲ್ಲಲ್ಲಿ ನೀವು ಮೂಲೆಗಳಲ್ಲಿ ಹೋದಾಗ ನಿಮಗೆ ಕಾಣ್ತದೆ ಹಿಂದುಳಿದ ವರ್ಗಗಳ ಏನು ವಸತಿ ಗೃಹಗಳು, ಹಾಸ್ಟೆಲ್ಗಳನ್ನು ಕಟ್ಟಿಸಿದ್ರು, ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟರು. ಕಾಲೇಜುಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡಬೇಕಾದ್ರೆ ಅವ್ರು ಯಾವುದೇ ಫೀಸ್ ಕಟ್ಟಬೇಕಾಗಿಲ್ಲ. ಅದು ಇಂಜಿನಿಯರಿಂಗು, ಮೆಡಿಕಲು ಅಥವಾ ಪ್ರೊಫೆಷನಲ್ ಕೋರ್ಸಸ್ಸು ಎಲ್ಲದಕ್ಕೂ ಸರ್ಕಾರವೇ CET ಮೂಲಕ ಫೀಸನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದರು. ಇದನ್ನೆಲ್ಲ ನಾವು ಜನರಿಗೆ ತಿಳಿ ಹೇಳುವ ಮೂಲಕ ಬಡವರಿಗೆ, ಸಾಮಾಜಿಕ ಚಿಂತನೆ ಇರುವವರಿಗೆ, ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಏನಾದರೂ ಸಹಾಯ ಮಾಡುವಂತಹ ಚಿಂತನೆ ಒಂದು ಪಕ್ಷಕ್ಕೆ ಇದ್ದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತ ಹೇಳುವುದನ್ನು ನೀವು ಗಮನದಲ್ಲಿಟ್ಟು, ನಾನು ದೀಪಕ್ ಪಿಲಾರ್ ಅವರಿಗೆ ಒಳ್ಳೆಯ ಅವಕಾಶವನ್ನು ಇವತ್ತು ಈ ಬ್ಲಾಕ್ನಲ್ಲಿ ಸಿಕ್ಕಿದೆ. ನಿಮ್ಮಲ್ಲಿ ಒಳ್ಳೆಯ ನಾಯಕತ್ವ ಇದೆ, ಅವರ ತಂಡಕ್ಕೆ ಸಿಕ್ಕಿದೆ, ನಿಮ್ಮಲ್ಲಿ ಶಕ್ತಿ ಇದೆ. ನಾನು ನಿಮ್ಮನ್ನು ಬಹಳ ವರ್ಷದಿಂದ ಕಂಡಿದ್ದೇನೆ. ಆ ಶಕ್ತಿಯನ್ನು ಸಂಪೂರ್ಣ ಸದುಪಯೋಗಪಡಿಸಿ ಹಿಂದುಳಿದ ವರ್ಗದ ಯಾರು ಇವತ್ತು ಫ್ಯಾಷನಿಗೆ ಅಂದರೆ ಅವರು ನಿಜವಾಗಿ BJPಗೆ ಹೋಗಿಲ್ಲ, ಅವರು ಎಲ್ಲೋ ಒಂದು ಕಡೆ ಭ್ರಮಲೋಕದಲ್ಲಿದ್ದಾರೆ, ಅಂಥವರಿಗೆ ನೀವು ತಿಳಿ ಹೇಳಿ ಈ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುವ ರೀತಿಯಲ್ಲಿ ಅವರನ್ನ ಸಂಘಟನೆ ಮಾಡೋದು ಅವಶ್ಯಕತೆ ಇದೆ. ನಮ್ಮಲ್ಲಿ ಹೆಚ್ಚು ಕಾಂಗ್ರೆಸ್ಸಿಂದ ಮೈಗ್ರೇಟ್ ಆದವರು ಯಾರಾದಿದ್ರೆ ಅದು ಹಿಂದುಳಿದ ವರ್ಗದವರು ಅಂತ ತಾವು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು. ಜನಾರ್ದನ ಪೂಜಾರಿಯವಂತ ನಾಯಕತ್ವ ಈ ರಾಜ್ಯದಲ್ಲಿ, ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು, ಪ್ರಾಮಾಣಿಕತೆಯ ರಾಜಕಾರಣ ಮಾಡಿರ್ತಕ್ಕಂಥದ್ದು. ಯಾವಾಗ ಹಿಂದುಳಿದ ವರ್ಗಗಳ ನಾಯಕರಿಗೆ ಅಧಿಕಾರ ಸಿಕ್ಕಿದೆಯೋ ಅವರು ಸಮಾಜಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳುವುದನ್ನು ತಾವು ಎಲ್ಲ ಜನರಿಗೆ ತಿಳಿಸಿ ಆ ಮೂಲಕ ಪಕ್ಷ ಸಂಘಟನೆಗೆ ಹೆಚ್ಚು ಶಕ್ತಿಯನ್ನು ಕೊಡಿ, UT ಖಾದರ್ಗೆ ಹೆಚ್ಚು ಶಕ್ತಿ ಕೊಡಿ. ಮುಂದೆ ಉದಯೋನ್ಮುಖಿ ನಾಯಕನಾಗಿ ಬೆಳೆಯತಕ್ಕಂಥ ಎಲ್ಲ ಲಕ್ಷಣಗಳು UT ಖಾದರ್ನಲ್ಲಿ ಆ ಸಭ್ಯತೆ, ಆ ಚಿಂತನೆ ಇದೆ ಅಂತೇಳೋ ಮಾತನ್ನು ಹೇಳಿ ಅವರಿಗೆ ಹೆಚ್ಚು ಶಕ್ತಿ ಬರಬೇಕಾದ್ರೆ ಅವರ ಕ್ಷೇತ್ರದ ಜನರು ಜಾತಿ ಮತ ಭೇದವಿದು UT ಖಾದರ್ ಅವರು ಹೇಗೆ ನಿಂತರೂ ಗೆಲ್ತಾರೆ. ಅವರ ಫಸ್ಟ್ ಇಲೆಕ್ಷನಿಗೆ ನಾನು ಇಲೆಕ್ಷನ್ ಏಜೆಂಟ್ ಆಗಿದ್ದೆ. ನನ್ನನ್ನು ಮಾಡುವಂಥ ಅವಶ್ಯಕತೆ ಇರಲಿಲ್ಲ UT ಖಾದರ್ಗೆ. ಆದರೆ ಫಸ್ಟ್ ಇಲೆಕ್ಷನ್, ಬೈ ಇಲೆಕ್ಷನ್ ನಿಂತಾಗ ಬೇಡ ಬೇಕು ಅಂತ ಹೇಳುವ ಚರ್ಚೆಯ ಮಧ್ಯದಲ್ಲಿ ಕೂಡ ನನ್ನಂತವನ್ನು ಕರೆದು ಅವರ ಇಲೆಕ್ಷನ್ ಏಜೆಂಟ್ ಆಗಿ ನೇಮಕ ಮಾಡಿದ್ದೆ. ನಾನು ಅಂದು ಕಾಂಗ್ರೆಸ್ಸಿಗೆ ಜಸ್ಟ್ ಪಾದಾರ್ಪಣೆ ಮಾಡಿದ್ದಷ್ಟೇ, ಒಂದು 2-3 ವರ್ಷಗಳಾಗಿರ್ಬೋದು. ನನಗೆ ಅವಕಾಶಗಳನ್ನು ಕೊಡುವ ಮೂಲಕ ಎಲ್ಲ ವಿಧದಲ್ಲಿ ಕೂಡ ನಮ್ಮೆಲ್ಲರನ್ನ ಒಟ್ಟಿಗೆ ಕೊಂಡೋಗುವ ಕೆಲಸವನ್ನು UT ಖಾದರ್ ಅವರ ನಾಯಕತ್ವದಲ್ಲಿ ಆಗಿದೆ. ಮುಂದಕ್ಕೂ ಅದು ಆಗಬೇಕು ಅಂತ ಹೇಳೋ ಮಾತನ್ನು ಹೇಳಿ ನಿಮಗೆ ಮತ್ತೊಮ್ಮೆ ನಾನು ಶುಭ ಕೋರಿ, ದೀಪಕ್ ಪಿಲಾರ್ ಅವರಿಗೆ, ತಂಡದವರಿಗೆ ಶುಭ ಕೋರಿ, ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಲೀಡರ್ಸ್ ಆಫ್ backward community. You have a bright future in Congress party. You have to take it forward. You excel yourself to build up the party ಅಂತ ಹೇಳೋ ಮಾತನ್ನು ಹೇಳಿ ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಈ ಪಕ್ಷದ ಸಂಘಟನೆಗೆ ಮಾಡಿ 2023ಕ್ಕೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಹಿಂದುಳಿದ ವರ್ಗದವರು ಮತ್ತು ಬೇರೆ ಎಲ್ಲ ಸಮುದಾಯಕ್ಕೆ ರಕ್ಷಣೆ ಸಿಗ್ತದೆ ಮತ್ತು ನಾಯಕತ್ವ ಎಲ್ಲರಿಗೂ ಸಿಗ್ತದೆ ಅಂತ ಹೇಳೋ ಮಾತನ್ನು ಹೇಳಿ ಶುಭ ಕೋರ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವರ್ಗದ ಈ ಉಳ್ಳಾಲ ಮಟ್ಟದ ಸಮಾವೇಶದ ವೇದಿಕೆಯ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಅಧ್ಯಕ್ಷರೇ, ಎಲ್ಲ ನನ್ನ ಪಕ್ಷದ ನಾಯಕರುಗಳಿಗೆ ನಾನು ವಂದಿಸಿಕೊಂಡು ಮುಂಭಾಗದಲ್ಲಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ವಂದಿಸಿ, UT ಖಾದರ್ ಸರ್ ಅವರು 2 ನಿಮಿಷ ಕೊಟ್ಟಿದ್ದಾರೆ. ಸರ್ 2 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ಬಹುಶಃ ಇವತ್ತು ನೀವು ಒಂದು ಕುಟುಂಬದ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ದೀಪಕ್ ಪಿಲಾರ್ ಅವರು ನಮ್ಮ ಸಹೋದರ ಲಕ್ಷ್ಮಿ ಅಕ್ಕನವರ ಸುಪುತ್ರನಾಗಿ, ತಾಯಿಗೆ ತಕ್ಕ ಮಗನಾಗಿ, ಅವರ ಒಬ್ಬ ಆದರ್ಶ ಮಹಿಳೆಯಾಗಿ ಇವತ್ತು ಇಂತಹ ಮಗನನ್ನು ಪಡೆದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಇವತ್ತು ಅತ್ಯುತ್ತಮ ಒಬ್ಬ
ಈ ಹಿಂದುಳಿದ ವರ್ಗದ ನಾಯಕನಾಗುವಂತಹ ಭಾಗ್ಯ ಆ ದೇವರ ಆಶೀರ್ವಾದ ಯು ಟಿ ಖಾದರ್ ಅವರ ಸಂಪೂರ್ಣ ಸಹಕಾರ ನಮ್ಮ ಪಕ್ಷದಿಂದ ಸಿಕ್ಕಿದ್ದಕ್ಕೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಮೊದಲಾಗಿ ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಇವತ್ತು ಮನುಷ್ಯನಿಗೆ ಯೋಗ ಮತ್ತು ಯೋಗ್ಯತೆ ತನ್ನಿಂತಾನಾಗಿ ಬರುವುದಿಲ್ಲ, ಎಲ್ಲವೂ ಕೂಡ ಅವನ ಪ್ರಯತ್ನದಿಂದ ಬರ್ತದೆ. ಈಗಾಗಲೇ ನಮ್ಮ ನಾಯಕರೆಲ್ಲರೂ ಮಾತಾಡಿದರು, ಕಾಂಗ್ರೆಸ್ ಪಕ್ಷ ನಮಗೆ ತಾಯಿ ಇದ್ದಾಗೆ, ಆ ತಾಯಿಗೆ 4 ಮಕ್ಕಳು ಕೂಡ ಸಮಾನ. ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷ ನಮ್ಮ ತಾಯಿಯಾಗಿದ್ದುಕೊಂಡು ಎಲ್ಲವನ್ನು ಕೂಡ ಭೂಮಿ ಇವತ್ತು ಎಲ್ಲವನ್ನೂ ಕೂಡ ತಡೀತಾಳೆ. ಆ ಭೂಮಿ ಭೂತಾಯಿ ಮಾತೆ ಎಲ್ಲವನ್ನು ಕೂಡ ಅವಳು ತಡೆದು ನಮ್ಮಂಥವರನ್ನು ಬೆಳಗಿಸ್ತಾಳೆ. ಅದೇ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷ ಒಂದು ತಾಯಿಯಾಗಿ ಇದ್ದುಕೊಂಡು ಎಲ್ಲರನ್ನು ಕೂಡ ಜಾತಿ ಧರ್ಮ ಎಲ್ಲವನ್ನೂ ಕೂಡ ಮರೆತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ನಿಮ್ಮಂತಹ ಎಲ್ಲರನ್ನು ಕೂಡ ಬದುಕಿಸಿ ರಕ್ಷಣೆಯನ್ನ ಕೊಟ್ಟಂತಹ ಒಂದು ಏಕೈಕ ಪಕ್ಷ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇವತ್ತು ಅಂತಹ ಪಕ್ಷದ ಒಬ್ಬಳು ಕಾರ್ಯಕರ್ತೆಯಾಗಿ ಇವತ್ತು ಎದೆಯ ಧೈರ್ಯದಿಂದ ನಾವು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಆಗಬೇಕು. ಐವನ್ ಸೋಜಾ ಸರ್ ಹೇಳಿದರು, ಇವತ್ತು ಹಿಂದುಳಿದ ವರ್ಗದವರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ನಿಜವಾಗಿ ಕೂಡ ಬೇಸರದ ಸಂಗತಿ. ಯಾಕೆ ನಮ್ಮ ಪಕ್ಷವನ್ನು ಬಿಟ್ಟು ಇವರು ದೂರ ಇದ್ದಾರೆ? ಇವರಿಗೆ ಏನೋ ಒಂದು ತಪ್ಪಿನ ಅರಿವಿಕೆ ಆಗಿದೆ. ನಾನು ನೇರವಾಗಿ ಈ ವೇದಿಕೆಯ ಮುಖಾಂತರ ಹೇಳ್ತಾ ಇದ್ದೇನೆ, ಇವತ್ತು ನಾನು ನನ್ನ ತಂದೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ನಿಜ, ನನ್ನ ತಂದೆ ದೊಡ್ಡ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವರ ಮಗಳಾಗಿ ನಾನು ಬಂದೆ. ಹಾಗೆಯೇ ಇದು ಕಾಂಗ್ರೆಸ್ ಪಕ್ಷದ ಒಲವನ್ನು ಇಟ್ಟುಕೊಂಡು ನಮ್ಮ ಪಕ್ಷ ದೇಶಕ್ಕೆ ಕೊಟ್ಟಂತಹ ಕಾರ್ಯಕ್ರಮಗಳು ಹಿಂದುಳಿದ ವರ್ಗದವರನ್ನು ಎತ್ತಿ ಕಟ್ಟಿದ್ದು ಇವತ್ತು ನಮ್ಮಂಥವರು ಬದುಕಿದ್ರೆ ಇದು ಕಾಂಗ್ರೆಸ್ ಪಕ್ಷದಿಂದ ಕಾರಣ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ನೆನಪಿಸ್ತಾ ಇದ್ದೀನಿ. ಇವತ್ತು ವೀರಪ್ಪ ಮೊಯ್ಲಿಯರಂತಹ ಧೀಮಂತ ನಾಯಕನಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ CETಯನ್ನು ತೆಂದು ಇವತ್ತು ಎಷ್ಟೋ ಜನ ಇವತ್ತು ಡಾಕ್ಟ್ರು ಇಂಜಿನಿಯರ್ ಆಗಬೇಕಿದ್ರೆ ಯಾರ ಕಾರಣ? ವೀರಪ್ಪ ಮೊಯ್ಲಿಯರು ಕೊಟ್ಟಂತಹ ಮಹತ್ವಾಕಾಂಕ್ಷಿ ಯೋಜನೆ CET ನಮ್ಮ ರಾಜ್ಯಕ್ಕೆ ತಂದ ಕಾರಣ ಇವತ್ತು ಡಾಕ್ಟ್ರು ಇಂಜಿನಿಯರ್ ನಮ್ಮ ಜಾತಿ ನಿಮ್ಮ ಜಾತಿ ಸಣ್ಣ ಜಾತಿಯವರು ಆಗಲಿಕ್ಕೆ ಕಾರಣ ಆಯಿತು ಬಂಧುಗಳೇ. ಇದನ್ನು ಇವರು ತಿಳ್ಕೊಳ್ಬೇಕು. ಇವತ್ತು BJP ಬಂದು ಏನು ಮಾಡಿದ್ರು? ನೀಟ್ ತಂದರು, ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ಮಾಡಿದರು. ಎಷ್ಟು ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ? ಎಷ್ಟು ಬಡವರ ಮಕ್ಕಳು ಸರ್ಕಾರಿ ಶಾಲೆಯ ಮಕ್ಕಳು ಇವತ್ತು ನೀಟಲ್ಲಿ ಬರ್ತಾ ಇದ್ದಾರೆ? ಇದು ನಾವು ಆಲೋಚನೆ ಮಾಡಬೇಕು. ಇದನ್ನು ಜನರಿಗೆ ಹೇಳಬೇಕು. ಮಕ್ಕಳಿಗೆ ನೀಟಲ್ಲಿ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ. CET ಇರುವಾಗ ನಮ್ಮ ರಾಜ್ಯದಲ್ಲೇ ಪರೀಕ್ಷೆ ಮಾಡಿ ನಮ್ಮ ಮಕ್ಕಳು ಮೇಲೆ ಬರ್ತಿದ್ರು. ಎಷ್ಟೋ ಮಕ್ಕಳು ಡಾಕ್ಟರ್ ಸೀಟ್ ಸಿಕ್ತಿತ್ತು. ಇವತ್ತು ಮಕ್ಕಳಿಗೆ ಕಷ್ಟ ಆಗ್ತಾ ಉಂಟು. ಇದು BJPಯ ಒಂದು ಯೋಜನೆ ಅಲ್ಲ. ಇಷ್ಟು ಜನರು ವೇದಿಕೆಯಲ್ಲಿ ಹೇಳಿದ್ರು. ನೀವು ಅರ್ಥ ಮಾಡಿಕೊಳ್ಳಿ, ಒಂದೇ ಒಂದು ಕಾನೂನು, ಒಂದೇ ಒಂದು ಯೋಜನೆ BJP 8 ವರ್ಷ ಆಡಳಿತದಲ್ಲಿ ಬಂದು ಹಿಂದುಳಿದ ವರ್ಗಕ್ಕೆ ಏನಾದರೂ ಒಂದು ಪ್ರಯೋಜನ ಆಗ್ತಕ್ಕಂತಹ ಕಾರ್ಯಕ್ರಮ ತಂದಿದ್ರೆ ನಾನು ಈ ವೇದಿಕೆಯ ಮುಖಾಂತರ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ, ಇದನ್ನು ಇವರು BJPಯ ನಾಯಕರು ಸಾಬೀತುಪಡಿಸಬೇಕು. BJPಯ ನಾಯಕರು ಹಿಂದುಳಿದ ವರ್ಗದ ಕಾರ್ಯಕ್ರಮಕ್ಕೆ ಕೊಟ್ಟದ್ದನ್ನು ಸಾಬೀತುಪಡಿಸಬೇಕು. ಇವರಿಗೆ ಅಧಿಕಾರ ಜನ ಕೊಟ್ರಲ್ಲ, ಹಿಂದುಳಿದ ವರ್ಗದವರು ಮತ ಹಾಕಿದ್ರಲ್ಲ, ಇವರಿಗೆ ಏನು ಕಾರ್ಯಕ್ರಮ ಕೊಟ್ಟರು? ನಮ್ಮಲ್ಲಿ ಇದ್ದದ್ದನ್ನು ತೆಗೆದ್ರು ಇವರು. ಹಿಂದುಳಿದ ವರ್ಗದ ಕಾರ್ಯಕ್ರಮಗಳನ್ನು ಎಲ್ಲವನ್ನೂ ಕೂಡ ಇವರು ತೆಗೆದರು. ನಮ್ಮಂಥ ಬಡವರು ಇವತ್ತು ಗಟ್ಟಿ ಸಮುದಾಯದ ನಾನು ಒಬ್ಬಳು ಬಡ ಮಹಿಳೆ ಕೂಡ ಇಂಥ ಸ್ಥಾನಮಾನಕ್ಕೆ ಬರಬೇಕಾದ್ರೆ ಮಹಿಳಾ ಮೀಸಲಾತಿ, ಕಾಂಗ್ರೆಸ್ ಪಕ್ಷ ಕೊಟ್ಟ ಮಹಿಳಾ ಮೀಸಲಾತಿಯಿಂದ ಇಷ್ಟೊಂದು ಮಹಿಳೆಯರು ಇವತ್ತು ಮೇಲೆ ಬರಲಿಕ್ಕೆ ಆಯ್ತಲ್ಲ, ಇದನ್ನು ಕೂಡ ನಾನು ಕೇಳ್ತಾ ಇದ್ದೇನೆ. ಇದಕ್ಕಾಗಿ ನಮ್ಮ ಪಕ್ಷ, ನಾನು ಆಗಲೇ ಹೇಳಿದೆ, ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಕಿದಂತಹ ಬಡವರ ಕಾರ್ಯಕ್ರಮಗಳು ಇವತ್ತು ನಮಗೆಲ್ಲರಿಗೂ ಅನ್ನದಾತವಾಗಿ ಈ ದೇಶದಲ್ಲಿ ಹುರಿದುಂಬಿಸ್ತಾ ಇದೆ. ಹಾಗಾಗಿ ಸಮಯ ಇಲ್ಲ, ಎಷ್ಟೂ ಮಾತಾಡ್ಬೋದು, 1 ಗಂಟೆ ಕೂಡ ನಮಗೆ ಇವತ್ತು ಮಾತಾಡ್ಬೋದು. ಆದರೆ ಖಂಡಿತವಾಗಿ ಕೂಡ ಇಂತಹ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಪ್ರಸ್ತುತ. ಎಲ್ಲಿ ಹೋದರೂ ಕೂಡ ನಾವೆಲ್ಲರೂ ಒಟ್ಟು ಸೇರಿ, ನಾನು UT ಖಾದರ್ ಸರ್ ಅವರ ಹೇಳ್ತಾ ಇದ್ದೇನೆ, ಒಂದು ಕುಟುಂಬ ಮಿಲನದಂತಹ ಕಾರ್ಯಕ್ರಮಗಳು ಮಾಡಬೇಕು. ಎಲ್ಲ ಕ್ಷೇತ್ರದಲ್ಲಿ ಕೂಡ ಕುಟುಂಬ ಮಿಲನ ಕಾರ್ಯಕ್ರಮಗಳು ಆದಾಗ ನಮ್ಮ ಯೋಜನೆ ನಮ್ಮ ಕುಟುಂಬಕ್ಕೆ ಸಿಕ್ಕಿದ್ದು ಉಳುವವನೇ ಭೂಮಿಯ ಒಡೆಯನಾಗಿ ನಮ್ಮವರಿಗೆ ಸಿಕ್ಕಿದಂತಹ ಒಡೆತನಗಳು ನೆನಪಿಸಿಕೊಂಡಾಗ ನಮ್ಮ ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ, ಅದು ಗೊತ್ತು ಆಗುವಾಗೆ ನಮ್ಮ ಪಕ್ಷದಿಂದ ಆಗಬೇಕು ಅಂತ ನಾನೊಬ್ಬ ಸಹೋದರ ಸಮಾನರಾಗಿರ್ತಕ್ಕಂಥ ದೀಪಕ್ ಪಿಲಾರ್ ಅವರ ನೇತೃತ್ವದಲ್ಲಿ ಸಹೋದರಿಯಾಗಿ ನನ್ನ ಸಹಕಾರ ಕೂಡ ಸದಾ ಇದೆ. ಎಲ್ಲಿಯೂ
ಎಲ್ಲಿಯೂ ಕೂಡ ನಾವು ಬರ್ತೇವೆ, ಒಟ್ಟಿಗೆ ಒಂದು ಒಗ್ಗಟ್ಟಾಗಿ ಹೋದಂಥ ಎಲ್ಲರನ್ನು ಕೂಡ ಕರೆತರುವಂತಹ ಪಕ್ಷದ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳೋಣ. ಮುಂದಿನ ದಿನದಲ್ಲಿ ನಮ್ಮ ಪಕ್ಷಕ್ಕೆ ಒಲಿತಾಗಲಿ. ಒಂದೇ ಮಾತು, ಇವತ್ತು UT ಖಾದರ್ ಅವರ ಬಗ್ಗೆ ಎದುರಿಗಿದ್ದಾರೆ ಅಂತ ಹೇಳ್ತಾ ಇಲ್ಲ, ಬಹುಶಃ ಹೇಳಲೇಬೇಕು. ಅವರು ಈ ಕ್ಷೇತ್ರದ ಜನನಾಯಕನಾಗಿ ಹಿಂದುಳಿದ ವರ್ಗದವರಿಗೆ ಮಾಡಿದಂಥ ಒಂದು ಉಪಕಾರ ಏನು ಅಂತ ಹೇಳಿದರೆ, ನಿಮಗೆ ಗೊತ್ತಿದೆಯೋ ಎಷ್ಟು ಜನರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಎಲ್ಲಿ ಹಿಂದುಳಿದ ವರ್ಗದವರದ್ದು ಇಂತಹ ಹಾಲ್ಗಳು ಆಗ್ತಾ ಇದೆ, ಕುಲಾಲ ಭವನ, ವಿಶ್ವಕರ್ಮ ಇರ್ಬೋದು, ಬಿಲ್ಲವ ಮಂದಿರಗಳಿರ್ಬೋದು, ಎಲ್ಲ ಸಮುದಾಯ ಭವನಗಳಿಗೂ ಕೂಡ ಕ್ಷೇತ್ರದಿಂದ ಅವರ ಅನುದಾನವನ್ನು ತಂದುಕೊಟ್ಟಂತಹ ಒಂದು ಮಾದರಿ ಶಾಸಕರಿದ್ರೆ ಅದು UT ಖಾದರ್ರಿಗೆ ಆ ಗೌರವ ಸಲ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಎದುರಿಗಿದ್ದು ಮಾತಾಡಿಲ್ಲ, ನೀವು ಬೇರೆ ಕ್ಷೇತ್ರ ಹೋಗಿ ಕೇಳಿ. ಈಗ ಎಷ್ಟು BJPಯ ಶಾಸಕರು ಇಂತಹ ಹಿಂದುಳಿದ ವರ್ಗದ ಸಮುದಾಯ ಭವನಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಆದರೆ UT ಖಾದರ್ ಹಾಗೆಲ್ಲ. ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರು ನಾಯಕರು ಕೂಡ ಅವರ ಹಾಗೆ ಇದ್ದುಕೊಂಡು ಎಲ್ಲಿ ಹಿಂದುಳಿದ ವರ್ಗಗಳಿಗೆ ಬೆಂಬಲವನ್ನು ಕೊಡುವ ಮುಖಾಂತರ ಯಾರಾದರೂ ಹಿಂದುಳಿದ ವರ್ಗದ ಮಕ್ಕಳು ಎಲ್ಲಿಗೆ ಸೇರ್ತಾರೆ, ಅವ್ರು ಹೇಳ್ತಾರೆ ನೀವು ಇಂಜಿನಿಯರ್ ಮಾಡು, ಅದು ಮಾಡು, ಡಾಕ್ಟರ್ ಕಲಿ, ಮೆರಿಟಲ್ಲಿ ತೆಗಿಂತ ಎಲ್ಲ ಯಾರು ಬಂದರೂ ಕೂಡ ಅಂಥ ಪ್ರೇರಣೆಯನ್ನು ಕೊಡುವಂಥ ಒಬ್ಬ ನಮಗೆ ಜನನಾಯಕ ಸಿಕ್ಕಿರೋದು ನಮ್ಮ ಭಾಗ್ಯ ಅಂತ ಹೇಳಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ, ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗೋಣ ಅಂತ ಸಹೋದರಿಯಾಗಿ ಶುಭ ಹಾರೈಸಿ ತಮಗೆಲ್ಲರಿಗೂ ಕೂಡ ವಂದಿಸಿ ಒಂದು ಮಾತು, ನಮಗೆ ತಾಯಿಯ ಹೊಟ್ಟೆಯಿಂದ ಬರುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಹೆಸರಿರುತ್ತದೆ, ಉಸಿರಿರುವುದಿಲ್ಲ. ಪುನೀತ್ ರಾಜ್ಕುಮಾರ್ ಕಂಡ ಹಾಗೆ ಇವತ್ತು ಅವರು ಹೋಗುವಾಗ ಎಷ್ಟೊಂದು ಜನರ ಆಶೀರ್ವಾದ, ಉಸಿರಿರಲಿಲ್ಲ, ಹೆಸರು ಉಳಿಯಿತು. ಆದರೆ ನೀವು ಪ್ರತಿಯೊಬ್ಬರು ಈ ಭೂಮಿಗೆ ಬಂದ ಮೇಲೆ ಎಷ್ಟು ದಿನ ಇರ್ತೇವೆ ಅನ್ನೋದು ಮುಖ್ಯವಲ್ಲ. ನಮಗೆ ಸಿಕ್ಕಿದ ಅವಕಾಶದಲ್ಲಿ 4 ಜನರಿಗೆ ಉಪಕಾರವನ್ನು ಮಾಡಿಕೊಂಡು ಜನಸೇವೆಯನ್ನು ಮಾಡೋಣ, 4 ಜನರಿಗೆ ಒಳ್ಳೆಯದನ್ನು ಮಾಡೋಣ ಅಂತ ಶುಭ ಹಾರೈಸಿ ನನ್ನ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ ಥ್ಯಾಂಕ್ ಯು. ಬಹಳ ವರ್ಷಗಳ ಅವರ ನಮ್ಮ ಆತ್ಮೀಯತೆ ಸನ್ಮಾನ್ಯ UT ಖಾದರ್ ಸಾಹೇಬರ ತಂದೆಯವರ ಮತ್ತು UT ಖಾದರ್ ಸಾಹೇಬರ ಈ ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾನು ಪ್ರಚಾರಕನಾಗಿ ಸ್ಟಾರ್ ಕ್ಯಾಂಪೇನ್ ಆಗಿ ಬಂದಿದ್ದೇನೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದೀನಿ. ಚುನಾವಣಾ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಹಾಗೂ ವೇದಿಕೆ ಮೇಲೆ ಆಸೀನರಾದಕ್ಕಂಥ ಸನ್ಮಾನ್ಯ ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಆಗಲೇ ಮಾತಾಡಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೂಡ ಮಾತಾಡಿದ್ದೀನಿ. ಅವರ ಮುಂದಿನ ಸ್ವಂತ ಚಿತ್ರದಲ್ಲಿ, ನಾನು ಪೂರ್ಣ ಚಿತ್ರದಲ್ಲಿ ಅವರ ಒಟ್ಟಿಗೆ ಪಾತ್ರ ಮಾಡಬೇಕು ಅಂತ ನನಗೆ ಪುನೀತ್ ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ದರು. 2 ದಿವಸಗಳಲ್ಲಿ ಅವರು ನಾವು ಭೇಟಿಯಾಗಲಿದ್ವಿ. 2 ದಿವಸದಲ್ಲಿ ಆ 2 ದಿವಸಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು, ಆದರೆ ಅವರು ತೀರ್ಕೊಂಡಿದ್ದರಿಂದ ಕನ್ನಡ ಚಿತ್ರರಂಗ ಬಹಳ ನಷ್ಟವನ್ನು ಅನುಭವಿಸ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಅವರೊಬ್ಬರಿಗೆ ಕೆಂಟಕ್ಕಿ ಕರ್ನಲ್ ಅನ್ನೋ ಒಂದು ಬಿರುದನ್ನು ಪಡೆದಂಥ ಡಾಕ್ಟರ್ ರಾಜ್ಕುಮಾರ್ ಒಬ್ಬರೇ ಇಡೀ ಭಾರತ ಚಿತ್ರರಂಗದಲ್ಲಿ. ಅವರ ಕುಟುಂಬದ ಎಲ್ಲ, ಅವರ ಮಕ್ಕಳಾಗಲಿ ಅವರ ಮೊಮ್ಮಕ್ಕಳ ಜೊತೆಯಲ್ಲೂ ಕೂಡ ನಾನೀಗ ಪಾತ್ರ ಮಾಡ್ತಾ ಇದ್ದೀನಿ. ಶಿವಣ್ಣ, ರಾಘಣ್ಣ ಅವ್ರ ಜೊತೆಲೆಲ್ಲ ಪಾತ್ರ ಮಾಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಮಾರು 650ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ಈಗ ಯಾವುದಾದ್ರು 1-2 ಸಿನಿಮಾ ಡೈಲಾಗ್ ಹೇಳ್ತೀನಿ. ಯಾವ ಪಿಕ್ಚರ್ದು ಮಾತಾಡಲಿ? ತರಲೆ ನನ್ನ ಮಗ ನಾನಲ್ಲ. ಇರಲಿ, ಆ ಚಿತ್ರದಲ್ಲಿ ನನ್ನ ಎರಡನೇ ನಾಯಕ ನಟನಾಗಿ ಪಾತ್ರ ಮಾಡಿದ್ದೇನೆ. ಈಗ ಎಲ್ಲರಿಗೂ ಇಷ್ಟ ಆಗುವಂಥ ಚಿತ್ರ ಯಜಮಾನ. ವಿಷ್ಣುವರ್ಧನ್ ಅವರು ಇದೇ ಥರ ಟೋಪಿಯನ್ನು ಹಾಕ್ತಾಯಿದ್ರು, ನೋಡಿದ್ದೀರಾ? ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ರಾಜಣ್ಣ ಅವರು ಮತ್ತು ವಿಷ್ಣು ಸಾರು ಅವರ ಚಿತ್ರಗಳಲ್ಲಿ, ಭಾಳಷ್ಟು ಚಿತ್ರಗಳಲ್ಲಿ ನಾನು ಪಾತ್ರ ಮಾಡಿದ್ದೇನೆ. ಅವರು ಯಾವ ಚಿತ್ರದಲ್ಲೂ ನನ್ನನ್ನು ಬಿಡ್ತಾ ಇರಲಿಲ್ಲ, ಎಲ್ಲ ಚಿತ್ರಗಳಲ್ಲೂ ನನ್ನನ್ನು ಪಾತ್ರ ಮಾಡಿಸಿದ್ದಾರೆ. ಈಗ ಯಜಮಾನ ಚಿತ್ರದ್ದು ಕೇವಲ ಕಾಲ್ಪನಿಕ, ಇದು ವಿಷ್ಣು ಸಾರೇನೇ ಹೇಳ್ಕೊಟ್ಟಂಥ ಒಂದು ದೃಶ್ಯ, ಅದು ಕಾಮಿಡಿ, ಅದು ಭಾಳ
ಇವತ್ತಿಗೂ ಕೂಡ ಎಲ್ಲೇ ಹೋದರೂ ಆ ಚಿತ್ರದ ಡೈಲಾಗನ್ನು ಮಾತಾಡಲೇಬೇಕು ಅಂತ ಹೇಳ್ತಿರ್ತಾರೆ. ಅದು ಆ ಚಿತ್ರದ ಒಂದು ಡೈಲಾಗ್ ಮಾತಾಡ್ತೀನಿ. ಅವರು ವಿಷ್ಣುವರ್ಧನ್ ಅವರು ಮತ್ತು ಅಭಿಜಿತ್ ಇಬ್ಬರು ಬಟ್ಟೆ ಒಗಿತಾ ಇರ್ತಾರೆ. ನಾನು ಎಂಟ್ರಿ ಕೊಡ್ತೀನಿ, ಬಾವಿ ಕಟ್ಟೆ ಮೇಲೆ ಕೂತ್ಕೋತೀನಿ. ನಮಸ್ಕಾರ ಕಂಡೇಣ. ಅಯ್ಯ, ಸುಮ್ಮನೆ ಬಟ್ಟೆ ಒಕ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ, ಆ ಮಿಷಿನ್ನ ತಗೊಂಬಂದ್ಬಿಟ್ಟು ಪೇಟೆ ಮನೆ ಒಳಗಿಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದರೊಳಗೆ ಕೂತ್ಕೊಂಡು ಇಳಿದು ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ಆಮೇಲೆ ಪೇಟೆಲ್ ಒಂದು ಹಿಟ್ ರುಬ್ಬ ಯಂತ್ರ ಬಂದಿದೆ ಅಂತೆ, ಅದ್ರ ಹೆಸರೇನು ಅಂತಾರೆ? ಪೆದ್ದ ಪೆದ್ದ ಓದಿದ್ದೀನಿ ಅಂತೀರಾ, ಅಷ್ಟು ತಿಳಿಯಲ್ವಾ? ಅದ್ರ ಹೆಸರು ಜನರೇಟರ್. ಇದು ಬಹಳ ದೊಡ್ಡ ಹೆಸರನ್ನ ತಂದುಕೊಟ್ಟಂಥ ಡೈಲಾಗ್ ಆ ಪಿಕ್ಚರ್ದು ನಂದು. ಮತ್ತೊಂದು ಚಿತ್ರದ ಯಾವುದು ಮಾತಾಡ್ತೀನಿ, ನಮ್ಮ ಕಿಚ್ಚ ಸುದೀಪ್ ಅವರು. ಈ ಕಾಮಿಡಿ ವಾಯ್ಸಲ್ಲೇ ನಾನು ಭಾಳಷ್ಟು ಪಿಕ್ಚರಲ್ಲಿ ಅದೇ ವಾಯ್ಸಲ್ಲೇ ಮಾಡಬೇಕು ಅಂತೇಳಿ ಪಾತ್ರ ಮಾಡಬೇಕು ಅಂತ ವಿಷ್ಣು ಸಾರು ಮತ್ತು ಶಿವರಾಜ್ ಕುಮಾರ್ ಅವರು ನೋ ನೀವೇನು ನಮ್ಮ ಬೇರೆ ಥರ ಮಾತಾಡ್ತಾ ಇದ್ದೀರಾ, ಆ ಕಾಮಿಡಿ ವಾಯ್ಸೇ ನಮಗಿಷ್ಟ, ಅದರಲ್ಲೇ ಪಾತ್ರ ಮಾಡಬೇಕು ಅಂತ ಹೇಳ್ತಿದ್ರು. ಅದೇ ವಾಯ್ಸನ್ನು ನೀವು ಕೇಳಿದ್ದೀರಿ. ಆದರೆ ಕಿಚ್ಚ ಸುದೀಪ್ ಅವರು ವೀರ ಮದಕರಿ ಚಿತ್ರದಲ್ಲಿ ನನ್ನ ಧ್ವನಿಯ ಏನಿದೆಯಲ್ಲ ಇದು ರಿಯಲ್ ವಾಯ್ಸು, ಇದೇ ಧ್ವನಿಯಲ್ಲಿ ಪಾತ್ರ ಮಾಡಿಸಿದ್ದಾರೆ. ಆ ಪಾತ್ರಕ್ಕೆ ಏನು ಬಂತು ಆಮೇಲೆ ಅಂತ ಹೇಳ್ತೀನಿ. ಈಗ ನೋಡಿ ಅದು ಹೆಂಗಿರುತ್ತೆ, ಇದು ಕೇವಲ ಕಾಲ್ಪನಿಕ ಕೂಡ. ಆ ಪಿಕ್ಚರ್ ನೋಡಿಲ್ದೇ ಇದ್ರೆ ನೋಡಿ, ತುಂಬ ಚೆನ್ನಾಗಿದೆ, ಹಾಸ್ಯ ಕೂಡ ಚೆನ್ನಾಗಿದೆ ನೋಡಿ. ನೀನು ಸ್ವಲ್ಪ ಇರು ಅಳಿಮಯ್ಯ, ಏನೋ ಕಾಕಿ ಡ್ರೆಸ್ ಹಾಕೊಂಡು ಎಗರಾಡ್ತಾ ಇದೀಯಾ, ಥೂ ಅಂದ್ಬಿಟ್ರೆ ನಡಗ್ಬಿಡ್ತೀವ. ನಿನ್ನ ಮಕ ನಾಯಿ ನೆಕ್ಕ ನಿಂದಲ್ಲ. ಪಿಕ್ಚರಲ್ಲಿ ತಲೆ ಮೇಲೆ ಟೋಪಿಯಲ್ಲೋ, ಕೈಯಲ್ಲಿ ಲಾಟಿಯಲ್ಲೋ, ತೋರ್ಸೋ ಅಯ್ಯಪ್ಪ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪೊಲೀಸವ್ರಿಗೆ ಬೈದ್ರು ಸುಮ್ಮನೆ ಬಿಡ್ತಾರ. ಮೂರು ಸಾರಿ ಗುಂಡು ಫೈರ್ ಮಾಡ್ತಾನೆ ಅವನು, ಧರ್ಮ ಅನ್ನೋನು ಇನ್ಸ್ಪೆಕ್ಟರ್ ಪಾತ್ರ. ಅದು ಪಂಚ ಉಟ್ಕೊಂಡಿರ್ತೀನಿ, ಅಣ್ಣ ಇದಾರಲ್ಲ ಇಲ್ಲಿ ಪಂಚ ಉಟ್ಕೊಂಡವ್ರೆ, ಭಾಳ ಚೆನ್ನಾಗಿ ಮಾತಾಡಿದ್ರು ಅಣ್ಣವರು. ಆ ಥರ ಪಂಚ ಉಟ್ಕೊಂಡಿರ್ತೀನಿ. ಆ 3 ಹೋಲಾಗುತ್ತೆ, ಆ ಹೋಲಿಂದ ಹೊಗೆ ಬರ್ತಾ ಇರುತ್ತೆ. ಹೊಗೆ ಹೆಂಗೆ ಬರುತ್ತೆ ಅಂದರೆ, ಕೆಳಗಡೆ ಒಂದು ಬಾಂಡ್ಲಿ ಒಳಗಡೆ ಕೆಂಡು ಹಾಕ್ಬಿಟ್ಟಿದ್ರು, ಮೇಲೆ ಪಂಚ ಮುಚ್ಚಿದ್ರು, ಅದರಿಂದ ಹೊಗೆ ಬರ್ತಾಯಿತ್ತು. ಇನ್ನು ಸ್ವಲ್ಪ ಹೊತ್ತಾಗಿದ್ರೆ ಹೇಳೋದು ಬೇಡ ಬಿಡಿ, ಮುಂದೆ ಇರಲಿ. ಇದೇ ಥರ ಭಾಳಷ್ಟು ಹಾಸ್ಯಗಳನ್ನು ನೀವು ನೋಡಬೇಕು ಅಂತಂದರೆ ಪ್ರತಿ ದಿವಸ ಸೋಮವಾರದಿಂದ ಶುಕ್ರವಾರದವರೆಗೂ ರಾತ್ರಿ ಮಂಡೇ ಟು ಫ್ರೈಡೇ ರಾತ್ರಿ 8 ಗಂಟೆಗೆ ನನ್ನ ಹಾಸ್ಯ ಒಂದು ಸಿನಿಮಾ ಜರ್ನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ. ನೀವು ಅದರಲ್ಲಿ ನೋಡಿ, ಎಲ್ಲ ಚಿತ್ರದ ಕಾಮಿಡಿ ಅದರಲ್ಲಿ ಬರುತ್ತೆ ನೋಡಿ. ನಮಸ್ಕಾರ. ಜೈ ಕರ್ನಾಟಕ ಮತ್ತೆ ಜೈ ಭಾರತ್ ಮಾತೆ. ವೈದ್ಯರಾಗಿ ವಿಟ್ಲ ಬ್ಲಾಕ್ನ ಅಧ್ಯಕ್ಷರೂ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರ್ತಕ್ಕಂಥ ಗೌರವಾನ್ವಿತ ಡಾಕ್ಟರ್ ರಾಜಾರಾಮ್ ಗೊಂಗುಜೆ ಅವರನ್ನ ಇದೀಗ ಗೌರವಿಸ್ತಾ ಇದ್ದೇವೆ. ಹಿಂದುಳಿದ ವರ್ಗಗಳ ನೂತನ ಪದಾಧಿಕಾರಿಗಳ ಆದೇಶ ಪತ್ರ ವಿತರಣಾ ಸಮಾರಂಭ. ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ಆದಷ್ಟು ಬೇಗ ಬಂದು ತಮ್ಮ ಆದೇಶ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೆ. ಉಪಾಧ್ಯಕ್ಷರಾಗಿ ಭಾಸ್ಕರ್ ಮುನ್ನೂರು, ಉಪಾಧ್ಯಕ್ಷರಾಗಿ ಪ್ರಕಾಶ್ ಕುಂಪಲ, ನೂತನ ಉಪಾಧ್ಯಕ್ಷರಾಗಿ ಪ್ರಕಾಶ್ ಕುಂಪಲ. ಕೃಷ್ಣಪ್ಪ ಎಂ ನೂತನ ಉಪಾಧ್ಯಕ್ಷರು ಕೃಷ್ಣಪ್ಪ ಎಂ. ಸತ್ಯವತಿ ಜಿಕೆ ಉಪಾಧ್ಯಕ್ಷರಾಗಿ ಸತ್ಯವತಿ ಜಿಕೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಗಂಗಾಧರ್ ಕುಜುಮಗದ್ದೆ, ಪ್ರಧಾನ ಕಾರ್ಯದರ್ಶಿಯಾಗಿ ಗಂಗಾಧರ್ ಕುಜುಮಗದ್ದೆ. ಕಾರ್ಯದರ್ಶಿಯಾಗಿ ದಾಸಣ್ಣ. ಹರೀಶ್ ಅಂಬಿಕಾ ರೋಡ್. ಜಿತೇಶ್ ಗಟ್ಟಿ ನೂತನ ಕಾರ್ಯದರ್ಶಿಯಾಗಿ ಜಿತೇಶ್ ಗಟ್ಟಿ. ಸಂಘಟನಾ ಕಾರ್ಯದರ್ಶಿಯಾಗಿ ರಾಜೇಶ್ ಗಟ್ಟಿ, ರಾಜೇಶ್ ಜಾಲಹಿತ್ಲು, ಮಾಧವ ಗಟ್ಟಿ.
ಸಂಘಟನಾ ಕಾರ್ಯದರ್ಶಿಯಾಗಿ ರಾಜೇಶ್ ಗಟ್ಟಿ ಹಾಗೂ ರಾಜೇಶ್ ಜಾಲಹಿತ್ಲು, ಕೋಶಾಧಿಕಾರಿಯಾಗಿ ಮಾಧವ ಗಟ್ಟಿ ಮತ್ತು ನೂತನ ಕಾರ್ಯಕಾರಿ ಸಮಿತಿ ಸದಸ್ಯರು ನಿತಿನ್ ಉಳ್ಳಾಲ್, ರಾಮಚಾರಿ ಹರಿಶ್ಚಂದ್ರ, ಗೋಪಾಲ ಕೊಟ್ಟಾರ, ಮೋಹನ್ ದಾಸ್ ಕುಂಪಲ, ರಾಜೇಂದ್ರ ಉಳ್ಳಾಲ, ಗೀತೇಶ್ ಬಂಗೇರ. ನಿತಿನ್ ಉಳ್ಳಾಲ್, ರಾಮಚಂದ್ರ ಹರಿಶ್ಚಂದ್ರ, ಗೋಪಾಲ ಕೊಟ್ಟಾರ, ಮೋಹನ್ ದಾಸ್ ಕುಂಪಲ, ರಾಜೇಂದ್ರ ಉಳ್ಳಾಲ, ಗೀತೇಶ್ ಬಂಗೇರ, ಧನಂಜಯ ಕೊಲ್ಯ, ಯೋಗೇಂದ್ರ ಬಿ, ನಿತ್ಯಾನಂದ ಗಟ್ಟಿ, ಧನಂಜಯ ಕೊಲ್ಯ, ಯೋಗೇಂದ್ರ ಬಿ, ನಿತ್ಯಾನಂದ ಗಟ್ಟಿ, ಯತೀಶ್ ಕೊಲ್ಯ, ಜಯಂತ್ ಪೂಜಾರಿ ಕಿನ್ಯ, ಲತಾ, ಶ್ರೀಧರ್ ಕೊಣಾಜೆ, ಚಂದ್ರ ಲಕ್ಷ್ಮೀ ಗುಡ್ಡೆ, ರೋಹಿತ್ ಮಾಸ್ಟರ್, ಸೋಮೇಶ್ವರ ಗ್ರಾಮದಿಂದ ಪ್ರವೀಣ್ ಕೊಲ್ಯ, ಗ್ರಾಮದ ಅಧ್ಯಕ್ಷರು ಪ್ರವೀಣ್ ಕೊಲ್ಯ, ಕೋಟೆಕಾರ್ನಿಂದ ದಿಲೀಪ್ ಗಾಣಿಗ, ತಲಪಾಡಿ ರವೀಂದ್ರ ತಲಪಾಡಿ, ಕಿನ್ಯಾದಿಂದ ಅಜಿತ್ ಕಿನ್ಯ, ಉಳ್ಳಾಲದಿಂದ ಕಿಶೋರ್ ಕುಮಾರ್, ಮುನ್ನೂರರಿಂದ ಕೇಶವ ಮುನ್ನೂರು, ಕೊಣಜೆ ಗ್ರಾಮದಿಂದ ಮಾಧವ ಪೂಜಾರಿ, ಬೆಳ್ಮಾ ಗ್ರಾಮದಿಂದ ಪದ್ಮನಾಭ ಪೂಜಾರಿ, ಪಾವೂರು ಗ್ರಾಮದಿಂದ ದಾಮೋದರ್ ಇನೋಳಿ, ಅಮ್ಲಮೊಗರು ಗ್ರಾಮದಿಂದ ಸೀತಾರಾಮ್ ಪೂಜಾರಿ, ಬೋಳಿಯಾರ್ ಗ್ರಾಮದಿಂದ ಮನೋಜ್ ಮಂಜನಾಡಿ ಗ್ರಾಮದಿಂದ ಹರೀಶ್ ಮಂಜನಾಡಿ ಮತ್ತು ಹರೇಕಳ ಗ್ರಾಮದಿಂದ ಚಂದ್ರಾಸ್ ಪೂಜಾರಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್, ಹಿಂದುಳಿದ ವರ್ಗಗಳ ಜಿಲ್ಲಾ ಕಾಂಗ್ರೆಸ್, ಹಿಂದುಳಿದ ವರ್ಗಗಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ ಕುಟುಂಬದ ವತಿಯಿಂದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರೆಲ್ಲರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟಿತ ಕಾರ್ಮಿಕ ವಲಯದಿಂದಲೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮ ಉದ್ದೇಶಿಸಿ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಾದ ವಿಶ್ವಾಸ್ ಕುಮಾರ್ ದಾಸ್ ರವರು ಮಾತನಾಡಬೇಕಾಗಿ ದೀಪಕ್ ಪಿಲಾರ್ ರವರ ಯಶಸ್ವಿ ಆಯೋಜನೆ ಸಂಘಟನೆ ಮುಂದಿನ ದಿನಗಳಲ್ಲಿ ಎಲ್ಲ ಬ್ಲಾಕ್ ಅಧ್ಯಕ್ಷರಾದ ಹಿಂದುಳಿದ ವರ್ಗ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ಯಶಸ್ಸು ಗಳಿಸಲಿ ಎನ್ನುವಂತಹ ಒಂದು ಆಶಯದೊಂದಿಗೆ ಎಲ್ಲರಿಗೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ವಂದನೆ, ಅಭಿನಂದನೆ, ಅಭಿವಂದನೆಗಳನ್ನು. ಇದೀಗ ಹಿಂದುಳಿದ ವರ್ಗ ಜಿಲ್ಲಾಧ್ಯಕ್ಷರಾದ ವಿಶ್ವಾಸ್ ಕುಮಾರ್ ದಾಸ್ ರವರು ಅಭಿನಂದಿಸ್ತೇವೆ. ಇವತ್ತಿನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ದೀಪಕ್ ಪಿಲಾರ್ ಅವರ ಪದಗ್ರಹಣ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಹೆಚ್ಚು ಹೊತ್ತಿಲ್ಲ, ಒಂದು 2 ನಿಮಿಷದಲ್ಲಿ ಮಾತು ಮುಗಿಸ್ಬೇಕಂತ ಹೇಳಿದ್ದಾರೆ, ಕೊನೆಗೊಳಿಸ್ತಾ ಇದ್ದೇನೆ, ನಾನು ಹೆಚ್ಚು ಮಾತಾಡೋದಿಲ್ಲ. ನಮ್ಮ ದೀಪಕ್ ಪಿಲಾರ್ ಅವರು
ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು, ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ನಿಮಗೆಲ್ಲರಿಗೂ ತಿಳಿದಿದೆ. ಅವರಿಗೆ ನೀವೆಲ್ಲರೂ ಇಲ್ಲಿ ಏನು ಸೇರಿದ್ದೀರ, ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಇಲ್ಲಿ ಸೇರಿದ್ದೀರಿ. ನೀವು ಹಿಂದುಳಿದ ವರ್ಗವನ್ನು ಕಟ್ಟಿ ಬೆಳೆಸಲಿಕ್ಕೆ ಅವರಿಗೆ ಸಹಕಾರ ಸಹಾಯ ನೀಡಬೇಕು, ನಿಮ್ಮ ಬಲವನ್ನು ಅವರಿಗೆ ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮುಖ್ಯವಾಗಿ ದೀಪಕ್ ಪಿಲಾರ್ ಹಾಗೂ ಅವರ ಇಡೀ ಏನು ಕಮಿಟಿ ಇದೆಯಾ, ಎಲ್ಲ ಕಮಿಟಿಯ ಕಾರ್ಯಕರ್ತರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ. ಉತ್ತಮ ರೀತಿಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದು ಕೂಡ ಈ ಉಳ್ಳಾಲ ಪರಿಸರದಲ್ಲಿ ಗಟ್ಟಿ ಸಮಾಜ ಹಾಲ್ನಲ್ಲಿ, ದೊಡ್ಡ ಹಾಲ್ನಲ್ಲಿ ದೊಡ್ಡ ರೀತಿಯ ಸಭೆ ಸೇರಿಸಿ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ನಿಮಗೆಲ್ಲರಿಗೆ ತುಂಬ ಹೃದಯದ ಅಭಿನಂದನೆ ಹೇಳ್ತೇನೆ ಹಾಗೂ ಧನ್ಯವಾದವನ್ನು ಸಹ ಹೇಳ್ತೇನೆ. ಖಂಡಿತವಾಗಿಯೂ ಹಿಂದುಳಿದ ವರ್ಗ ನಮ್ಮ ದೇಶದ ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಆ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿಯಲಿಕ್ಕೆ ಹಿಂದುಳಿದ ವರ್ಗದ ಬೆಂಬಲ ಬಹಳ ಅಗತ್ಯ. ನಮ್ಮ ಹಿಂದಿನ ನಾಯಕರುಗಳಾದ ಜನಾರ್ದನ ಪೂಜಾರಿ ಅವರು, ವೀರಪ್ಪ ಮೊಯ್ಲಿ ಅವರಿಗೆ ಏನು, ಅಥವಾ ವಿನಯ್ ಕುಮಾರ್ ಸೊರಕೆ ಅವರಾಗಿರ್ಬೋದು, ಇವರೆಲ್ಲ ನಮ್ಮ ನಾಯಕರುಗಳು ಏನಾದರೂ ಅಧಿಕಾರ ಹಿಡಿದಿದ್ರೆ ಅದು ಹಿಂದುಳಿದ ವರ್ಗದಿಂದ, ಅದು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗದಲ್ಲಿರುವ ಕಾಳಜಿಯಿಂದ ಹಿಡಿದಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ. ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡ ಜನರ ಪರವಾಗಿ, ಹಿಂದುಳಿದ ವರ್ಗದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಕೆಲಸ ಮಾಡುವಂಥ ಪಕ್ಷ. ಬಡ ಜನರಿಗೆ ಈಗ ಇರುವಂಥ ಪಕ್ಷ ಸರ್ಕಾರ ಏನಿದೆ, ಯಾವುದೇ ರೀತಿಯ ಒಂದು ಬಡ ಜನರಿಗೆ ಬೇಕಾದಂಥ ಕಾರ್ಯಕ್ರಮವನ್ನು ಕೊಡಲಿಲ್ಲ. ನಿಮಗೆಲ್ಲರಿಗೂ ತಿಳಿದಿದೆ, ಅವರು ಕೊಟ್ಟಂಥ ಆಶ್ವಾಸನೆ ಒಂದೇ ಒಂದು ಈಡೇರಿಸಲಿಲ್ಲ. ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಅವರು ಕೊಟ್ಟಂಥ ಎಲ್ಲ ಆಶ್ವಾಸನೆಯನ್ನು 100ಕ್ಕೆ 100 ಆಶ್ವಾಸನೆಯನ್ನು ಈಡೇರಿಸಿದ ಸರ್ಕಾರ ಇದೆ, ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಆದರೂ ಕಾರಣಾಂತರಗಳಿಂದ ನಾವು ಸೋತಿದ್ದೇವೆ. ಏನು ಈಗ ಪಕ್ಷ ಇದೆಯಾ, ಜಾತಿ ಧರ್ಮದ ಮಧ್ಯೆ ಒಂದು ಕಳಂಕವನ್ನು ತಂದು ನಮ್ಮೊಳಗೆ ಜಗಳ ಮಾಡುವಂಥ ಕೆಲಸವನ್ನು ಮಾಡ್ತದೆ. ಇದಕ್ಕೆ ಯಾವತ್ತೂ ಎಡೆ ಕೊಡಬಾರ್ದು. ನೀವೆಲ್ಲ ಇಲ್ಲಿ ಸೇರಿದ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ನೆರೆಕರೆಯವರಿಗೆ ಎಲ್ಲರಿಗೆ ಮನದಟ್ಟು ಮಾಡಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ನಾವು ಒಂದು ನೆಮ್ಮದಿಯಿಂದ, ಸಾಮರಸ್ಯದಿಂದ ಬದುಕಬೇಕಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಬಂದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದನ್ನು ನಾವು ಮನ ಕಾಣಬೇಕು ಖಂಡಿತವಾಗಿ ಸಹ. ಇದು ಹುದ್ದೆ ಮುಖ್ಯ ಅಲ್ಲ. ನಾನು ಕೂಡ ನನಗೆ ಕೂಡ ಜಿಲ್ಲಾಧ್ಯಕ್ಷನಾಗಿ ಹಿಂದುಳಿದ ವರ್ಗದ ಅವಕಾಶ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮೆಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದವ. ದೀಪಕ್ ಪಿಲಾರ್ ಅವರು, ಅವರ ಅಮ್ಮ ಕೂಡ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಟ್ಟಲಿಕ್ಕೆ ಒಂದು ಪಕ್ಷದಲ್ಲಿ ಕೆಲಸ ಮಾಡಿದವರು. ಇಂದಿರಾ ಗಾಂಧಿಯ ಸಮಯದ ಸಂದರ್ಭದಿಂದಲೂ ಕೂಡ, ಸ್ವಾತಂತ್ರ್ಯದ ಹೋರಾಟ ಮಾಡುವ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ದೇಶಕ್ಕಾಗಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಏನಾದರೂ ದೇಶಕ್ಕಾಗಿ ಆಗಿದ್ದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ಆಗಿದ್ದರೆ ಕೂಡ, ನಮ್ಮ ಏರ್ಪೋರ್ಟ್ ಇರ್ಬೋದು, ನ್ಯೂ ಮ್ಯಾಂಗ್ಳೂರು ಪೋರ್ಟ್ ಇರ್ಬೋದು, ಅಥವಾ NITK ಇರ್ಬೋದು, ಯಾವುದೇ ಏನಾದರೂ ಅಭಿವೃದ್ಧಿ ಆಗಿದ್ದರೆ ದೇಶಕ್ಕೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಆಗಿದೆ. ಯಾವಾಗಲೂ ಪ್ರಾರಂಭದಲ್ಲಿ BJP ಅವರು ಕೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, 60 ವರ್ಷದಲ್ಲಿ ಏನು ಮಾಡಿದೆ, 70 ವರ್ಷದಲ್ಲಿ ಏನು ಮಾಡಿದೆ ಅಂತ. ಈಗ ಅವರಿಗೆ ಗೊತ್ತಾಗಿದೆ, ಇನ್ನು ಅದನ್ನು ಹೇಳಿದರೆ ನಾವೇ ಸೋಲ್ತೇವೆ ಅಂತ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಬಿಟ್ಟರೆ ಇವರು ಮಾಡಿದ್ದೇನಿಲ್ಲ, ಇವರೆಲ್ಲ ಮಾಡಿದ್ದನ್ನು ಮಾರಿದ್ದು ಮಾತ್ರ. ಇದನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ನಮ್ಮ ಮುಂದಿನ ಮಕ್ಕಳಲ್ಲಿ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ನಾವು ಮನಗಾಣಬೇಕು. ನಮ್ಮ ಯುವಕರಿಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಸಹ ನಿಮ್ಮೆಲ್ಲರ ಸಹಕಾರ ಸಹಾಯ ಅಗತ್ಯ ಇದೆ. ನಾವು ಹಿಂದುಳಿದ ವರ್ಗದವರು ಖಂಡಿತವಾಗಿಯೂ, ಅದು ಹಲವು 104 ಜಾತಿಗಳಿದೆ, ಅದರ ಒಟ್ಟಿಗೆ ಹಲವಾರು ಉಪಜಾತಿಗಳಿದೆ, 100ಕ್ಕೆ 90ಕ್ಕಿಂತಲೂ ಹೆಚ್ಚು ಉಪಜಾತಿಗಳಿದೆ. ನಾವು ಹಿಂದುಳಿದ ವರ್ಗದವರು ಒಗ್ಗಟ್ಟಾಗಿ ಮನಗಾಣಬೇಕಾಗಿದೆ. ನಾವು ಬದುಕಬೇಕಿದ್ರೆ, ನಮಗೆ ಉದ್ಯೋಗ ಸಿಗಬೇಕಿದ್ರೆ, ನಮ್ಮ ಮಕ್ಕಳು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಸಿಗಬೇಕಿದ್ರೆ, ಅದು ಎಲ್ಲರೂ ಹೇಳಿದ್ದಾರೆ, CETಯ ಮೂಲಕ ನಮಗೆ ಈಗ ಬಡವರು, ನಮ್ಮ ಹಿಂದುಳಿದ ವರ್ಗದವರು ಯಾರಾದರೂ ಇಂಜಿನಿಯರ್, ಡಾಕ್ಟರ್ ಆಗಿದ್ದರೆ ಅದು CETಯಿಂದ ಮಾತ್ರ ಅಂತ. ಖಂಡಿತವಾಗಿಯೂ ನಾನು ಮತ್ತೇನಲ್ಲಿ ಹೇಳಿಕ್ಕೆ ಹೋಗುವುದಿಲ್ಲ. ಏನಾದರೂ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಕೊಟ್ಟಿದ್ದರೆ ಕಾರ್ಯಕ್ರಮ ಅನ್ನೋದು ಕಾಂಗ್ರೆಸ್ ಪಕ್ಷ ಮಾತ್ರ. ಹಾಗೆ ಇಲ್ಲಿಯ ಶಾಸಕರು UT ಖಾದರ್ನ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ. ನಿಮ್ಮಲ್ಲೇ ಶಾಸಕರು, ನಮ್ಮದೆಲ್ಲರ ಶಾಸಕರು, ನಮಗೆ ಏಕೈಕ ಶಾಸಕರು ಇರುವುದು. ನಮ್ಮೆಲ್ಲರ ಪರವಾಗಿ ಇಡೀ ರಾಜ್ಯದಲ್ಲೇ ಒಂದು ಹೆಸರು ತಂದಂಥ ಶಾಸಕರಿದ್ದರೆ ಅದು UT ಖಾದರ್ ಅವರು. ಯಾಕಂದರೆ ನಾವು ಹೊಗಳೋದಲ್ಲ, ವಿರೋಧ ಪಕ್ಷದ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದ್ದಾರೆ, ಶಾಸಕರಂತ ನಮ್ಮ UT ಖಾದರ್ ಅಂತ ಶಾಸಕರು ಒಬ್ಬರು ಬೇಕಂತೇಳಿ, ಅವರಂಥ ಶಾಸಕರು ಇನ್ನೊಬ್ಬರು ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ಮೆಚ್ಚಬೇಕಾದದ್ದು. ವಿರೋಧ ಪಕ್ಷದವರನ್ನು ಹೊಗಳಬೇಕಿದ್ರೆ ಅಂಥದ್ದು ಕೆಲಸ ಮಾಡಿದರೆ ಮಾತ್ರ ಸಾಧ್ಯ. ಅವರು ತನ್ನ ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯ ಅಭಿವೃದ್ಧಿ, ಇಡೀ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದವರು, ಬಡ ಜನರ ಬಗ್ಗೆ ಕಾಳಜಿ ಇದ್ದವರು. ಅವರ ತಂದೆ UT ಫರೀದ್ರವರು ಕೂಡ ಹಾಗೇನೆ, ಜನರ ಸೇವೆ ಮಾಡುವ ಮೂಲಕ, ಜಾತ್ಯತೀತ ಸಿದ್ಧಾಂತದ ಮೂಲಕ, ಯಾವುದೇ ಜಾತಿ ಧರ್ಮ ಬೇಡ ಅವರಿಗೆ. ಹಿಂದೂಗಳಂದರೆ ಜಾಸ್ತಿ ಪ್ರೀತಿ, ಕ್ರಿಶ್ಚಿಯನ್ರಂದರೆ ಜಾಸ್ತಿ ಪ್ರೀತಿ. ಖಾಲಿ ತನ್ನ ಧರ್ಮದವರನ್ನು ಮಾತ್ರ ಇತರ ಧರ್ಮದವರನ್ನು ಪ್ರೀತಿಸಿ ಪಕ್ಷವನ್ನು ಕಟ್ಟಿದವರು UT ಫರೀದ್ರವರು. ಅವರ ಆತ್ಮೀಯತೆಯಿಂದ ಮತ್ತೆ UT ಖಾದರ್ ಅವರು, ನಾನು ಕಾಲೇಜ್ ಟೈಮಿಂದ ನಾವು ಒಟ್ಟಿಗೆ ಇದ್ದವರು. UT ಖಾದರ್ ಅವರು ಕೂಡ ಹಾಗೇನೆ, ಯಾರಿಗೆ ಮನಸ್ಸು ನೋವು ಮಾಡಿದವರಲ್ಲ, ಯಾರಿಗೆ
ಬೈದವರಲ್ಲ, ಖಂಡಿತವಾಗಿಯೂ ಕಷ್ಟದ ಬಡವರಲ್ಲಿ ಬಂದವರಿಗೆ ಸಹಕಾರ ಸಹಾಯ ಮಾಡುವವರು ಯು ಟಿ ಖಾದರ್ ಅವರು. ನಾವೆಲ್ಲರೂ ಹಿಂದುಳಿದ ವರ್ಗವನ್ನು ಕಟ್ಟಿ ನಮ್ಮ ನಮ್ಮ ಕ್ಷೇತ್ರದ ಏನು ಶಾಸಕರಿದ್ದಾರೆ ಅವರನ್ನು ಗೆಲ್ಲಿಸುವಂಥ ಕೆಲಸ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂತೆ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನೆಮ್ಮದಿಯಲ್ಲಿ ಬದುಕಲಿಕ್ಕೆ ಸಾಧ್ಯ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯ ಮಕ್ಕಳಿಗೆ ಹೇಳಿ, ನಿಮ್ಮ ನೆರೆಕರೆಯ ಮಕ್ಕಳಿಗೆ, ನಿಮ್ಮ ಸಂಬಂಧಿಕರಿಗೆ ಹೇಳಿ, ನಾವು ಪಕ್ಷವನ್ನು ಕಟ್ಟುವ ಕೆಲಸ ಮಾಡೋಣ, ಹಿಂದುಳಿದ ವರ್ಗವನ್ನು ಮತ್ತೆ ಕಟ್ಟಿ ಬೆಳೆಸುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ಆಯೋಜನೆ ಮಾಡಿದಂತಹ ಬ್ಲಾಕ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಳ್ರವರಿಗೆ, ಹಾಗೆ ಇಲ್ಲಿಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪಿಲಾರ್ ಅವರಿಗೆ, ಅವರ ಎಲ್ಲ ಸಹಪಾಠಿಗಳಿಗೆ, ಹಾಗೆ ನನ್ನ ಜಿಲ್ಲಾ ಸಮಿತಿಯ ಸದಸ್ಯರುಗಳು ಇಲ್ಲಿ ಬಂದಿದ್ದಾರೆ, ಅವರಿಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಸಮಾವೇಶ ಈ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲರ ನಾಯಕರು, ಈ ಭಾಗದ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂಬ ಇಚ್ಛೆಯನ್ನು ತೊಟ್ಟು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಸನ್ಮಾನ್ಯ ನಮ್ಮ ಚಲನಚಿತ್ರ ನಟರು, ಅವರು ಬೆಂಗಳೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ಮೊದಲಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅಷ್ಟು ದೂರದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಅನೇಕ ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ, ಹಿಂದುಳಿದ ವರ್ಗಗಳಿಗೆ ಕಾಂಗ್ರೆಸ್ ಏನು ಮಾಡಿದೆ ಎಂಬ ಬಗ್ಗೆ ವಿವರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ದೀಪಕ್ ಪೂಜಾರಿ ಅವರ ನೇತೃತ್ವದಲ್ಲಿ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಹಿಂದುಳಿದ ವರ್ಗಗಳ ಸಮಿತಿಯ ಪದಾಧಿಕಾರಿಗಳ ನೇಮಕ ಕೂಡ ಆಗಿದೆ. ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗದವರ ಪದಾಧಿಕಾರಿಗಳ ಕರ್ತವ್ಯ ನಾವು ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾಗಿದೆ. ಸುಮ್ಮನೆ ಹೆಸರಿಗೆ ಪದಾಧಿಕಾರಿಯಾಗಿದ್ದುಕೊಂಡು ಕೆಲಸ ಮಾಡದೆ ಸುಮ್ಮನೆ ಇರುವುದಲ್ಲ, ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಬೇಕು ಅಂತ ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕಾರಣ, ನಾನು ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರ ಮೊದಲನೇ ಚುನಾವಣೆ 1977ರಲ್ಲಿ ವಿದ್ಯಾರ್ಥಿಯಾಗಿ ಅವತ್ತು ಕಾಂಗ್ರೆಸ್ಗೆ ಸೇರಿದವ, ಇವತ್ತಿನವರೆಗೂ ಅಧಿಕಾರ ಇರಲಿ ಇಲ್ಲದಿರಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಂಥ ಒಬ್ಬ ಕಾರ್ಯಕರ್ತ. ನನಗೆ ಇವತ್ತು ದೀಪಕ್ ಪಿಲಾಲ್ರವರ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಸನ್ಮಾನ ಮಾಡಿದ್ದಾರೆ. ದಯವಿಟ್ಟು ನನಗೆ, ನಾನು ಸನ್ಮಾನ ಬೇಕು ಅಂತ ಯಾವತ್ತೂ ಕೇಳಿಕೊಂಡವಲ್ಲ, ನನ್ನನ್ನು ಗುರುತಿಸಬೇಕು ಅಂತ ಕೇಳಿಕೊಂಡವನಲ್ಲ. ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಿಮ್ಮೊಂದಿಗೆ ಸದಾ ಯಾವತ್ತೂ ಇರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾವೀಗ ಬ್ಯಾಕ್ವರ್ಡ್ ಕ್ಲಾಸ್ನವರು ಏನು ಮಾಡಬೇಕು? ಬ್ಯಾಕ್ವರ್ಡ್ ಕ್ಲಾಸಿನ ಮಕ್ಕಳು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಅವರನ್ನು ಯಾವ ರೀತಿ ನಾವು ತಡೆ ಹಿಡಿಬೋದು, ಅವರಿಗೆ ನಾವು ಯಾವ ತತ್ವ ಸಿದ್ಧಾಂತಗಳನ್ನು ಹೇಳಬೇಕು, ಅದನ್ನು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಈಗ ಮಾಡಬೇಕಾಗಿದೆ. ಅನೇಕ ಕಡೆ ನಮ್ಮ ಯುವಕರು ಹುಡುಗರಿದ್ದಾರೆ, ಅವರೆಲ್ಲ ಭಾರತೀಯ ಜನತಾ ಪಕ್ಷದ ಕಡೆ ಅವರ ತಲೆಯನ್ನು ಹಾಳು ಮಾಡುವಂಥ ಕೆಲಸ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಏನು ಅವರಿಗೆ ಇದಕ್ಕೆ ಬಾಗದಂತೆ ನಾವು ಯಾವ ರೀತಿ ನೋಡ್ಕೊಳ್ಬೇಕು, ನಮ್ಮ ಹುಡುಗರಿಗೆ ಯಾವ ತತ್ವವನ್ನು ನಾವು ಹೇಳಬೇಕು ಎಂಬುದನ್ನು ನಾವು ಮನವರಿಕೆ ಮಾಡಿಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ತತ್ವ ಏನಿದೆ, ಒಂದೇ ಜಾತಿ ಒಂದೇ ಧರ್ಮ, ನಾವೆಲ್ಲ ಒಂದೇ ತಾಯ ಮಕ್ಕಳು ಎಂಬ ಭಾವನೆಯನ್ನು ನಾವೆಲ್ಲ ಬ್ಯಾಕ್ವರ್ಡ್ ಕ್ಲಾಸಿನ ಪ್ರತಿಯೊಬ್ಬ ಪ್ರಜೆ ಕೂಡ ನಾವು ನಮ್ಮ ಮಕ್ಕಳಿಗೆ, ನಮ್ಮ ನೆರೆಕರೆಯವರಿಗೆ ಹೇಳಿ ಬ್ರಹ್ಮಶ್ರೀ ನಾರಾಯಣ ಗುರುವರ್ಯರ ತತ್ವದ ಅಡಿಯಲ್ಲಿ ಅವರು ನಡೆದರೆ ಖಂಡಿತವಾಗಿ ಅವರು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ, ಯಾವತ್ತೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅನೇಕ ನಾಯಕರು ಬಹಳಷ್ಟು ಹೇಳಿದರು, ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಏನು ಮಾಡಿದೆ ಅಂತ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಮಾಡಿದ್ದಷ್ಟೇ. ಐವನ್ ಡಿಸೋಜರ್ ಅವರು ಬಹಳ ಚೆನ್ನಾಗಿ ಹೇಳಿದರು, ಬೆಲೆ ಏರಿಕೆ ಮಾತ್ರ ಅಲ್ಲ, ಇಂದಿರಾ ಗಾಂಧಿಯಿಂದ ತೊಟ್ಟು ಇವತ್ತಿನವರೆಗೆ ಕಾಂಗ್ರೆಸ್ ಪಕ್ಷ ಯಾವುದೇ ಇದನ್ನು ಆಡಳಿತದಲ್ಲಿ ಏನನ್ನ ಮಾಡಿಟ್ಟಿದೆ ಅದನ್ನು 7 ವರ್ಷದಲ್ಲಿ ಮಾರಾಟ ಮಾಡಿ ಈ ರಾಷ್ಟ್ರದ ಜನಗಳು ಬೇಡುವಂಥ ಪರಿಸ್ಥಿತಿ ಒದಗಿದ್ದಿದ್ದರೆ ಅದು ಭಾರತೀಯ ಜನತಾ ಪಕ್ಷದ ಆಡಳಿತದಿಂದ ಆಗಿದೆ. ಇದನ್ನು ಜನರಿಗೆ ನಾವು ತಿಳಿಸುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಇದು ತಾವು ದಯವಿಟ್ಟು ನಮ್ಮ ಇವತ್ತು ಯಾರೆಲ್ಲ ನೀವು ಪದಗ್ರಹ ಮಾಡಿದ್ದೀರಿ, ನಿಮ್ಮ ಬೂತ್ಗಳಲ್ಲಿ ಸಂಘಟನೆ ಮಾಡಿ ಪಕ್ಷದ ಸಂಘಟನೆಯ ಮೂಲಕ ಪ್ರತಿಯೊಂದು ಬೂತಲ್ಲಿ ಕೂಡ ಹಿಂದುಳಿದವರುಗಳ ಸಮಿತಿಯ ಪದಾಧಿಕಾರಿಗಳ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ನಾನು ದೀಪಕ್ ಪಿಲಾರ್ ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಅವರು ಅಧಿಕಾರದಲ್ಲಿ ಇಲ್ಲದಿದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸಭಾಭವನದಲ್ಲಿ ಕರೆಸಿ ನಾವು ಸನ್ಮಾನ್ಯ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿಕೊಂಡು ಇಲ್ಲಿ ಸಭೆಯಲ್ಲಿ ಭಾಗವಹಿಸಿದ ನಂತರ ಅವರು ಹೋಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಇದೇ ಸಭಾಭವನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರವರನ್ನು ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಕರೆಸಿ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಮಾಡುವಂತೆ ಆಗಲಿ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರತಿಯೊಬ್ಬ ಕಾಂಗ್ರೆಸ್
ವಲಸಿಗರು ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ನಮ್ಮ ಮನೆಯಿಂದ ನಮ್ಮ ಮಕ್ಕಳು ನಮ್ಮ ನೆರೆಕರೆಯವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗಿಸುವಂತ ಆ ಪ್ರೇರಣೆ ಕೊಡುವಂತ ಕೆಲಸ ಇವತ್ತಿನ ನಾವು ಮಾಡೋಣ ಅಂತ ಹೇಳಿಕೊಂಡು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗದೆ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಮತ್ತೆ ಈ ಕಾರ್ಯಕ್ರಮವನ್ನು ಚೆಲುವುದಾಗಿ ನಿರ್ವಹಿಸಿದಂತ ದೀಪಕ್ ಪಿಲಾರ್ ಅವರಿಗೆ ಮಾಡಿಕೊಟ್ಟಂತ ದೀಪಕ್ ಪಿಲಾರ್ ಅವರಿಗೆ ಮತ್ತು ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿದಂತ ರಘುರಾಜ್ ರವರು ಕೂಡ ಅವರು ಉತ್ತಮ ಸಂಘಟಕರು, ಪಕ್ಷದ ಪದಾಧಿಕಾರಿಯಾಗಿ ಪ್ರಿನ್ಸಿಪಾಲ್ ಆಗಿದ್ದು ಕೂಡ ಪಕ್ಷಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಂತವರು. ಅದೇ ರೀತಿ ವಿಶ್ವಾಸದಾಸರವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಈಗ ಜಿಲ್ಲೆಯಾದ್ಯಂತ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಈ ರಾಜ್ಯದಲ್ಲಿ ಆಡಳಿತ ಬರುವಂತೆ ಪ್ರಯತ್ನ ಪಡೋಣ, ಮತ್ತೆ ಕಾಂಗ್ರೆಸ್ಸಿಗೆ ಈ ರಾಷ್ಟ್ರದಲ್ಲಿ ಆಡಳಿತ ಬರುವಂತೆ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಹಿಂದುಳಿದ ವರ್ಗದ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಈ ಸಮಾವೇಶಕ್ಕೆ ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಯುಟಿ ಖಾದರ್ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯ ಅತಿ ಗಣ್ಯರಿಗೆ ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಎಲ್ಲರಿಗೂ ಒಟ್ಟಿಗೆ ಧನ್ಯವಾದವನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಬಂದ ಈ ಒಂದು ಬೆಳಿಗ್ಗೆ 8-9 ಗಂಟೆಗಿಂದ ಇಷ್ಟು ಹೊತ್ತಿಗೆ ತಾಳ್ಮೆಯಿಂದ ಎಲ್ಲರ ಒಂದು ಮಾತನ್ನು ಕೇಳಿ ತಾಳ್ಮೆಯಿಂದ ಕೂತಿದ್ದೀನಿ. ನಿಮಗೆಲ್ಲರಿಗೂ ನಾನು ಕೈ ಮುಗಿದು ಧನ್ಯವಾದ ಹೇಳುತ್ತಾ ಸಮಾರಂಭವನ್ನು ಕೊನೆಗಾಣಿಸ್ತೇನೆ.